దీని మొబైల్ ఉంది అరవలు ఇది కొరియర్ ಫೋನ್ ಮೊಬೈಲ್ इनको बुर्ची आइसक्रीम मेरे को नहीं चाहिए। फिर कौन सी चाहिए? कैंडी है 10 रुपए का बस कैंडी। हाँ बस 3 बस हो गया। नहीं मेरे को नहीं चाहिए। ಐ ಲೈಕ್ ಫಸ್ಟ್ ಥ್ಯಾಂಕ್ ಯು ಸೋ ಮಚ್. ನಾನು ಎಲ್ಲಿದ್ದೀನಿ ನೋಡಿ, ಎಲ್ಲೋ ಗಾರ್ಡನ್ಗೆ ಹೋಗಿದ್ದೀನಿ, ಈಗ ಬರ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಅಕ್ಕ. ನಾನು ಫಸ್ಟು. ಹೌದು ನೀವೇ ಫಸ್ಟ್. ನಾನು ಎಲ್ಲಿ ಇದ್ದೀನಿ ನೋಡಿ, ನಾನು ರೋಡಲ್ಲಿ ಇದ್ದೀನಿ. ರಾಧೇಸ್ ಲೈಫ್ ಸ್ಟೈಲ್ ಬಂದರು. ಲೈಕ್ ಸಿಸ್ಟರ್ ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನಾನು ರೋಡಲ್ಲಿ ಇದ್ದೀನಿ, ಐಸ್ ಕ್ರೀಮ್ ತಿಂತಿದ್ದಾರೆ ಮಕ್ಕಳೆಲ್ಲ. ನಾನು ಹೋಗಿದ್ದೆ ಒಂದು ಕಡೆ ಹೋಗಿದ್ದೆ, ಅದಕ್ಕೆ ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಹೆಂಗೆ 10 ರೂಪಾಯಿ ಕ್ಯಾನ್ ಬೊಚ್ಚಿ ಅಂತ ಐಸ್ ಕ್ರೀಮ್ ಬಂಜಿ ಫುಲ್ಲ ಬೊಚ್ಚಿ ಕುಲ್ಫಿ. ಥ್ಯಾಂಕ್ ಯು ರಾಧೇಶ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೂಪರ್ ಸಪೋರ್ಟ್ ರಾಧಾ ಅವರು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸಿಸ್ಟರ್. ಕಾಪಿ ಆಯಿತಾ? ನಾನು ಮನೆಗೆ ಹೋಗ್ತೀನಿ, ಈಗ ಇದ್ದೀನಿ ಇಲ್ಲಿ ನೋಡಿ. ಕುಲ್ಫಿ ಕಾಯ್ತಿದ್ದೀನಿ. ಬೊಚ್ಚಿನ ತೋಜನ್. ಥ್ಯಾಂಕ್ ಯು ಸೋ ಮಚ್. ಐಡಿಯಲ್ ಇದ್ದವರು ಬಂದು ಸಪೋರ್ಟ್ ಮಾಡಿ ಬನ್ನಿ. ಬೇಗ ತಿನ್ನೆ ಪೋಯಿ. ಏಸುಕೊಳ್ಳುದು ನಾವು ಕುರ್ಚಿದುಲೆ, ಅದು ಕುರ್ಚಿದುಲೆ ಆಯ್ತಿಜ್ಜಿ. ಮೆಂಬರ್ಸ್ ಇದ್ದೀರಾ, ಬಂದು ಸಪೋರ್ಟ್ ಮಾಡಿ ಬನ್ನಿ. 8 ಮೆಂಬರ್ಸ್ ಇದ್ದೀರಾ, ಸಪೋರ್ಟ್ ಮಾಡಿ. ಮನೆಗೆ ಹೋಗ್ತಿದ್ದೀನಿ ನಾನು ಗಾರ್ಡನ್ಗೆ ಹೋಗಿದ್ದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ರೂಪಾ ಅವರೇ. ಥ್ಯಾಂಕ್ ಯು ಸೋ ಮಚ್. 5 ಮೆಂಬರ್ಸ್ ಇದ್ದೀರಾ, ಐಡಲ್ ಹೇಳಬೇಡಿ, ಬಂದು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ರಾಧವರೇ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಐಡಲ್ ಇದ್ದೀರಾ, ಬಂದು ಸಪೋರ್ಟ್ ಮಾಡಿ. ಸೂಪರ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನೋಕೆ ಬೋಲ್ಡ್ ಲಕ್ಷ್ಮೀ ಗಣೇಶ ಸಂಬ್ರ. ಹಾಯ್ ವೆಲ್ಕಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೂಪರ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಚಾನಲ್ ಇದೆಯಾ? ಬ್ಲೂ ಕೊಡಬೇಕಾ? ಕೋಲ್ಡ್ ಸೂಪರ್ ಅವರೇ. ಬೋಲ್ಡ್ ಅವರೇ, ನಿಮಗೆ ಬ್ಲೂ ಕೊಡಬೇಕಾ? ಥ್ಯಾಂಕ್ ಯು ಸೋ ಮಚ್. ಲೈಕ್ ಕೊಡಿ, ಪ್ಲೀಸ್ ಲೈಕ್ ಕೊಡಿ. ಥ್ಯಾಂಕ್ ಯು ಸೂಪರ್. ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಲೈಕ್ ಗಿವ್ ಮಿ ಲೈಕ್. సుమారు దూరం ఉండి నడపర సుమారు దూరం ఉండి.
ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಸೂಪರ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಸಿಕ್ಸ್ ಮೆಂಬರ್ಸ್ ಇದ್ದೀರಾ, ಒಂದು ಸೈಡಲ್ಲಿ ಇರಬೇಡಿ, ಒಂದು ಸಪೋರ್ಟ್ ಮಾಡಿ ಬನ್ನಿ. 6 ಮೆಂಬರ್ಸ್ ಇದ್ದೀರಾ, ಒಂದು ಸಪೋರ್ಟ್ ಮಾಡಿ ಬನ್ನಿ. ಲಕ್ಷ್ಮಿ ಅವರು ರಾಧಾ ಸ್ಟೈಲ್ ಅವರೇ ರಿಟರ್ನ್ ಪ್ಲೀಸ್ ಅಂತಿದ್ದಾರೆ. ರಾಧಾ ಅವರೇ ರಿಟರ್ನ್ ಅಂತೆ ನೋಡಿ, ಪ್ಲೀಸ್ ಅವರಿಗೆ ರಿಟರ್ನ್ ಕೊಡಿ. ರಾಧಾ ಅವರೇ ಅವರಿಗೆ ಲಕ್ಷ್ಮಿ ಅವರಿಗೆ ರಿಟರ್ನ್ ಕೊಡಿ ಆಯಿತಾ. ಓಕೆ ಅಂತಿದ್ದಾರೆ, ಕಮೆಂಟ್ ಮಾಡಿ ಅಂತಿದ್ದಾರೆ ನೋಡಿ. ಯಾರೆಲ್ಲ ಲಕ್ಷ್ಮಿ ಅವರೇ ಒಂದು ಲೈಕನ್ನು ಕೊಡಿ, ಲಕ್ಷ್ಮಿ ಅವರೇ ಒಂದು ಲೈಕ್ ಕೊಡಿ ಆಯಿತಾ. ಲಕ್ಷ್ಮಿ ಅವರೇ ಒಂದು ಲೈಕ್ ಕೊಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಲಕ್ಷ್ಮಿ ಅವರೇ ಒಂದು ಲೈಕನ್ನು ಕೊಡಿ, ಲಕ್ಷ್ಮಿ ಅವರೇ ಒಂದು ಲೈಕ್ ಕೊಡಿ ಆಯಿತಾ. ಲಕ್ಷ್ಮಿ ಅವರೇ ಒಂದು ಲೈಕ್ ಕೊಡಿ. ಲಕ್ಷ್ಮಿ ಅವರೇ ಕಮೆಂಟ್ ಹಾಕಿ ಅಂತಿದ್ದಾರೆ. ಲಕ್ಷ್ಮಿ ಅವರೇ ಒಂದು ಕಮೆಂಟ್ ಹಾಕಿ ಅವರಿಗೆ. ಅಪ್ಪು ಚಿನ್ನಿ ಬೇಕಾ? ಅತ್ತೆ ಒಂದು ಕುರ್ಚಿದ ಪೂರ ಐತಲ್ದೆ ಇದು ಹಾಂ ಆಯ್ತಾಗ ಸ್ಟೂಲೆ ಕೊಡೋದಲ್ಲಿ ದಾಯ್ ಹೊರಗೆ ಕುಲ್ಲರ ಬಲ್ಯ ಅಂಚೆ. ರಾಧಾ ಲಕ್ಷ್ಮಿ ಅವರೇ, ರಾಧಾ ಅವರೇ ಸೂಪರ್ ಸಪೋರ್ಟ್ ಲೈಕ್ಸ್ ಮೇಲೆ ಡನ್. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಐಡಲ್ಲಿದ್ದೀರಾ ಬಂದು ಸಪೋರ್ಟ್ ಮಾಡಿ ಬನ್ನಿ. ಲಕ್ಷ್ಮಿ ಸಿಸ್ಟರ್ ಕಮೆಂಟ್ ಹಾಕಿ ಶಾರ್ಟ್ ವಿಡಿಯೋಗೆ ಅಂತಿದ್ದಾರೆ. ರಾಧಾ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ರಾಧಾ ಅವರೇ, ಥ್ಯಾಂಕ್ ಯು ಸೋ ಮಚ್. ಓಕೆ ಅಂತಿದ್ದಾರೆ. ಜೈ ಶ್ರೀರಾಮ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಯಶು ಸನ್ ಬ್ಲಾಗ್ಸ್ ಅವರು ನಾವೇ ಸೂಪರ್ ಯಶು ಪ್ಲೀಸ್ ಕನೆಕ್ಟ್ ಆಗಿ. ಯಶು ನಾನೇ, ಯಶು ಅಂದರೆ ನನ್ನದೇ ಐ ಡಿ, ನನ್ನ ಹಸ್ಬೆಂಡಿದ್ದು ಐ ಡಿ. ನಿಮಗೆ ಬೇಕಾದ್ರೆ ಗಿಫ್ಟ್ ಕೊಡ್ತೀನಿ ರಾಧವರೇ ಅದರಲ್ಲಿ ಆಯಿತಾ. ರಾಧವರೇ ಅದರಲ್ಲಿ ಗಿಫ್ಟ್ ಕೊಡ್ತೀನಿ ಬೇಕಾದರೆ. ಥ್ಯಾಂಕ್ ಯು ಸೋ ಮಚ್. ಲಕ್ಷ್ಮಿ ಕ್ರಿಯೇಷನ್ಸ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ರಾಧಾ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಬೇಗ ಪೋಯಿ ಆನಂದ್ ಪಟೀಲ್ ಅವರು ಬಂದರು. ಹಾಯ್ ಆನಂದ್ ಪಟೀಲ್ ಅವರೇ, ಗುಡ್ ಈವ್ನಿಂಗ್. ಊಟ ಆಯ್ತಾ ನಿಮ್ಮದು? ಆನಂದ್ ಪಟೀಲ್ ಅವರೇ ಒಂದು ಲೈಕ್ ಕೊಟ್ಟಿಲ್ಲ ಅಂದರೆ ಒಂದು ಲೈಕ್ ಕೊಡಿ. ದಿನೇಶ್ ಮ್ಯಾಂಗ್ಳೂರ್ ಅವರು ಬಂದರು. ಹಾಯ್ ದಿನೇಶ್ ಮ್ಯಾಂಗ್ಳೂರ್ ಅವರೇ, ಗುಡ್ ಈವ್ನಿಂಗ್. ಊಟ ಆಯ್ತಾ ನಿಮ್ಮದು? ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ. ಹಾಯ್ ದಿನೇಶ್ ಅವರೇ, ಹಾಯ್ ವೆಲ್ಕಮ್. ಆನಂದ್ ಜಿ ಪ್ಲೀಸ್ ಕನೆಕ್ಟ್. ವೈಶು ಹಾಯ್ ಅಕ್ಕ, ಹಾಯ್. ಹೊರಗಡೆ ಇದ್ದೀನಿ ವೈಶು, ಹೊರಗಡೆ ಹೋಗಿದ್ದೀನಿ. ಈಗ ಬರ್ತೀನಿ ಮನೆಗೆ, ಒಂದು 5 ನಿಮಿಷದಲ್ಲಿ ಮನೆಗೆ ಹೋಗ್ತೀನಿ. ಲೈಕ್ ಡನ್ ಅಂತಾರೆ. ದಿನೇಶ್ ಅವರೇ ಒಂದು ಲೈಕ್ ಕೊಡಿ. ಆನಂದ್ ಪಟೀಲ್ ಅವರೇ ಒಂದು ಲೈಕ್ ಕೊಡಿ ಪ್ಲೀಸ್. ಲೈಫ್ ಇದ್ದು ರಂಜು ಹಾಯ್ ಅಕ್ಕ, ನಾನು ಹೊರಗಡೆ ಇದ್ದೇನೆ, ಒಂದು 10 ನಿಮಿಷದಲ್ಲಿ ಮನೆಯಲ್ಲಿ ಇರ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಾನು 6 ಗಂಟೆಗೆ ಹೋಗಿದ್ದೀನಿ, ಈಗ ಬರ್ತಾ ಇದ್ದೀನಿ. ಲೈಕ್ ಡನ್. ಥ್ಯಾಂಕ್ ಯು ಸೋ ಮಚ್. ದಿನೇಶ್ ಅವರೇ ಒಂದು ಲೈಕ್ ಕೊಡಿ ಪ್ಲೀಸ್. ಆ್ಯಂಡ್ ನೋಡಿದೆ 9 ಲೈವ್ ಸಿಗಲಿಲ್ಲ. ಹೌದಾ? 9 ಈಗ 9:44 ಆಯಿತು. ರಂಜು ಬನ್ನಿ ಅಂತಿದ್ದಾರೆ. ಬರ್ತೀನಿ.
ಇದು ಈ ವೈಶು ಅಂತಿದ್ದಾರೆ ನೋಡಿ. ವೈಶು ಎಂಜಾಯ್ ಮಾಡಿ ಅಕ್ಕ, ಫುಲ್ ಎಂಜಾಯ್ ಇಲ್ಲ ಎಲ್ಲ. ನಾಳೆ ವಿಡಿಯೋ ಬರುತ್ತೆ ನೋಡಿ. ನಾನು ಗಾರ್ಡನಿಗೆ ಹೋಗಿದ್ದೆ, ತುಂಬ ದೊಡ್ಡ ಗಾರ್ಡನಿಗೆ ಹೋಗಿದೆ. ಲೈಫ್ ಅಂತಿದ್ದಾರೆ, ಸಪೋರ್ಟಲ್ಲಿದ್ದಾರೆ ನೋಡಿ. ಕೊಡ್ತೀನಿ ಗಿಫ್ಟ್. ರಾಧಾವರಿ ನಿಮಗೆ ಒಂದು ಗಿಫ್ಟ್ ಕೊಡ್ತೀನಿ ನೋಡಿ. ಎಲ್ಲೋ ರಂಜಮ್ಮ ಅಂತಿದ್ದಾರೆ. ವಶು ಲೈವ್ ಮಾಡಿಲ್ವಾ? ವಶು ಲೈವ್ ಮಾಡಿಲ್ವಾ? ಲೈವ್ ಮಾಡಿಲ್ವಾ ವೈಶು? ಇಲ್ಲ ಅಕ್ಕ ಮಾಡಿಲ್ಲ. ಯಾಕೆ ಮಾಡಿಲ್ಲ? ನಿನ್ನ ಲೈವ್ ಮಾಡಿಲ್ಲ ಅಲ್ಲ, ನೀನು ಲೈವ್ ಮಾಡಿಲ್ಲ ಅಲ್ವಾ ಅಂತಿದ್ದಾರೆ. ಹೌದು, ವೈಶು ಲೈವ್ ಮಾಡಿಲ್ಲ. ವೈಶು ಲೈವ್ ಮಾಡಿಲ್ಲ ಯಾಕೆ? ದಿನೇಶ್ ಬೆಂಗಳೂರವರು ಐ ಆಮ್ ಆ್ಯಂಡ್ ಲೈಕ್ ಓಕೆ ಅಂತಿದ್ದಾರೆ. ಓಕೆ ಓಕೆ ಓಕೆ, ಥ್ಯಾಂಕ್ ಯು ಸೋ ಮಚ್. ಲೈಫ್ ಇದ್ರಂಜು ಹಾಯ್ ದಿನೇಶ್ ಅವರೇ ಅಂತಿದ್ದಾರೆ. ರೇವತಿ ಸಿಸ್ ಹಾಯ್ ಸಿಸ್, ವೆಲ್ಕಮ್ ಸಿಸ್. ಎಂಚ ಉಳ್ಳಾರು ಒಣಸಾಂಡೆ ಯಾನಿತ್ತು ಇಲ್ಲ ಪೋಪೆ ಇಲ್ಲ ಮೂಲು ಪಿದೈ ಉಲ್ಲವಂತೆ ಒಂಜಿ ಲೈಕ್ ಕೊರ್ಲೇವೆ. ಲೈಕ್ ಕೊರಿ ಅರೆ, ಥ್ಯಾಂಕ್ ಯು ಸೋ ಮಚ್. ಊಟ ಮಾಡೋದು 4:35. ಎಂತ ಮಾಡಿದ್ಯಾ ಅಷ್ಟೊತ್ತು? ಅಡಿಗೆ ಮಾಡ್ಲಿಕ್ಕೆ ಆಗಲಿಲ್ವಾ ನಿನಗೆ? ಐ ರೇವತಿ ಅಕ್ಕ ಅಂತಿದ್ದಾರೆ. ಚಲೋ ಚಲೋ ಹೋಗಯ್ಯನ, ಪುಯ್ ಪುಯ್ ಚಲೋ. इसका कपड़ा देखो, ಪುಯ್ ಪುಯ್ ಚಲೋ ಚಂದ. ನಾವು ಹೊರಟ್ವಿ, ಮನೆಗೆ ಹೋಗ್ತಾ ಮಾತಾಡ್ತಾ ಹೋಗ್ತಿದ್ದೀನಿ. ಆಜಾ ರಾಧಾ ಸೂಪರ್. ಯಾರು ಲೈಕ್ ಕೊಡಬೇಡಿ. ಯಾಕೆ ಲೈಕ್ ಕೊಡಬಾರ್ದು ದಿನೇಶನ್ನ? ಯಾಕೆ ಲೈಕ್? ಮತ್ತು ನಾಟಿ ಕೋಳಿ ಸಾರು ಮುದ್ದೆ. ಓ ಸೂಪರ್. ವಯಸ್ಸು ಲೈವ್ ಮಾಡಿಲ್ಲ ಅಂದರೆ ನೋ ಗಿಫ್ಟ್ ಅಂತಿದ್ದಾರೆ. ರೇವತಿ ಸಿಸ್ ಒಣ ಸಾಂಡೆ ಕೋರಿ ಕಜ್ಜಿಪ್ಪು ಅಂತಿದ್ದಾರೆ. ನನಗೂ ಕೂಡ ಮೀನಿತ್ತು, ನಾನು ಹೊರಗಡೆ ಊಟ ಮಾಡಿದ್ದು, ಹೋಟ್ಲಲ್ಲಿ ಮಾಡಿದ್ದು ಇವತ್ತು. ಸೂಪರ್ ಸೂಪರ್, ಥ್ಯಾಂಕ್ ಯು ಸೋ ಮಚ್. ದಾಯಿಗೆ ದಿನೇಶ್ ಬ್ರದರ್ ಯಾಕೆ ಲೈಕ್ ಕೊಡಬಾರ್ದು? ಯಾಕೆ ಲೈಕ್ ಕೊಡಬಾರ್ದು? ಕೊಡ್ತಿದ್ರೆ ಏನಾಯಿತು? ಕೊಡ್ತೀನಿ ಅಣ್ಣ, ಒಟ್ಟಿಗೆ ಹೋಗಿದ್ದೇನೆ ಬಂದಿಲ್ಲ ಅಂತಿದ್ದಾರೆ. ಹಾಯ್ ನೀತು ಸಿಸ್ ಅಂತಿದ್ದಾರೆ. ಹಾಯ್ ನೀತು ಸಿಸ್ ಅಂತಿದ್ದಾರೆ. ಸೂಪರ್ ಸಪೋರ್ಟಲ್ಲಿದ್ದಾರೆ. ಲೈಫ್ ಇದ್ದು ರಂಜು ರಾಧಾಸ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ఆయన తట్లే ఆయన మోహన్ వచ్చిలే అమ్మ ఆయన మోహన్ వచ్చిలే భలే పోయి 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 కొంచెం బొమ్మ బాగాలేని కట్టిపోతాని ಅಲ್ಲೇ ಗಾಡಿ ಏನಲ್ಲ ಬೊಡ್ಚಿ ಏನಲ್ಲ ಏನು ಕರಿಗಡೆ ಅವರು ಉಂಡುಬೋದು. ಸುಮಾರು ಉಂಡು ನಡಪರ. ಥ್ಯಾಂಕ್ ಯು ಸೋ ಮಚ್. ಟ್ಯಾಬ್ಲೆಟ್ ತೊಗೊಂಡು ಯಾರೇ. ಥ್ಯಾಂಕ್ ಯು ಸೋ ಮಚ್. ಲೈಫ್ ಇದ್ರಂಜು ಥ್ಯಾಂಕ್ ಯು. ಯಾರೆಲ್ಲ ಹೋಗಬೇಡಿ ಆಯಿತಾ? ಬರ್ತೀನಿ, ನಾನು ನಿಮ್ಮ ಮನೆಗೆ ಬರ್ತಾ ಇದ್ದೀನಿ. ಹೋಗಬೇಡಿ ನೀವೆಲ್ಲ. ನಡ್ಕೊಂಡು ಹೋಗ್ತಿದ್ವಿ ನೋಡಿ, ನಾವು ಎಲ್ಲೋ ದೊಡ್ಡ ಇದಕ್ಕೆ ಹೋಗ್ಬಿಟ್ಟು. ಸಣ್ಣ ಮಾಮನ ಕೈ ಬರ್ತೋನು. ಓಹ್ ಥ್ಯಾಂಕ್ ಯು. ಲೈಫ್ ಇದ್ದು ರಂಜು ಸೂಪರ್ ಸಪೋರ್ಟು. 7 ಮೆಂಬರ್ಸ್ ಇದ್ದೀರಾ? ಯಾರು ಸಪೋರ್ಟ್ ಮಾಡಿ ಬನ್ನಿ. ಯಾಕೆ 7 ಮೆಂಬರ್ಸ್ ಇದ್ದೀರಾ? ಸಪೋರ್ಟ್ ಮಾಡಿ ಬನ್ನಿ. ವೈಶು ಬರೀ ನನಗೆ ಕೊಂಡ್ರೆ ಆಯಿತು. ನೀವು ಆಯ್ತು ತಟ್ಟೋಡಿಗೆ ತಟ್ಲೆ. ಥ್ಯಾಂಕ್ ಯು. ಲೈಫ್ ಇದ್ದು ನಿಮ್ಮ ಫ್ರೆಂಡ್ಸ್ ವಯಸ್ಸು ಏನ ತಟ್ಲೆ ಏನು ವೈಶು ರಂಜು ಅಂತಿದ್ದಾರೆ. ಸೂಪರ್ ಸಪೋರ್ಟಲ್ಲಿದ್ದಾರೆ. ಹೋಗಬೇಡಿ ವೈಶು ಅವರೇ, ನಾನು ಬರ್ತೀನಿ, ಹೋಗ್ತಿದ್ದೀನಿ. ಒಂದು 5 ನಿಮಿಷದಲ್ಲಿ ಹೋಗ್ತೀನಿ ಆಯಿತಾ? 5 ನಿಮಿಷದಲ್ಲಿ ಹೋಗಿ ಇರ್ತೀನಿ ಅಲ್ಲಿ ನಾನು. ಹೋಗಬೇಡಿ ಆಯಿತಾ? ರಾಧಾ ಅವರು ಸೂಪರ್ ಸಪೋರ್ಟ್. ಥ್ಯಾಂಕ್ ಯು. ಐ ರಂಜು ಸಿಸ್ ಅಂತಿದ್ದಾರೆ. ವೈಶು ಹರಿನಕ್ಕ ಇವತ್ತು
ಗಿಫ್ಟ್ ಕೊಡ್ತೀನಿ ನಿಮಗೆ. ಕೊಡಿ ಕೊಡಿ ಕೊಡು ಕೊಡು ಗಿಫ್ಟ್ ಎಷ್ಟಿದ್ರು ಕೊಡು ನೀನು, ನಾನು ತಗೊಳ್ಳಿಕ್ಕೆ ರೆಡಿ ಇದ್ದೀನಿ ನೋಡಿ. ಈಗ ನನ್ನ ಇದರಲ್ಲಿ ಯಾರಿಗೆಲ್ಲ ಕೊಟ್ಟಿಲ್ಲ ಕೊಡ್ತೀನಿ ಇವತ್ತು ಗಿಫ್ಟ್. ಮೆಸೇಜ್ ಹಾಕಿ, ಸೂಪರ್ ಮೆಸೇಜ್ ಹಾಕಿ, ಹಾಗೇನೆ ಇರಬೇಡಿ. ಬಂದೆ ನಾನು. ಸೋ ಮಚ್, ಥ್ಯಾಂಕ್ ಯು ಥ್ಯಾಂಕ್ ಯು. ಸ್ವಲ್ಪ ಸಪೋರ್ಟಲ್ಲಿದ್ದಾರೆ ರಂಜು, ಥ್ಯಾಂಕ್ ಯು ರಂಜು. ನಿಜ ವೈಶು ಆಫೀಸಲ್ಲಿ ಮ್ಯೂಸಿಕ್ ಫಾರ್ವರ್ಡ್ಲೆಸ್ ಆಗಿದೆ. ನಾನು ತುಂಬ ಚೆನ್ನಾಗಿದ್ದು ಒಂದು ವಿಡಿಯೋ ತೆಗೆದಿದ್ದೇನೆ ಗೊತ್ತಾ ನಿಮಗೆ, ಗಾರ್ಡನ್ ಇದ್ದು. ನಾಳೆ ಹಾಕ್ತೀನಿ ನೋಡಿ, ನೀವೆಲ್ಲ ಎಂಜಾಯ್ ಮಾಡಿ. ನಾಳೆ ಎಲ್ಲ ನಾಡ್ದು ಹಾಕ್ತೀನಿ. ಮುಂಬೈದ್ದು ಮಿನಿ ಮುಂಬೈಗೆ ಹೋಗಿದ್ದೆ ಇವತ್ತು. ವೈಶು ಅವರು ನಿಮ್ಮ ಫ್ಯಾಮಿಲಿ ಗೋಸ್ಕರ ರಂಜು ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ವೈಶು ಯಾರೆಲ್ಲ ಐಡಲ್ಲಿ ಇದ್ದೀರಿ ಬಂದು ಸಪೋರ್ಟ್ ಮಾಡಿ ಬನ್ನಿ. ಯಾಕೆ ಐಡಲ್ಲಿ ಕೂತಿದ್ದೀರಾ ಬನ್ನಿ, ನಾನು ಮನೆಗೆ ಹೋಗ್ತೀನಿ ಮತ್ತೆ. ಪ್ಲೀಸ್ ಬಂದು ಸಪೋರ್ಟ್ ಮಾಡಿ ನಮಗೂ. ಬನ್ನಿ ನೀವು ನಮಗೂ ಸಪೋರ್ಟ್ ಮಾಡಿ ಬನ್ನಿ. ಉಳ್ಳೆಂಕು ದಾಯನ್ ಜಾಗ್ರತೆ ಬತ್ತವನಿ ಗಾಡಿ ದೈಟೆ ಇದು ನಡಪರ ತೀರಂದು పోయి నడపరు తీరంత అట్లే అన్నలో సుమారు నడపరుండి ಒಂದು ಕತ್ತಲನ ಗೋಲ್ ಬತ್ತೆಂದು ಗೊತ್ತಾಗ್ಜಿಂಗ್ ಆಯ್ತಿದ್ರು ಒಂದು ಸ್ವಲ್ಪ ಸಪೋರ್ಟ್. ವೈಶು ರೇವತಿ ಅಂತಿದ್ದಾರೆ. ವೈಶು ಅವರು ಇವತ್ತು 9:30 ಅಂತ ಕಾಯ್ದೆ, ಸ್ವಲ್ಪ ಲೇಟ್ ಆಯಿತು ಅಷ್ಟೇ. ರೇವತಿ ರಾಧಾಸ್ ಲೈಫ್ ಸ್ಟೈಲ್ ಸ್ವಲ್ಪ ಸಪೋರ್ಟಲ್ಲಿದ್ದಾರೆ. ಇವತ್ತು ಗೊತ್ತಾ ವೈಶು ರಂಜು, ನಾನು 4 ಗಂಟೆಗೆ ಮ್ಯೂಟ್ ಲೈವ್ ಮಾಡಿದ್ದೆ. ಆಗ ನನಗೆ ಎಷ್ಟು 400 ಮಂದಿ ಬಂದಿದ್ದರು, 400-500 ಮಂದಿ ಬಂದಿದ್ದರು. ಬಂದು ನೋಡಿ ನೋಡಿ ಹೋಗಿಬಿಟ್ರು, ಅವರು ಹೋಗೇ ಬಿಟ್ರು. ಮತ್ತೆ 400-500 ಮಂದಿ. ಹಾಂ ಹಾಂ ತಟ್ಲೆ ಆಯನ್ ತಟ್ಲೆ ಆಯ್ತು ತೀರಂದು ಲೈಫ್ ಇದ್ದು ರಂಜು ಓ ಅಂತಿದ್ದಾರೆ. ವೈಶು ಹೌದಕ್ಕ, ಓ ಹೌದು ವೈಶು ಹೌದು, 400 ಮಂದಿ ಬಂದಿದ್ದರು ಮ್ಯೂಟ್ ಲೈವ್ಗೆ. ನಿಂದು ಇಲ್ಲ ಅಲ್ವಾ ಲೈವ್, ಅದಕ್ಕೆ ನಾನು ಮ್ಯೂಟ್ ಲೈವ್ ಮಾಡಿದ್ದು ನಿನಗೆ ಸಪೋರ್ಟ್ ಮಾಡಲಿಕ್ಕೆ. ನೋಡಿ ಏಜಸ್ ಅವರಿಗೆ ಕಾಲ್ ಮಾಡಿದೆ, ಅವ್ರದ್ದು ಏಜಸ್ ಅವರ ವೈಶುದ್ದು ಲೈವ್ ಇಲ್ವಾ, ಇಲ್ಲ ಅಂತ ಗೊತ್ತಿಲ್ಲ ಬಂದಿಲ್ಲ ಇವತ್ತು ಅಂದ್ಲು. ಅದಕ್ಕೆ ನಾನು ಮಾಡಿದೆ. 400 ಮಂದಿ ಬಂದಿದ್ದರು. ರೇವತಿ ಸಿಸ್ ಆಲ್ರೆಡಿ ಕೊಟ್ಟವ್ರೆ. ಹನಿ ಅವರು ಬಂದರು, ಹನಿ ರಂಗೋಲಿ ಅವರು. ವೆಲ್ಕಮ್ ನಿಮಗೆ, ವೆಲ್ಕಮ್. ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಅನ್ಕೊಡಿ ಆಯಿತಾ. ಹಾಯ್ ಸಿಸ್ಟರ್, ಊಟ ಆಯಿತಾ? ಲೈಕ್ ಡನ್ ಸಿಸ್ಟರ್, ಥ್ಯಾಂಕ್ ಯು ಸೋ ಮಚ್. ಊಟ ಆಯಿತು, ಹೋಟ್ಲಲ್ಲಿ ಊಟ ಮಾಡಿ ಬಂದೆ. ಇವತ್ತು ನಾನು ತಿರುಗ್ಲಿಕ್ಕೆ ಹೋಗಿದ್ದೆ ಒಂದು ಕಡೆ. ಸ್ವಾತಿ ಅವರು ಬಂದರು. ಹಾಯ್ ಸ್ವಾತಿ ಅವರೇ, ವೆಲ್ಕಮ್ ವೆಲ್ಕಮ್ ಸ್ವಾತಿ ಅವರೇ. ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಅನ್ಕೊಡಿ. ಬಾಳೆ ಗಾಡಿ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಅನ್ಕೊಡಿ. ಸ್ವಾತಿ ಅವರೇ, ಊಟ ಆಯಿತಾ ನಿಮ್ಮದು? ಹಲೋ. ವಯಸ್ಸು ಸೂಪರ್ ಸಪೋರ್ಟ್, ಹನಿ ಅವರು ಸೂಪರ್ ಸಪೋರ್ಟ್. ಕೈ ಥ್ಯಾಂಕ್ ಯು ಸೋ ಮಚ್. ಲೈಫ್ ಇದ್ದು ರಂಜು ಸೂಪರ್ ಸಪೋರ್ಟ್, ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ರಂಗೋಲಿ ಅವರು ಸೂಪರ್ ಸಪೋರ್ಟ್, ಥ್ಯಾಂಕ್ ಯು ಸೋ ಮಚ್. ವೈಶು ಅವರು ಸೂಪರ್ ಸಪೋರ್ಟು. ಆಯಿತು ಸಿಸ್ ಅಂತಿದ್ದಾರೆ. ಹೌದು ಆಯಿತಾ ಊಟ? ನಮ್ಮದು ಕೂಡ ಆಯಿತು. ಹನಿ ರಂಗೋಲಿ ರಿಟರ್ನ್ ಮಾಡಿ ಅಂತಿದ್ದಾರೆ ಲಕ್ಷ್ಮಿ ಕ್ರಿಯೇಷನ್ಸ್ ಅವರು. ನೋಡಿ ಹನಿ ರಂಗೋಲಿ ಅವರೇ, ಲಕ್ಷ್ಮಿ ಅವರಿಗೆ ರಿಟರ್ನ್ ಕೊಡಿ ಆಯಿತಾ. ಹ್ಯಾಪಿ ದೇವರು ಸೂಪರ್ ಸಪೋರ್ಟಲ್ಲಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. ಲೈಫ್ ಇದ್ದು ರಂಜು ಅಕ್ಕ, ಊಟಕ್ಕೆ ಹೊರಗಡೆ ಹೋಗಿದ್ದೀರಾ? ಊಟಕ್ಕೆಲ್ಲ ಹೊರಗಡೆ ಹೋಗಿದ್ದು ನಾವೊಂದು ಗಾರ್ಡನ್ ಭೇಟಿ ಮಾಡಲಿಕ್ಕೆ ಹೋಗಿದ್ದು. ಗಾರ್ಡನ್ ನೋಡಲಿಕ್ಕೆ ತುಂಬ ದೂರ ಉಂಟು ನಮ್ಮ ಇದರಿಂದ. ನಾಳೆ ನಾಡ್ದು ವಿಡಿಯೋ ಹಾಕ್ತೇನೆ ನಾನು. ಇದೆಲ್ಲ ಶಾರ್ಟ್ಸ್ ಎಲ್ಲ ಮಾಡ್ಕೊಂಡು ಬಂದಿದ್ದೇನೆ, ಶಾರ್ಟ್ ವಿಡಿಯೋ ಪೂರ ಹಾಕ್ತೀನಿ ನೋಡಿ. ತುಂಬ ಖುಷಿಯಾಗುತ್ತೆ ನಿಮಗೂ ಕೂಡ. ಅದಕ್ಕೆ ಅಲ್ಲಿಗೆ ಹೋಗಿದ್ದೆ. ಈಗ ಅಲ್ಲಿಂದ ಬರುವಾಗ ಮನೆಗೆ ಹೋಗಿ, ಮನೆಯಲ್ಲಿ ಊಟ ಉಂಟು. ಮತ್ತು ನಮ್ಮ ಹಸ್ಬೆಂಡಿನ ಫ್ರೆಂಡ್ ಬಂದಿದ್ರಲ್ವಾ, ಅದು ಫೋನ್ ಬ್ಯಾಗ್. ಹಾಂ ಏಜಿಸ್ ಅವರು, ಹಾಯ್ ಏಜಿಸ್ ಅವರೇ. ತುಂಬ ವೀಡಿಯೋ ತೆಗ್ದಿದ್ದೀನಿ ಏಜಿಸ್ ಅವರೇ, ತುಂಬ ವೀಡಿಯೋ ಶಾರ್ಟ್ ವೀಡಿಯೋ ಎಲ್ಲ ತೆಗ್ದಿದ್ದೀನಿ. ನಿಮಗೂ ಕೂಡ ಕಳಿಸಿಕೊಡ್ತೀನಿ, ನೀವು ಕೂಡ ಹಾಕಿ. ಲೈಫ್ ಇದ್ರಂದು ಸೂಪರ್ ಸಪೋರ್ಟ್. ಏಜಿಸ್ ಅಕ್ಕ ಅಂತಿದ್ದಾರೆ.
ಬೆಸ್ಟ್ ತಮ್ಮ. ನಮಿ ಮೀನು ಸಾರು ರಂಜು ಅರಿನಕ. ಹೌದು ಮೀನು ಸಾರು ಉಂಟು. ನಾನು ಹೋಟ್ಲಲ್ಲಿ ಊಟ ಮಾಡಿ ಬಂದೆ. ತಂದೂರಿ ಚಿಕನ್ ಊಟ ಮಾಡಿ ಬಂದಿದ್ದು ನಾನು. ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ನಾನು ಇಲ್ಲಿ ಮುಂಬೈಯಲ್ಲಿ ಊಟ ಮಾಡಿದ್ದು ಹೋಟ್ಲಲ್ಲಿ. ನನಗೆ ಇಷ್ಟ ಆಗಲ್ಲ ಹೋಟ್ಲು ಊಟ. ರುಕೋ, ನಾನು ಹೋಟ್ಲು ಊಟ ತಿನ್ನೋದಿಲ್ಲ, ಆದರೆ ಇವತ್ತು ತಿಂದು ಬಂದೆ. ಸಂಜೆ ದೂರಲ್ಲೇರು ಲೈಫ್ ಇದ್ದು ರಂಜು ಸ್ವಲ್ಪ ಸಪೋರ್ಟ್. ಏಜಸ್ ಅವರು ಹಾಯ್ ರಂಜು ಅಂತಿದ್ದಾರೆ. ಬೆಸ್ಟ್ ಅವರು. ಲೈಕ್ ಕೊಡೋದವರು ಲೈಕನ್ನು ಕೊಡಿ. ಲೈಕ್ ಕೊಡೋದವರು ಪ್ಲೀಸ್ ಲೈಕ್ ಕೊಡಿ. ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕನ್ನು ಕೊಡಿ ಪ್ಲೀಸ್. ಹ್ಯಾಪಿ ರಂಗೋಲಿ ಅವರು ಸ್ವಲ್ಪ ಸಪೋರ್ಟಲ್ಲಿದ್ದಾರೆ. ವೈಶು ಅವರು ಊಟ ಆಯಿತಾ ಅಕ್ಕ ಅಂತಿದ್ದಾರೆ. ಊಟ ಆಯಿತು. ಯಾರ್ದು? ಏಜಸ್ ಅವ್ರದ್ದಾ? ನಂದು ಊಟ ಆಯಿತು. ಏಜಸ್ ಅವರು ಹಾಯ್ ರಂಜು ಅಂತಿದ್ದಾರೆ. ಹೈಡಲ್ಲಿದ್ದವರು ಬಂದು ಸಪೋರ್ಟ್ ಮಾಡಿ ಬನ್ನಿ. ಸಪೋರ್ಟ್ ಮಾಡಿ. ನೀವು ಐಡಲ್ ಇರಬೇಡಿ, ಬಂದು ಸಪೋರ್ಟ್ ಮಾಡಿ. ನಾನೀಗ ಮನೆಗೆ ಒಂದು 2 ನಿಮಿಷದ ದಾರಿ ಉಂಟು ಅಷ್ಟೇ, 5 ನಿಮಿಷದ್ದು. ಮನೆಗೆ ಹೋಗಿ ನಿಮಗೆ ಮಾತಾಡ್ತಾ ಇದ್ದೀನಿ ನೋಡಿ. ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಶ್ರದ್ಧಾ ವ್ಲಾಗ್ಸ್ ರಂಜು ಅವ್ರು ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಪಿನ್ ಮಾಡಿ ಸಿಸ್. ಓಕೆ ಮಾಡುವ, ಪಿನ್ ಮಾಡುವ. ಪಿನ್ ಮಾಡ್ತೀನಿ, ಎಲ್ಲಿ ಹೋಗಬೇಡಿ ಆಯಿತಾ. ಶ್ರದ್ಧಾವರೇ ಪಿನ್ ಮಾಡ್ತೀನಿ, ಎಲ್ಲಿ ಹೋಗಬೇಡಿ. ಸ್ವಲ್ಪ ಸಪೋರ್ಟಲ್ಲಿದ್ದಾರೆ. ನಿಯರ್ ಟು ಪ್ಲೀಸ್ 1 ಪ್ಲೀಸ್ ಗಿಫ್ಟ್ ಕೊಡಿ, ನಾನು ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ. ಅಕ್ಕ ಹುಷಾರು. ಇದ್ದೀನಿ ನಾನು ಒಬ್ಬಳೆಲ್ಲ ಇದ್ದಾರೆ, ತುಂಬ ಜನ ಅವರಿದ್ದಾರೆ. ನನ್ನ ಹಸ್ಬೆಂಡಿದ್ದು ಫ್ರೆಂಡ್ ಇದ್ದಾರೆ, ನನ್ನ ಹಸ್ಬೆಂಡ್ ಇದ್ದಾರೆ, ಮತ್ತು ನನ್ನ 2 ಮಕ್ಕಳಿದ್ದಾರೆ. ಹೋಗ್ತಾ ಇದ್ದೆ ಮೊನ್ನೆ ಇಲ್ಲಿ ತುಂಬ. ಹಾಂ ಓ ಚಿನ್ ಥ್ಯಾಂಕ್ ಯು. ಪೂಜಾರಿ ಅವರು ಬಂದರು. ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ರಾಧಾ ಅವರು ಸ್ವಲ್ಪ ಸಪೋರ್ಟಲ್ಲಿದ್ದಾರೆ. ಪೂಜಾರಿ ಅವ್ರದ್ದು ಲೈಕ್ ಡನ್ ಅಂತಿದ್ದಾರೆ. ಶ್ರದ್ಧಾ ಅವರು ವಾವ್ ಅಂತಿದ್ದಾರೆ. ರಾಧಾ ಅವರು ಸ್ವಲ್ಪ ಸಪೋರ್ಟಲ್ಲಿದ್ದಾರೆ. ಶ್ರದ್ಧಾ ಅವರು ಇದ್ದೀನಿ ಅಂತಿದ್ದಾರೆ. ಓಕೆ ಇರಿ ಆಯಿತಾ. ವೈಶು ಏಜಿಸಕ್ಕ ನಾನು ಹೋಗಿದ್ದೆ. ಹರ್ಷಿತಾ ಸ್ವಿಸ್ ಲೈವಿಗೆ ಸಪೋರ್ಟ್ ಮಾಡಿ ಬಂದೆ ಅಂದಿದ್ದಾರೆ. ತುಳು ಪಾತಿರ್ಗ ದಿನೇಶ್ ಅಣ್ಣ ಪಾತಿರ್ಗ ಬಲೆ ಲೈಕ್ ಕೊರ್ಲೆ ಬಲೆ ತುಳು ತಗಲಿಡ ತುಳುವೆ ಪಾತಿರುಡತ್ತೆ. ತುಳುವೆ ಪಾತಿರುಡತ್ತೆ ಬಲ್ಲೆ ಮುಗುಲು ಒಡೆ ಪೊಯ್ಯರು. ಪೂಜಾರಿ ಅವರು ಸ್ವಲ್ಪ ಸಪೋರ್ಟಲ್ಲಿದ್ದಾರೆ. ಜಿಸ್ ಅವರು ಕೂಡ ಸ್ವಲ್ಪ ಸಪೋರ್ಟಲ್ಲಿದ್ದಾರೆ. ಶ್ರದ್ಧಾ ಅವರೇ ಗಿಫ್ಟ್ ಡನ್ ಅಂತಿದ್ದಾರೆ. ಹನಿ ರಂಗೋಲಿ ಅವರು ನೋಡಿ. ಶ್ರದ್ಧಾ ಅವರೇ ನಿಮಗೆ ಗಿಫ್ಟ್ ಡನ್ ಅಂತೆ. ಹನಿ ರಂಗೋಲಿ ಅವರು ಕೊಡಿ ಅವರಿಗೆ ಆಯಿತಾ. ವೈಶು ಏಜಿಸಕ್ಕ ಕೊಟ್ಟಿದ್ದೀನಿ ನೋಡಿ ಈಗ ಅಂದಿದ್ದಾರೆ. ಪೂಜಾರಿ ಅವರು ಸ್ವಲ್ಪ ಸಪೋರ್ಟಲ್ಲಿದ್ದಾರೆ. ಶ್ರದ್ಧಾ ಓಕೆ ಹನಿ ಸಿಸ್ಟರ್ ಗಿಫ್ಟ್ ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ. ಮನೆಗೆ ಬಂದೆ ನೋಡಿ. ದಿನೇಶ್ ಅಣ್ಣ ಸೂಪರ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ದಿನೇಶ್ ಅಣ್ಣ. ಬೆಂಗಳೂರು ನೆಟ್ ಮಿನಿ ಮುಂಬೈಗೆ ಹೋದಿತ್ತೆ ದಿನೇಶ್ ಅಣ್ಣ ಇನಿಯಾನು ಸೂಪರ್ ದಿನೇಶ್ ಅಣ್ಣ ಸೂಪರ್ ಅಂತಿದ್ದಾರೆ. ಸೂಪರ್ ಒಂದೊಂದಿಲ್ಲ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವೈಶು ಮುದ್ದು ಅಂತಿದ್ದಾರೆ. ಥ್ಯಾಂಕ್ ಯು ವೈಶು. ಮನೆಗೆ ಬಂದೆ, ಇನ್ನು ಮೇಲೆ ಹೋಗಬೇಕು. ಎಲ್ಲಿದ್ದಾರೆ ನಿಮ್ಮ ಪಪ್ಪ ಎಲ್ಲಿದ್ದಾರಾ? ಪಪ್ಪ ಅಲ್ಲಿ ಪಪ್ಪ ಎಲ್ಲಿದ್ದಾರೆ? ಜಾನ್ವಿ ಆರ್ ಭಟ್ ಅವರು ಬಂದರು. ಹಾಯ್ ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ವೈಶು ಬಂತು ಅಂತಿದ್ದಾರೆ ನೋಡಿ. ಶ್ರದ್ಧಾ ಅವರು ನ್ಯೂ ಮೆಂಬರ್ ಗಿಫ್ಟ್ ಕೊಡಿ ಅಂತಿದ್ದಾರೆ. ರಾಧಾ ಅವರು ಸ್ವಲ್ಪ ಸಪೋರ್ಟಲ್ಲಿದ್ದಾರೆ. ಶ್ರದ್ಧಾ ಅವರು ಸ್ವಲ್ಪ ಸಪೋರ್ಟಲ್ಲಿದ್ದಾರೆ. ರಾಧಾ ಅವರು ಸ್ವಲ್ಪ ಸಪೋರ್ಟ್. ಎಲ್ಲಿ ಹೋಗಿದ್ದು ನೀವು? ನಾನು ಇದ್ದೀನಿ ಅಕ್ಕ, ಸಪೋರ್ಟ್ ಮಾಡ್ತೀನಿ. ಗಿಫ್ಟ್ ಬೇಡ, ಲೆಸ್ ಮಾಡ್ತಾರೆ ಅಂತಿದ್ದಾರೆ. ಹೌದಾ, ಬೇಡುವ ಗಿಫ್ಟ್ ನೋಡಿ. ನಾನು ಇಲ್ಲಿ ಹೋಗಿದ್ದೆ, ಅಲ್ಲಿ ಗೊತ್ತಾ. ಪೂಜಾರಿ ಅವರು ಸ್ವಲ್ಪ ಸಪೋರ್ಟಲ್ಲಿದ್ದಾರೆ. ಶ್ರದ್ಧಾ ಅವರು ವಾವ್ ಅಂತಿದ್ದಾರೆ. ನಾನು ಮಿನಿ ಮುಂಬೈಗೆ ಹೋಗಿದ್ದೆ.
ಗಾರ್ಡನ್ ನೋಡಲಿಕ್ಕೆ ಮಕ್ಕಳನ್ನು ಕರ್ಕೊಂಡು ಹೋಗಿದ್ದೆ. ಎಲ್ಲಿದ್ದೀಯಾ ಸನ್ವಿತ್? ಕೂಡ ಬಾಲೆ ಬೇಗ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಏತು ಗೊತ್ತು ಆರಿ ಕಡೆ ಓಡು ಇಡ್ಲಿಗೆ. ಥ್ಯಾಂಕ್ ಯು ರಾಯರ ಮಗಳಿ. ವೆಲ್ಕಮ್ ನಿಮಗೆ. ಲೈಕ್ ಡನ್ ಅಂತಿದ್ದೀರಾ? ಥ್ಯಾಂಕ್ ಯು ಸೋ ಮಚ್ ಜರಿ ಅವರು. ಥ್ಯಾಂಕ್ ಯು ಸೋ ಮಚ್. ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್. నువ్వు కూర్చో బాయ్. నువ్వు కడేపు నుంచి మళ్ళీ न्यू चार नंबर आया. 4 नंबर क्या हुआ बेटा? क्या नहीं आया है. चलो ಮನೆಗೆ ಬಂದೆ ಆಯ್ತಾ? ಇನ್ನು ಮಾತಾಡಿ. ಮನೆಗೆ ಬಂದೆ, ಇನ್ನು ಮಾತಾಡಿ. ಇನ್ನು ಇಡ್ಲಿಗೆ ಕಡಿಬೇಕು, ಇಡ್ಲಿಗೆ ಗ್ರೈಂಡ್ ಮಾಡಬೇಕು. ಕೆಲಸ ಎಲ್ಲ ಮಾಡಿಟ್ಟು ಹೋಗಿದ್ದೀನಿ. ಕೆಲಸ ಏನು ಬಾಕಿಲ್ಲ. ಥ್ಯಾಂಕ್ ಯು ಜಾನ್ವಿ ಅವರೇ. ಥ್ಯಾಂಕ್ ಯು ಬ್ಯೂಟಿ ಅಪ್ಪ ಅವರೇ. ಥ್ಯಾಂಕ್ ಯು ಸೋ ಮಚ್ ಜಾನ್ವಿ ಅವರೇ. ಸೂಪರ್ ಸಪೋರ್ಟ್. ವೈಶು ಜಾನ್ವಿ ಅಕ್ಕ ಎಕ್ಸ್ಟ್ರಾ ಗಿಫ್ಟ್ ಡನ್ ಅಂತಿದ್ದಾರೆ. ಜಾನ್ವಿ ಅಕ್ಕ ಎಕ್ಸ್ಟ್ರಾ ನನಗೆ. ವೈಶು ನನಗೆ ಎಲ್ಲಿದೆ? ರಾಜುಮಾ ಗಿಫ್ಟ್ ಡನ್ ಅಂತಿದ್ದಾರೆ. ರಾಜುಮಾ ಗಿಫ್ಟ್ ಡನ್ ಅಂತೆ ನನಗೆ. ವೈಶು ನಾನು ಬೇಡವಾ ನಿನಗೆ? ವೈಶು ಹಾಸಿಗೆ ಮಾಡಲೆ ಹಾಸಿಗೆ ಅತ್ತೆ ಒಂಚೂರು ಹಾಸಿಗೆ ಪಡ್ಕೊಳ್ಳಿ. ಚಾವಿ ಉಂಟಿದೆ ಎಂಕು ಗತ್ತುಜಿ ಮಾರೆ ಈ ಲೋಕಡು ಇಲ್ಲ. ರೊಟ್ಟಿ ಕೊಟ್ಟು ಜರಪ್ಪ ನೆಟ್ ಕೋರಿ ಮಾತ್ರ ಕೊಟ್ಟು ರೊಟ್ಟಿ ನೆಟ್ ರೈಸ್ ಲೆಜ್. ಥ್ಯಾಂಕ್ ಯು ಬ್ಯೂಟಿಯಪ್ಪ ಅವರು. ಜಾನ್ವಿ ಅವರೇ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಜಪ್ಪುನೆ ಇರಿ ಈತ್ ಬೇಗ ಇಜ್ಜಿ ಜೋಕುಲು ಜಪ್ಪರ ಎಂಕತ್ ಎಂಕ ಇಡ್ಲಿ ಕಡೆಯವರುಂಡು. ಇಡ್ಲಿಗೆ ನನಿತಿದ್ ಪೋತೆ. ಇಡ್ಲಿಗೆ ನನಿತು ಮತ್ತೆ ಪೋತೆ. ಯಾನ್ ನಿಗ್ಲೆಡ ಮತ್ತೆ ಪಾತೆರ್ದು ಜಪ್ಪುವೇನ ಅಲ್ಲ ನಿಗ್ಲೆಡ ಪಾತೆರಂದು ಜಪ್ಪುವೆ ಯಾನವಲ್ಲ. ಎಪ್ಪಿ ರಂಗೋಲಿ ಅವರು ಬಿಂದು ಹನಿ ರಂಗೋಲಿ ಅವರು ಬಿಂದು ಅವರೇ ನಿಮ್ಮ ವಿಡಿಯೋ ಕನೆಕ್ಟ್ ಆಗ್ತೇನೆ ಅಂದಿದ್ದಾರೆ ನೋಡಿ. ತತ್ವಜ್ಞಾನ ಅಮೃತ ಅವರು ಬಂದರು. ಐಸಿ ಸಾಯಿ ಲೈಕ್ ಡನ್ ಅಂದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್ ನಿಮಗೆ ಜಾನ್ವಿ ಅವರು. ಸೂಪರ್ ಸಪೋರ್ಟ್. ಶ್ರದ್ಧಾ ಅವರು ಪ್ಲಸ್ ಆನ್ ಸಪೋರ್ಟ್ ಆಗಿದ್ದಾರೆ. ಥ್ಯಾಂಕ್ ಯು ತತ್ವಜ್ಞಾನ ಅಮೃತ. ಸೂಪರ್ ಸಪೋರ್ಟ್ ಶ್ರದ್ಧಾ ಅವರು. ವಾವ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಈಗ ಬಂದಷ್ಟೇ ತುಂಬ ಚೆನ್ನಾಗಿ ವಿಡಿಯೋ ಮಾಡ್ಕೊಂಡು ಬಂದೆ. ಲೈಫ್ ಇದ್ದು ರಂಜು ವೈಶಾಲಿ ಹೋದ್ಲು. ನನಗೆ ಗಿಫ್ಟ್ ಕೊಡಲಿಲ್ಲ. ನಾನು ಅವಳಿಗೆ ನನಗೆ ಕೊಡಲಿಲ್ಲ ಅಲ್ವಾ? ಅವಳು ಬರಲಿ. ಅವಳು
ಎರಾಗ ಹಾ ಬೋಡೆ ಉಂಡಿ ಕೊಣದಾರ ಥ್ಯಾಂಕ್ ಯು ಸೋ ಮಚ್ ಅನಿರಂಗೋಲಿ ಅವರೇ. ಬಿಂದು ಅವರೇ ಗಿಫ್ಟ್ ಡನ್ ಆಗಿದೆ ಅಂತಿದ್ದಾರೆ ನೋಡಿ. ಶ್ರದ್ಧಾ ಅವರ ಬ್ಲಾಗ್ಸ್ ಜಾನ್ವಿ ಅವರು ಡನ್ ಅಂತಿದ್ದಾರೆ ನೋಡಿ. ಶ್ರದ್ಧಾ ಅವರಿಗೆ ನೋಡಿ. ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಲೈಕ್ ಅನ್ನು ಕೊಡಿ ಪ್ಲೀಸ್. ಲೈಕ್ ಕೊಡೋದವರು ಲೈಕ್ ಕೊಡಿ. ಥ್ಯಾಂಕ್ ಯು ಬ್ಯೂಟಿ ಅವರೇ. ಥ್ಯಾಂಕ್ ಯು ಬ್ಯೂಟಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಬಿಂದು ಕೆ ರಾಜ್ ಅವರು. ಥ್ಯಾಂಕ್ಸ್ ರಂಗೋಲಿ ಅಂತಿದ್ದಾರೆ. ಜಾನ್ವಿ ಅವರು ಬಿಂದು ಅವರೇ ಡನ್ ಅಂತಿದ್ದಾರೆ. ತತ್ವಜ್ಞಾನ ಅಮೃತ ಅವರು ಬಿಂದು ಅವರೇ ಕನೆಕ್ಟ್ ಆಗಿದ್ದೀರಾ ಅಂತಿದ್ದಾರೆ. ಸೂಪರ್ ಅಂತಿದ್ದೆ ಅಕ್ಕ. ಯಾವಾಗ ವಿಡಿಯೋ ಹಾಕ್ತೀರಾ? ಅದನ್ನು ನಾಳೆ ಹಾಕಲ್ಲ, ನಾಡ್ದು ಅದು ಎಡಿಟ್ ಮಾಡಲಿಕ್ಕೆ ಉಂಟು ತುಂಬ. ನಾಡ್ದು ಹಾಕ್ತೀನಿ ಆಯಿತಾ, ನಾಡ್ದು ಹಾಕ್ತೀನಿ. ಬ್ಯೂಟಿ ಆಫ್ ಪ್ಲ್ಯಾನ್ಸ್ ಪೂರ ಗಾರ್ಡನ್ ಇದ್ದೆ, ಮತ್ತೆ ಏನು ಇಲ್ಲ ಅದರಲ್ಲಿ. ಗಾರ್ಡನ್ ಇದ್ದೆ ವಿಡಿಯೋ ಮಾಡಿದ್ದು, ತುಂಬ ಚೆನ್ನಾಗಿತ್ತು, ತುಂಬ ಖುಷಿ ಆಯಿತು. ಓಕೆ ಬಿಂದು ಸಿಸ್ ಅಂದಿದ್ದಾರೆ ಜಾನ್ವಿ ಅವರು. ಹರಿನಕ್ಕ ನಿಮಗೆ ಕೊಟ್ಟಿದ್ದಾಳೆ ನೋಡಿ. ಹೌದಾ ಕೊಟ್ಟಿದ್ದಲ್ಲ, ಥ್ಯಾಂಕ್ಸ್. ಶೋಶ್ ಓದ್ಲಾ? ಯಾಕೆ ಓದ್ಲ ಅವಳೇನು ಇಷ್ಟು ಬೇಗ ಹೋಗಿದ್ದು? ವರ್ಷ ಎಂತ ಗೊತ್ತಾ, ನನಗೆ ಇವತ್ತು 400 ಮಂದಿ ಬಂದಿದ್ರು. ಹರಿನಕ್ಕ ನಿಮಗೂ ಕೊಟ್ಟಿದ್ದಾಳೆ. ಹೌದಾ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಜಾನ್ವಿ ಅವರೇ. ಥ್ಯಾಂಕ್ ಯು. ಬ್ಯೂಟಿ ಆಫ್ ಪ್ಲಾನ್ ಸ್ವಾತಿ ಗಿಫ್ಟ್ ಆಗಿದೆ ನೋಡಿದೆ, ರಿಟರ್ನ್ ಮಾಡಿ ಅಂತಿದ್ದಾರೆ ನೋಡಿ ಹನಿ ರಂಗೋಲಿ ಅವರು. ಬ್ಯೂಟಿ ಆಫ್ ಪ್ಲಾನ್ಸ್ प्लीज रिटर्न हनी रंगोली प्लीज रिटर्न कीजिए. जानवी सुपर सपोर्ट. थैंक यू जानवी ಅವರೇ. ಥ್ಯಾಂಕ್ ಯು ಸೋ ಮಚ್. ಆಯ್ತು ರೊಟ್ಟಿ ಬರ್ತಿದ್ದೀರ ಮುಂದೆ ಬೋಡ ಥ್ಯಾಂಕ್ ಯು ಸ್ವಾತಿ ಗೌಡ ಅವರು ಬಂದ್ರೆ. ವೆಲ್ಕಮ್ ಸ್ವಾತಿ ಗೌಡ ಅವರೇ. ಲೈಕ್ ಡನ್ ಅಂತಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಸ್ವಾತಿ ಅವರೇ. ಥ್ಯಾಂಕ್ ಯು ನಿಮಗೆ ಲೈಕ್ ಕೊಟ್ಟಿದ್ದಕ್ಕೆ. ಒಣಸಾಂಡೆ ಸೀಸ್ ಅಂತಿದ್ದಾರೆ. ಒಣಸು ಆತಜಿಯೇ ಅದು ಬರ್ತೀನಿ ಇತ್ತ ಹೋಟೆಲ್ಗೆ ಹೋಗಿತ್ತ ಅದಕ್ಕಳು ಅಂಚಾದು ಉಣಸಲಿಂದ ಹತ್ತು ಹೋಯ್ನಿ ಇಂಕಲು ಒಂಜಿ ಗಾರ್ಡನ್ ತಿರ್ಗಾಡ್ಬೋದಿತ್ತ. ಅದು ಬರ್ನಾಗ ಲೇಟ್ ಆನಂದ್ ಬಂದು ಒಣಸು ಮಾಡ್ಕೊಂಡು ಗೊತ್ತಾ ಕೂಡ ಇಲ್ಲ. ಅವತ್ತು ಮಲ್ಪೂರ ತಂದು ರೈಸ್ ಇಟ್ಟಿಜಿ ಐಕ್ ಉಣಸು ಮಲ್ಕೊಂಡು ಬರ್ತೀನಿ. ಥ್ಯಾಂಕ್ ಯು. ನೀರಿನ ಮಣಸಾಂಡೆ ಸ್ವಾತಿ ಅವರೇ. ಜಾನ್ವಿ ಅವರು ಸೂಪರ್ ಅಂತಿದ್ದಾರೆ. ಅನಿ ಅವರು ಸೂಪರ್ ಹೋಟೆಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಲೈಕ್ ಕೊಡೋದವ್ರು ಲೈಕ್ ಅನ್ನು ಕೊಡಿ. ಥ್ಯಾಂಕ್ ಯು ಬಿಂದು ಅವರು. ಶ್ರದ್ಧಾ ಸಿಸ್ ಗಿಫ್ಟ್ ಡನ್ ಅಂತಿದ್ದಾರೆ. ಜಾನ್ವಿ ಅವರು ಸೂಪರ್ ಅಂತಿದ್ದಾರೆ. ಎಣ್ಣ ಡಕ್ಕ ಅವನಸು ಅಂತಿದ್ದಾರೆ. ಇರ್ನ ಆಂಡೆ ಇರ್ನ ಓಲಿಯೇ ಸ್ವಾತಿ ಇಲ್ಲು ಇರು ಒಲ್ಪದಾರು. ಪಿನ್ ಐಡಿ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ ನೋಡಿ, ಪಿನ್ ಐಡಿ ಇದ್ದಾರೆ. ತತ್ವಜ್ಞಾನ ಅಮೃತ ಅವರು ಬ್ಯೂಟಿ ಪ್ಲಾನ್ಸ್ ಆಲ್ರೆಡಿ ಗಿಫ್ಟ್ ಡನ್, ರಿಟರ್ನ್ ಗಿಫ್ಟ್ ಕೊಡಿ. ಬ್ಯೂಟಿ ಪ್ಲಾನ್ಸ್ ಪ್ಲೀಸ್ ರಿಟರ್ನ್ कीजिए. ತತ್ವಜ್ಞಾನ ಅಮೃತ. ಬಿಂದು ಸಿಸ್ ಯು ಆರ್ ಆಲ್ರೆಡಿ ಜಾಯಿನ್ ಲೆಫ್ಟ್ ದ ಕಮೆಂಟ್. ಓಕೆ ಸಿಸ್ ಅಂತಿದ್ದಾರೆ. ಎಲ್.ಎಂ ಅವರು ಬಂದರು. ಐ ಸಿಸ್ ಐ ವೆಲ್ಕಮ್ ಎಲ್.ಎಂ ಅವರೇ. ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಅನ್ನು ಕೊಡಿ ಎಲ್.ಎಂ ಅವರೇ. ಥ್ಯಾಂಕ್ ಯು ಸೋ ಮಚ್. ಲೈಫ್ ಆಫ್ ದಿರಂಜು ಜಾನ್ವಿ ಅವರು ಸೂಪರ್ ಸಪೋರ್ಟ್ ಲೈಫ್ ಆಫ್ ದಿರಂಜು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ರಮ್ಯಾ ಕನ್ನಡ ಬ್ಲಾಗ್ಸ್ ಹಾಯ್ ಸಿಸ್ ಅಂತಿದ್ದಾರೆ. ಹಾಯ್ ರಮ್ಯಾ ಅವರೇ ವೆಲ್ಕಮ್. ನಿಮಗೆ ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಲೈಕ್ ಏನಂತ ಗೊತ್ತಿಲ್ಲ ಬಂದಿಲ್ಲಪ್ಪ. ಎಲ್.ಎಂ ಅವರೇ ಒಂದು ಲೈಕ್ ಅನ್ನು ಕೊಡಿ ಪ್ಲೀಸ್, ಒಂದು ಲೈಕ್ ಕೊಡಿ. ರಮ್ಯಾ ಅವರು ಊಟ ಆಯ್ತಾ ಸಿಸ್? ಊಟ ಆಯಿತು. ಹೊರಗಡೆ ಹೋಗಿದ್ದೆ ರಮ್ಯಾ ಅವರೇ, ಇವಾಗಷ್ಟೇ ಬಂದಿದ್ದು, ಗಾರ್ಡನ್ಗೆ ಹೋಗಿದ್ದೆ. ಎಲ್.ಎಂ ಅವರು ಲೈಕ್ ಡನ್ ಸಿಸ್ಟರ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನಿಮ್ದು ಆಯ್ತಾ ರಮ್ಯಾ ಅವರೇ ಊಟ? ಎಲ್.ಎಂ ಅವರೇ ನಿಮ್ಮದು ಕೂಡ ಊಟ ಆಯ್ತಾ? ಜಾನ್ವಿ ಅವರು ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್. ರಮ್ಯಾ ಕನ್ನಡ ಬ್ಲಾಗ್ಸ್ ಅವರು ಅಕ್ಕ 10 ಮಿನಿಟ್ಸ್ ಬಂದೆ. ಓಕೆ ಲೈಫ್ ಇದ್ದು ರಂಜು ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಆಯಿತು ಸಿಸ್ ಅಂತಿದ್ದಾರೆ ರಮ್ಯಾ ಅವರು. ಥ್ಯಾಂಕ್ ಯು ಸೋ ಮಚ್. ಅನಿ ರಂಗೋಲಿ ಅವರು ಬ್ಯೂಟಿ ಪ್ಲಾನ್ಸ್ ಅವರೇ ರಿಟರ್ನ್ ಗಿಫ್ಟ್ ಬಂದಿಲ್ಲ. ಬ್ಯೂಟಿ ಪ್ಲೀಸ್ ರಿಟರ್ನ್ ಕೀಜಿಯೇ ಹನಿ ರಂಗೋಲಿ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಸಪೋರ್ಟ್ ಮಾಡಿ, ನಾನು ನಿಮಗೆ ರಿಟರ್ನ್ ಕೊಡ್ತೀನಿ ಅಂತಿದ್ದಾರೆ.
ವೈಶು ಸೂಪರ್ ಸಪೋರ್ಟಲ್ಲಿದ್ದಾರೆ. ವೈಶು ಇವತ್ತು ನನಗೆ ಭರ್ಜರಿ ಇತ್ತು. 400ಕ್ಕಿಂತ ಮೇಲೆ ಬಂದಿದ್ರು ಜನ, ಬಂದು ಸೀದಾ ಹೋದರು. ಅವರಿಗೊಂದು ಮೆಸೇಜ್ ಹಾಕ್ಲಿಕ್ಕೆ ಆಗಲಿಲ್ಲ, ಅವರಿಗೆ ಕೊಟ್ಟೆ ಎಲ್ರಿಗೂ ಅಂತಿದ್ದಾರೆ. ಕೊಟ್ರಾ? ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಕನೆಕ್ಟ್ ಆಲ್ ಫ್ರೆಂಡ್ಸ್ ಅಂತಿದ್ದಾರೆ. ನಮ್ಮ ತತ್ವಜ್ಞಾನ ಅಮೃತ ಅವರು, ಜಾನ್ವಿ ಭಟ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ನೋಡಿ, ಕನೆಕ್ಟ್ ಆಗಿ, ಒಬ್ರಿಗೊಬ್ರು ಕನೆಕ್ಟ್ ಆಗಿ ಎಕ್ಕಲೆ ಮಸ್ತ್ ಉಂಡಿಯ ವೈ ಇದು ಜೋಗ್ಲಿ ಎಲ್ಲದ ಪರ ಅರಿಗಡೆ రెండు ನೀನೆಂದಲು ನಾನು ಬಪ್ಪೆ, ನೀನೆಂದಲು ನಾನು ಬಪ್ಪೆ. ಇಡ್ಲಿಗೆ ಗ್ರೈಂಡ್ ಮಾಡ್ಲಿಕ್ಕೆ ಉಂಟು, ಇಡ್ಲಿಗೆ ಗೊತ್ತಾ? ಜಾನು ಅಕ್ಕ ಗಿಫ್ಟ್ ಬಂತ ಅಂತಿದ್ದಾರೆ. ಎಲ್ಲಮ್ಮ ಅವರು ಗಿಫ್ಟ್ ಕೊಡಿ ಫ್ರೆಂಡ್ಸ್, ನೀವು ನಿಮಗೂ ರಿಟರ್ನ್ ಗಿಫ್ಟ್ ಕೊಡ್ತೀನಿ ಅಂತಿದ್ದಾರೆ. ಕನೆಕ್ಟ್ ಆಗಿ ರಿಟರ್ನ್ ಗಿಫ್ಟ್ ಕೊಡ್ತೀನಿ ಅಂತಿದ್ದಾರೆ. ತತ್ವಜ್ಞಾನ ಅಮೃತ ಅವರು. ವೈಶು ಬಾ, ಎಲ್ರು ಬನ್ನಿ, ನಾಳೆ ಇಡ್ಲಿ ಉಂಟಾಯ್ತಾ? ಇಡ್ಲಿಗೆ ಗ್ರೈಂಡ್ ಮಾಡಲಿಕ್ಕೆ ಲೇಟ್ ಆಯಿತು. ಇಷ್ಟು ಬೇಗ ಮಾಡಬೇಕಿತ್ತು, ತುಂಬಾ ಬೇಗ ಮಾಡಬೇಕಿತ್ತು. ನಮ್ಮ ಮಮತಾ ಲೈಫ್ ಸ್ಟೈಲ್ ಅವರು ಬಂದರು. ಐ ಮಮತಾ ಅವರೇ, ವೆಲ್ಕಮ್ ನಿಮಗೆ. ಮಮತಾ ಅವರೇ, ಲೈಕನ್ನು ಕೊಟ್ಟಿಲ್ಲ ಅಂದರೆ ಒಂದು ಲೈಕನ್ನು ಕೊಟ್ಟೆ. ಊಟ ಆಯ್ತು ಸಿಸ್ಟರ್ ಅಂತಿದ್ದೀರಾ? ಊಟ ಆಯಿತು, ನಿಮ್ದು ಆಯ್ತಾ? ನೀವೇನು ಊಟ ಮಾಡಿದ್ದೀರಿ ಇವತ್ತು? ಮಮತಾ ಅವರೇ, ಒಂದು ಲೈಕನ್ನು ಕೊಡಿ ಪ್ಲೀಸ್. ಸೂಪರ್ ಅಂತಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಲೈಕ್ ಕೊಟ್ಟಿದ್ದಕ್ಕೆ, ತುಂಬ ಹೃದಯದ ಧನ್ಯವಾದ ನಿಮಗೆ. ಸೂಪರ್ ಸಪೋರ್ಟಲ್ಲಿದ್ದಾರೆ ವೈಶು ಅವರು, ಥ್ಯಾಂಕ್ ಯು ಸೋ ಮಚ್. ಬಿಂದು ಅವರೇ ನಾ ರಿಟರ್ನ್ ಮಾಡಿದ್ದೆ ಅಂತಿದ್ದಾರೆ. ನಮ್ಮ ಜಾನ್ವಿ ಭಟ್ರವರು ಲೈಫ್ ಇದ್ರಂದು ಸೂಪರ್ ಸಪೋರ್ಟಲ್ಲಿದ್ದಾರೆ. LM ಅವರು ಸೂಪರ್ ಸಪೋರ್ಟ್. ನೋಡಿ, ಒಬ್ರಿಗೊಬ್ರು ಕನೆಕ್ಟ್ ಆಗಿ ನೋಡಿ. ವೈಶು ಅವರು ಸೂಪರ್ ಸಪೋರ್ಟಲ್ಲಿದ್ದೀರಿ. ಇವತ್ತು ಸ್ವಲ್ಪ ಲೇಟ್ ಆಯಿತು, ಬರುವಾಗ ಇರಲಿಲ್ಲ. ತುಂಬ ದೂರ ಹೋಗಿ ಬಂದೆ, ತುಂಬ ದೂರ ಹೋಗಿದ್ದೀನಿ ನಾನು ಇವತ್ತು. ಎಲ್ಲಮ್ ಪ್ಲೀಸ್ ರಿಟರ್ನ್ ಅಂತಿದ್ದಾರೆ. ಬಿಂದು ಕೆ ರಾಜ್ ಅವರು ನೋಡಿ. ಎಲ್ಲಮ್ಮ ಅವರೇ, ಬಿಂದು ಅವರಿಗೆ ರಿಟರ್ನ್ ಕೊಡಿ. ಬಿಂದು ಕೆ ರಾಜ್ ಅವರಿಗೆ ರಿಟರ್ನ್ ಕೊಡಿ. ನೋಡಿ, ಮಮತಾ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಬಿಂದು ಕೆ ರಾಜ್ ಅವರಿಗೆ ರಿಟರ್ನ್ ಕೊಡಿ. ತತ್ವಜ್ಞಾನ ರಿಟರ್ನ್ ಮಾಡಿ ಅಂತಿದ್ದಾರೆ. ತತ್ವಜ್ಞಾನ ಅವರೇ ಪ್ಲೀಸ್ ಬಿಂದು ಕೆ ಅವರಿಗೆ ರಿಟರ್ನ್ ಕೊಡಿ. ಬಿಂದು ಕೆ ರಾಜ್ ಅವರಿಗೆ ರಿಟರ್ನ್ ಕೊಡಿ. ಸೂಪರ್ ಅಂತಿದ್ದಾರೆ. ಸೂಪರ್, ಥ್ಯಾಂಕ್ ಯು ಸೋ ಮಚ್. 7 ಮೆಂಬರ್ಸ್ ಇದ್ದೀರಾ ಐಡಲ್ಲಿ, ಯಾರು ಬಂದು ಸಪೋರ್ಟ್ ಮಾಡಿ. ಬ್ಯೂಟಿ ರೇಣುಕಾ ಸಿಸ್ ರಿಟರ್ನ್ ಡನ್, ಪ್ಲೀಸ್ ಚೆಕ್ ಇಟ್ ಕಮೆಂಟ್ ಅಂತಿದ್ದಾರೆ. ನೋಡಿ, ವೈಶು ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಮಮತಾ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಲಕ್ಷ್ಮಿ ಅವರು, ಮಮತಾ ಅವರೇ ರಿಟರ್ನ್ ಡನ್ ಅಂತಿದ್ದಾರೆ. ರಿಟರ್ನ್ ಮಾಡಿ ಅಂತಿದ್ದಾರೆ. ಮಮತಾ ಅವರೇ, ತತ್ವಜ್ಞಾನ ಓಕೆ ಬಿಂದು ಅಂತಿದ್ದಾರೆ. ನೋಡಿ, ಸೂಪರ್ ಸಪೋರ್ಟಲ್ಲಿದ್ದಾರೆ. ಜಾನ್ವಿ ಅವರು, ಭಾರ್ಗವಿ ಬಾಲು ಅವರೇ, ನಿಮ್ಮ ಲೈವ್ಗೆ ನಿನ್ನೆ ಕೂಡ ಬಂದಿದೆ, ಇವತ್ತು ಕೂಡ ಬಂದಿದೆ. ನಿಮಗೆ ಮೆಸೇಜ್ ಕೂಡ ಹಾಕಿದ್ದೀನಿ. ಬ್ಲೂ ಇಲ್ಲ, ನನಗೆ ಮೆಸೇಜ್ ಶೋ ಆಗ್ತಿಲ್ಲ ನಿಮ್ಮದರಲ್ಲಿ. ಇವತ್ತು ಕೂಡ ನಿಮಗೆ ಮಾರ್ನಿಂಗ್ ಕೂಡ ಸಂಜೆ ನಿಮಗೆ ಬಂದಿದೆ. ನಾನು ಸಂಜೆಗೆ ನಿಮ್ಮದು ಮೆಸೇಜ್ ಶೋ ಆಗ್ತಿಲ್ಲ, ಯಾಕಂತ ಗೊತ್ತಿಲ್ಲ ಭಾರ್ಗವಿಯವರೇ. ನಾನು ನಿಮಗೆ ಮೆಸೇಜ್ ಇವತ್ತೊಂದು ಹಾಕ್ತೀನಿ, ನನಗೆ ಬ್ಲೂ ಕೊಡಿ ಆಯಿತಾ? ಬಿಂದು ಸಿಸ್ ಆಲ್ರೆಡಿ ಜಾಯಿನ್ಡ್ ಅಂತಿದ್ದಾರೆ. ಮಮತಾ ಅವರು ಸೂಪರ್ ಸಪೋರ್ಟ್. ತತ್ವಜ್ಞಾನ ಅಮೃತ ಬ್ಯೂಟಿ ಅವರಿಗೆ ಕೊಟ್ಟೇರಿ ಅಂತಿದ್ದಾರೆ. ಬ್ಯೂಟಿ ಪ್ಲೀಸ್ ರಿಟರ್ನ್ ಕೀಜಿಯೇ. ತತ್ವಜ್ಞಾನ ಅಮೃತ ಥ್ಯಾಂಕ್ ಯು ಸೋ ಮಚ್. ತತ್ವಜ್ಞಾನ ಅಮೃತ ಅವರು, ಬ್ಯೂಟಿ ದೀದಿ ಪ್ಲೀಸ್ ರಿಟರ್ನ್ ಕೀಜಿಯೇ. ಊಟ ಆಯ್ತಾ ಅಂತಿದ್ದಾರೆ. ಊಟ ಆಗಿಲ್ಲ. ಭಾರ್ಗವಿ ಬಾಲ್ ಅವರೇ, ನೀವು ಬ್ಲೂ ಸಿಗ್ತಿಲ್ಲ ನಿಮ್ಮದ್ರಲ್ಲಿ ನನಗೆ. ಎಲ್ಲಮ್ಮ ಅವರು ಬಿಂದು ಕೆ ಗಿಫ್ಟ್ ಡನ್ ಅಂತಿದ್ದಾರೆ. ನೋಡಿ, ಜಾನ್ವಿ ಭಟ್ರ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಭಾರ್ಗವಿ ಬಾಲ್ ಅವರೇ, ಲೈಕನ್ನು ಕೊಡಿ ಪ್ಲೀಸ್, ಸಪೋರ್ಟ್ ಮಾಡಿ ಅಂತಿದ್ದಾರೆ. ಭಾರ್ಗವಿ ಬಾಲ್ ಅವರೇ ಪ್ಲೀಸ್ ಒಂದು ಲೈಕ್ ಕೊಡಿ. ನಾನು ಒಂಚೂರು ಮಿಕ್ಸಿ ಚಾಲು ಮಾಡ್ತೀನಿ ಆಯಿತಾ? ನೋಡಿ, ಮಿಕ್ಸಿ ಚಾಲು ಮಾಡ್ತಿದ್ದೀನಿ ನಾನು. ಪ್ಲೀಸ್ ಒಂದು 5 ನಿಮಿಷ ಬಂದ್ ಮಾಡಿ. ಮಿಕ್ಸ್ ಚಾಲು ಮಾಡ್ತಿದ್ದೀನಿ. ಬ್ಯೂಟಿ ಅವರೇ
ರಿಟರ್ನ್ ಮಾಡಿ ಅಂತಿದ್ದಾರೆ. ಬ್ಯೂಟಿ LM ಬ್ಲಾಗ್ಸ್ ब्यूटी डन प्लीज रिटर्न कीजिए. एल लक्ष्मी 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 दीदी को रिटर्न कीजिए. ममता नಮಗೆ ಎಲ್ಲರೂ ಗಿಫ್ಟ್ ಕೊಟ್ಟರು ವಿಡಿಯೋ ನೋಡಿ ಕಮೆಂಟ್ ಮಾಡಿ ಕೊಡ್ತೀನಿ ಅಂತಿದ್ದಾರೆ. ಈಗಲೇ ಬುಕ್ ಹೊಡೆಗೆ ರಾತ್ರಿ ಥ್ಯಾಂಕ್ ಯು. ಹಾಯ್ LM ಬ್ಲಾಗ್ಸ್ ಅಂತಿದ್ದಾರೆ. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಮಮತಾ ಅವರು ಸೂಪರ್ ಹೆಂಗ್ ಗೊತ್ತಿದ್ದು ಮಾರೆ ಬೇಲೆಂಡು ಮೂಲು ಅಟ್ಟು ಪಣ್ಣೇನು ನಮಗ बिंदु दिस व्हाट्सएप पल्ले ज्वाइन द लक्ष्मी और ममता और सुपर सपोर्ट बिंदु के राज भार्गवी सिस प्लीज रिटर्न अंतिद्दारे. भार्गवी ಅವರೇ बिंदु के ಅವರಿಗೆ ರಿಟರ್ನ್ ಕೊಡಿ. मैंने व्हाट्सएप पे कमेंट भी किया था. LM हाय भार्गवी सिस्टर अंतिद्दाರೆ. ಮಕ್ಕಳೆಲ್ಲ ಹೋದ್ರು. ಶ್ರದ್ಧಾ ಅವರು ಬಿಂದು ಅಂತ ರಿಟರ್ನ್ ಮಾಡಿದ್ದೀನಿ. ಅವರು ಮಮತಾ ಸಿಸ್ ಕನೆಕ್ಟ್ ರಿಟರ್ನ್ ಪ್ಲೀಸ್ ಅಂತಿದ್ದಾರೆ. ಜಾನ್ವಿ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ನಾನು ಗ್ರೈಂಡ್ ಮಾಡ್ಲಿಕ್ಕೆ ಉಂಟು, ಅದಕ್ಕೆ ಸ್ವಲ್ಪ ಇದು ಬರುತ್ತೆ. ಒಂದು 5 ನಿಮಿಷ ಸೈಲೆಂಟ್ ಇಡ್ತೀನಿ ಆಯ್ತಾ. 5 ನಿಮಿಷ ಸೈಲೆಂಟ್ ಇಡ್ತೀನಿ, ಸ್ವಲ್ಪ ಅಕ್ಕಿ ಗ್ರೈಂಡ್ ಮಾಡ್ತೀನಿ. बिंदु ब्यूटी ऑफ लेंस प्लीज रिटर्न कीजिए. तत्वज्ञान अमृत तत्व ಅವರೇ ಆಲ್ರೆಡಿ ಕನೆಕ್ಟೆಡ್ ಯುವರ್ ಚಾನಲ್ ಅಂತಿದ್ದಾರೆ. ಓಕೆ ಡನ್ ಅಂತಿದ್ದಾರೆ. ಮಮತಾ ಅವರು ಬಿಂದು ಅವರೇ ಗಿಫ್ಟ್ ಡನ್ ಅಂತಿದ್ದಾರೆ ನೋಡಿ. ನೇತ್ರ ಬ್ಲಾಗ್ಸ್ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ನೇತ್ರ ಅವರೇ ಲೈಕ್ ಕೊಟ್ಟಿಲ್ಲ ಅಂದ್ರೆ ಲೈಕ್ ಅನ್ನು ಕೊಡಿ ಪ್ಲೀಸ್. ನೇತ್ರ ಅವರೇ ಭಾರ್ಗವಿ ಬಾಲ್ ಅವರೇ ಲೈಕ್ ಅನ್ನು ಕೊಟ್ಟಿಲ್ಲ ಅಂದ್ರೆ ಲೈಕ್ ಅನ್ನು ಕೊಡಿ. ಭಾರ್ಗವಿ ಬಾಲ್ ಅವರೇ ನನಗೆ ಬ್ಲೂ ಕೊಡಿ. ನಿಮ್ಮ ಲೈವ್ಗೆ ಬರ್ಲಿಕ್ಕೆ ಆಗ್ತಿಲ್ಲ ನನಗೆ. ಏಜಸ್ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಬ್ಯೂಟಿ ಪ್ಲಾನ್ ಹಾಯ್ ಲಕ್ಷ್ಮಿ ಸಿಸ್ ಹೂ ಅಂತಿದ್ದಾರೆ. ನೇತ್ರ ಅವರು ಲೈಕ್ ಡನ್ ಸಿಸ್ಟರ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನೇತ್ರ ಅವರೇ, ವೆಲ್ಕಮ್ ನಿಮಗೆ. ಭಾರ್ಗವಿ ಬಾಲು ನನ್ನ ಕೊಟ್ಟೆ ಲೈಕ್ ಅಂತಿದ್ದಾರೆ. ಹೌದಾ, ಕೊಟ್ರಾ? ಥ್ಯಾಂಕ್ ಯು ಸೋ ಮಚ್. ಏಜಸ್ ಅವರೇ ತುಂಬ ವಿಡಿಯೋವನ್ನು ಮಾಡ್ಕೊಂಡು ಬಂದಿದ್ದೀನಿ ನಾನು ಇವತ್ತು. ಲೈಕ್ ಡನ್ ಸಿಸ್ಟರ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಭಾರ್ಗವಿ ಬಾಲ್ ಅವರು ಈವ್ನಿಂಗ್ 7ಗೆ ಲೈವ್ ಇದೆ, ಸಪೋರ್ಟ್ ಮಾಡಿ. ನಾನು ಸಪೋರ್ಟ್ ಮಾಡ್ತೀನಿ. ಭಾರ್ಗವಿ ಬಾಲ್ ಅವರೇ ಎಂತ ಗೊತ್ತಾ, ನಿಮ್ಮ ಲೈವಲ್ಲಿ ನನಗೆ ಇದು ಸಿಗಲ್ಲ, ಬ್ಲೂ ಸಿಗಲ್ಲ. ನಾನು ಮೆಸೇಜ್ ಹಾಕ್ತೀನಿ, ಬ್ಲೂ ಕೊಡಿ ಆಯ್ತಾ ನನಗೆ. ಅಮೃತ ಗಿಫ್ಟ್ ಡನ್ ಅಂತಿದ್ದಾರೆ. ಜಾನ್ವಿ ಭಟ್ ಅವರು ಬ್ಯೂಟಿ ಆಫ್ ಪ್ಲಾನ್ಸ್ ಪ್ಲೀಸ್ ರಿಟರ್ನ್. ब्यूटी ऑफ प्लान्स प्लीज रिटर्न कीजिए. जानवी भट्ट ब्यूटी ऑफ प्लान्स प्लीज रिटर्न कीजिए. जानवी भट्ट प्लीज दीदी रिटर्न कीजिए. थैंक यू सो मच. अनी ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಜಾನ್ವಿ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಸಪೋರ್ಟ್ ಅಲ್ಲಿದ್ದಾರೆ ನಮ್ಮ ಏಜಸ್ ಅವರು. ಮಮತಾ ಅವರು ತತ್ವಜ್ಞಾನ ಅಮೃತ ಗಿಫ್ಟ್ ಡನ್ ಅಂತಿದ್ದಾರೆ. ತತ್ವಜ್ಞಾನ ಅಮೃತ ಗಿಫ್ಟ್ ಡನ್ ಅಂತೆ ನೋಡಿ. ಮಮತಾ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ब्यूटी ऑफ प्लान्स प्लीज रिटर्न कीजिए. भार्गवी बालू एंड तत्वज्ञान अमृत एंड ಜಾನ್ವಿ ಭಟ್. ಏಜಸ್ ಅವರೇ ನಾನು ಕನೆಕ್ಟ್ ಆಗಿದ್ದೀನಿ, ನೀವು ಆಗಿಲ್ಲ ಅಂದರೆ ಹಾಗೆ ಅಂತಿದ್ದಾರೆ. ಬಿಂದು ಕೆ ರಾಜ್ ಅವರು. ಬಿಂದು ಅವರೇ ರಿಟರ್ನ್ ಮಾಡಿದ್ದೇನೆ ಅಂತಿದ್ದಾರೆ. ರಂಗೋಲಿ ಅವರು
जानवी और सुपर सपोर्ट ब्यूटी अप प्लान्स प्लीज रिटर्न कीजिए। तत्वजन अमृता एंड जानवी भट्ट एंड भार्गवी बाल 3 लोगों को रिटर्न देने का ही बाकी है। ब्यूटी अप प्लान्स प्लीज रिटर्न कीजिए। ಕಮೆಂಟ್ ಮಾಡಿ ಎಲ್ಲರೂ ಅಂತಿದ್ದಾರೆ ಬಿಂದು ಕೆ ರಾಜ್ ಅವರು ಬ್ಯೂಟಿ ಆಫ್ ಪ್ಲಾನ್ಸ್ ಡನ್ ರಿಟರ್ನ್ ಮೀ ಅಂತಿದ್ದಾರೆ ब्यूटी ऑफ प्लान्स प्लीज रिटर्न कीजिए एजेस ओके करती हूँ ओके चार गिफ्ट करने का है आप बाकी जानवी तत्वज्ञान अमृता एंड एजेस एंड भार्गवी बाल 4 गिफ्ट करने का है भार्गवी बाल गिफ्ट डन अंतिದ್ದಾರೆ ಮಮತಾ ಅವರು ಜಾನ್ವಿ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ लक्ष्मी क्रिएशन्स और ममता ಅವರೇ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ಭಾರ್ಗವಿ ಬಾಲ್ ಮಮತಾ ಸಿಸ್ ರಿಟರ್ನ್ ಪ್ಲೀಸ್ ವಿತ್ ಕಮೆಂಟ್ ಅಂತಿದ್ದಾರೆ ಓಕೆ ಬೀಗ್ ಹಾಯ್ ಅಂತಿದ್ದಾರೆ ಜಾನ್ವಿ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಮಮತಾ ಅವರು ಭಾರ್ಗವಿ ಸಿಸ್ಟರ್ ಗಿಫ್ಟ್ ಡನ್ ಅಂತಿದ್ದಾರೆ ನೋಡಿ ಮಮತಾ ಅವರು ಭಾರ್ಗವಿ ಅವರೇ ನಿಮಗೆ ಡನ್ ಅಂತೆ ಮಮತಾ ಅವರು ಕೊಟ್ಟಿದ್ದಾರೆ ನೋಡಿ ಬಿಂದು ಕೆ ರಾಜ್ ಅವರು ಏಜಸ್ ಅವರು ಕನೆಕ್ಟ್ ಆಗಿದ್ದೀರಾ ಅಂತಿದ್ದಾರೆ ಸೂಪರ್ ಸಪೋರ್ಟ್ ಆಗಿದೆ ತತ್ವಜನ ಅವರು ಹನಿ ರಂಗೋಲಿ ಗಿಫ್ಟ್ ಡನ್ ಪ್ಲೀಸ್ ರಿಟರ್ನ್ ಹನಿ ರಂಗೋಲಿ ಅವರೇ ಪ್ಲೀಸ್ ರಿಟರ್ನ್ ಮಾಡಿ ತತ್ವಜನ ಅಮೃತ ಅವರಿಗೆ ಬಿಂದು ಕೆ ರಾಜ್ ಅವರು ಪ್ಲೀಸ್ ರಿಟರ್ನ್ ಅಂತಿದ್ದಾರೆ ಜಾನ್ವಿ ಅವರು ಸೂಪರ್ ಸಪೋರ್ಟ್ ಮಮತಾ ಅವರು ಭಾರ್ಗವಿ ಬಾಲು ಕಮೆಂಟ್ ಹಾಕಿದ್ದೀನಿ ಗಿಫ್ಟ್ ಕೊಟ್ಟಿದ್ದೀನಿ ಅಂತಿದ್ದಾರೆ ಭಾರ್ಗವಿ ಬಾಲ್ ಅವರೇ ಮಮತಾ ಅವರು ಕೊಟ್ಟಿದ್ದಾರೆ ನೋಡಿ ಅವರಿಗೆ ರಿಟರ್ನ್ ಕೊಡಿ ಪ್ಲೀಸ್ ಯಾರು ರಿಟರ್ನ್ ಮಾಡಿದ್ರಾ ನೋಡಿ ಅಂತಿದ್ದಾರೆ ಬಿಂದು ಕೆ ರಾಜ್ ಅವರು ನೀವು ಆಗಿದ್ದೀರಾ ಆಗಿ ನಾನು ಕೊಟ್ಟವರಿಗೆ ರಿಟರ್ನ್ ಆಲ್ರೆಡಿ ಮಾಡಿದ್ದೀನಿ ಅಂತಿದ್ದಾರೆ 10 ಜನ ಅಮೃತ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಮಮತಾ ಅವರು ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಪ್ಲೀಸ್ ಕನೆಕ್ಟ್ ಆಗಿ ಅಂತಿದ್ದಾರೆ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಜಾನ್ವಿ ಅವರು ಸೂಪರ್ ಸಪೋರ್ಟ್ ಮಮತಾ ಅವರು ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ಸೋ ಮಚ್ ಜಾನ್ವಿ ಅವರೇ ಮಮತಾ ಅವರೇ ಥ್ಯಾಂಕ್ ಯು ಸೋ ಮಚ್ ಜಾನ್ವಿ ಅವರೇ ಮಮತಾ ಅವರೇ ಥ್ಯಾಂಕ್ ಯು ಸೋ ಮಚ್ एजेस और ब्यूटी आप रिटर्न करो ब्यूटी आप प्लीज रिटर्न करो ब्यूटी आप रिटर्न करने का गई थी करती है ये अभी गई ಐಡಲ್ ಇದೆ ಅವರು ಬಂದು ಸಪೋರ್ಟ್ ಮಾಡಿ ಬನ್ನಿ ಏಜಸ್ और ब्यूटी आप प्लस रिटर्न करो ಮಮತಾ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ಜಾನ್ವಿ ಅವರು ಸೂಪರ್ ಅಂತಿದ್ದಾರೆ थैंक यू सो मच ममता और सुपर सपोर्ट जानवी सुपर अंतिದ್ದಾರೆ थैंक यू सो मच हैप्पी रंगोली ಅವರು ब्यूटी और रिटर्न माड़ी ब्यूटी आप प्लीज रिटर्न कीजिए रिटर्न करने का गई थी अभी रिटर्न करने को ಹೋಗಿದ್ದಾರೆ ಅವರು ಮಾಡ್ಲಿಕ್ಕೆ ಹೋಗಿದ್ದಾರೆ ನೋಡಿ ಬರಬಹುದು ಈಗ ಮಾಡ್ತಾರೆ ಅವರು ಮಾಡಲ್ಲ ಅಂತ ಏನಿಲ್ಲ ಮಾಡ್ತಾರೆ ಥ್ಯಾಂಕ್ ಯು ಜಾನ್ವಿ ಭಟ್ರವರೇ ಥ್ಯಾಂಕ್ ಯು ಅಕ್ಕ ಗಿಫ್ಟ್ ಹೇಳಲ್ಲ ಎಂತ ಗೊತ್ತಾಗಿಲ್ಲ ಏನಂತ ನನ್ನ ಹತ್ರ ಒಂದು ಗಿಫ್ಟ್ ಇತ್ತೆ ಅವರು ನನ್ನ ಯಜಮಾನರು ಹೊರಗಡೆ ಹೋದ್ರು ಈಗ ಒಂದು 10 ನಿಮಿಷದಲ್ಲಿ ಬರ್ತಾರೆ ಕೊಡ್ತೀನಿ ಇದ್ದವರಿಗೆ एजेस को करने का जा रही हूँ ಅಂತಿದ್ದಾರೆ ನೋಡಿ ಬ್ಯೂಟಿ ಅಪ್ಪ ಅವರು ಕೊಡ್ಲಿಲ್ವಾ ಶ್ರದ್ಧಾ ಅವರೇ ನೀವು ಯಾರಿಗೆ ಕೊಟ್ರಿ ಶ್ರದ್ಧಾ ಅವರೇ ನೀವು ಯಾರಿಗೆ ಕೊಟ್ರಿ ಗಿಫ್ಟ್
ಯಾರೆಲ್ಲ ಶ್ರದ್ಧಾ ಅವರಿಗೆ ಗಿಫ್ಟ್ ಕೊಟ್ಟಿಲ್ಲ ರಿಟರ್ನ್ ಕೊಡಿ ಬೇಗ ಬೇಗ. ಮಮತಾ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. ಜಾನ್ವಿ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. ಜಾನ್ವಿ ಸೂಪರ್ ಸಪೋರ್ಟ್, ಥ್ಯಾಂಕ್ ಯು ಸೋ ಮಚ್. ಯಾರೋ ಹೊಸಬ್ರು ಬಂದ್ರು ಅಂತ 25 ಲೈಕ್ ಡನ್ ಆಯ್ತು. ಥ್ಯಾಂಕ್ ಯು ಜಾನ್ವಿ ಅವರೇ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಪಿನ್ ಐಡಿಗೆ ಕನೆಕ್ಟ್ ಆಗಿಲ್ಲ ಆಗಿ ನೋಡಿ. ಪಿನ್ ಐಡಿಗೆ ಕನೆಕ್ಟ್ ಆಗದಿದ್ದವರಾಗಿ. ಸೂಪರ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಸೂಪರ್ ಥ್ಯಾಂಕ್ ಯು ಜಾನ್ವಿ ಅವರೇ, ಥ್ಯಾಂಕ್ ಯು ಮಮತಾ ಅವರೇ, ಥ್ಯಾಂಕ್ ಯು ಸೋ ಮಚ್. ಏಜಸ್ ಬ್ಲಾಗ್ ರಿಟರ್ನ್ ಡನ್ ಅಂತಿದ್ದಾರೆ ಬ್ಯೂಟಿ ಆಫ್ ಪ್ಲಾನ್ಸ್ ಅವರು. ಏಜಸ್ ಬ್ಲಾಗ್ ಅವರೇ ರಿಟರ್ನ್ ಡನ್ ಅಂತೆ ನೋಡಿ, ಬ್ಯೂಟಿ ಆಫ್ ಪ್ಲಾನ್ಸ್ ಅವರು. ಥ್ಯಾಂಕ್ ಯು ಸೋ ಮಚ್. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ನಮ್ಮ ಜಾನ್ವಿ ಅವರು, ಥ್ಯಾಂಕ್ ಯು ಸೋ ಮಚ್. ಇವತ್ತು ತುಂಬಾ ಜನ ಕಮ್ಮಿ. ಜಾನ್ವಿ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. ನಾನು ಇವತ್ತು ಲೇಟ್ ಸ್ಟಾರ್ಟ್ ಮಾಡಿದ್ದೀನಲ್ವಾ ಹಾಗೆ. ಥ್ಯಾಂಕ್ ಯು ಜಾನ್ವಿ ಅವರೇ. 3 ಮೆಂಬರ್ಸ್ ಇದ್ದೀರಾ ಐಡಲ್ಲಿ, ಬಂದು ಸಪೋರ್ಟ್ ಮಾಡಿ. ಐಡಲ್ಲಿ ಇರಬೇಡಿ, ಬಂದು ಸಪೋರ್ಟ್ ಮಾಡಿ ಬನ್ನಿ. ಏಜಸ್ ಅವರು ಬಂದೆ ಇಲ್ಲ, ಕೊಡ್ಲೇ ಇಲ್ಲ, ರಿಟರ್ನ್ ಡನ್ ಹೇಗೆ? ब्यूटी ऑफ प्लान्स प्लीज नहीं आएगा इसको. ब्यूटी ऑफ प्लान्स रिटर्न मी अंतिद्दारे. एजेस ब्लॉग ब्यूटी ऑफ प्लान्स प्लीज रिटर्न एजेस ब्लॉग. Thank you so much. Thank you so much. Shraddha ಅವರು ಆನ್ ಸಪೋರ್ಟ್ ಅಲ್ಲಿ ಇದ್ದಾರೆ, ಥ್ಯಾಂಕ್ ಯು. ಮಾಡ್ತಾ ಇದ್ದೀನಿ ಸೌಂಡ್ ಮಾಡ್ತಾ ಇದ್ದೀನಿ, ಸೌಂಡ್ ಬರ್ತಾ ಇದೆ. ನಂದಿ ಅವರು ಆಯ್ ಅಂತಿದ್ದಾರೆ. ಆಯ್ ನಂದಿ ಅವರೇ, ಲೈಕ್ ಡನ್ ಅಂತಿದ್ದೀರಾ, ಥ್ಯಾಂಕ್ ಯು ಸೋ ಮಚ್ ನಂದಿ ಅವರೇ. ಏಜಸ್ ಅವ್ರು ಬಂದಿಲ್ಲ, ಅವ್ರದ್ದು ಅಂತಿದ್ದಾರೆ, ಬಂದಿಲ್ಲ ಅಂತೆ ನೋಡಿ ಏಜಸ್ ಅವ್ರಿಗೆ. ब्यूटी ऑफ प्लान्स प्लीज रिटर्न कीजिए. एजेस ब्लॉग्स प्लीज रिटर्न कीजिए. ಫೈವ್ ಮೆಂಬರ್ಸ್ ಇದ್ದೀರಾ, ಬಂದು ಸಪೋರ್ಟ್ ಮಾಡಿ ಪ್ಲೀಸ್. ನಂದಿ ಅವರಿದ್ದಾರೆ, ಜಾನ್ವಿ ಅವರಿದ್ದಾರೆ, ಏಜಸ್ ಅವರಿದ್ದಾರೆ, ಬನ್ನಿ ಬನ್ನಿ ಸಪೋರ್ಟ್ ಮಾಡಿ ಬನ್ನಿ.
ब्यूटी ऑफ प्लान्स प्लीज एजेस को नहीं ऐड हो गया, प्लीज चेक कीजिए। नहीं ऐड हो गया, प्लीज आप चेक कीजिए एक बार। एजेस रिटर्न डन, प्लीज चेक द कमेंट अंतिदारे। कमेंट नहीं, सब कमेंट आएगा, आपका आया उनको, आपका सब नहीं आया, प्लीज सब कीजिए, आपका सब नहीं आया उनको, प्लीज चेक कीजिए। ಸ್ವರ್ಣಸ್ ಕಿಚನ್ ಅವರು ಬಂದ್ರು, ಹಾಯ್ ಕಿಚನ್ ಅವರೇ, ವೆಲ್ಕಮ್, ನಿಮಗೆ ವೆಲ್ಕಮ್। ಲೈಕ್ ಕೊಟ್ಟಿಲ್ಲ ಅಂದ್ರೆ ಲೈಕ್ ಅನ್ಕೊಡಿ। ವೈಟಿ ಸ್ಟುಡಿಯೋ ಮೇ ದೇಖೇಗಾ नहीं ब्यूटी ऑफ प्लीज उनको ये गिफ्ट नहीं आया, आपका कमेंट आया, उनको कमेंट आया, लाइक डन, थैंक यू सो मच। स्वर्ण किचन ಅವರೇ, ಊಟ ಆಯ್ತಾ ನಿಮ್ದು? एप्लीकेशन में नहीं देखा, only your comment and but your sub not add one OT studio में also check किया। ನಂದು ಆಯ್ತು ಇವರೇ। प्लीज ब्यूटी ऑफ प्लान्स प्लीज एक बार अनसब करो, बाद में देखो, अनसब बाद में देखने का बोलती हूँ मैं। ओके माँ, दोबारा अन करके ज्वाइन करूँगा, हाँ ऐसा करो ब्यूटी जी। लक्ष्मी क्रिएशन्स ಅವರು ನಂದಿ ಬ್ಲಾಗ್ಸ್ ರಿಟರ್ನ್ ಮಾಡಿ, ನಂದಿ ಅವರೇ ರಿಟರ್ನ್ ಮಾಡಿ ನೋಡಿ ಲಕ್ಷ್ಮಿ ಅವರಿಗೆ। ಸೂಪರ್ ಸೂಪರ್ ಕೆಲವು ಸಾರಿ ಸಬ್ ಬಾಬುಜಿಗೆ ಸಬ್ ಮಲ್ಪೇರಿಗೆ ತೂಕ ಬ್ಯೂಟಿ ಉಳ್ಳೇರ ತಾರ್ ಕೊರ್ಪೇರ ಆರ್ ಕೊರಂದೆ ಕುಲ್ಲು ಜೇರ ಓಲ ಆರ ಓಲ ಬೊತ್ತು ನಾ ಮಿಸ್ಟಿ ಕಡ ಓಲ ಆತಿ ಜಂದೋಲ। प्लीज चेक, एक डिक्रीज हो गया, देखो एक डिक्रीज लेस आयता, ನಿಮ್ಗೆ ಈಗ ಒಂದು ಲೆಸ್ ಇದಾಯ್ತಂತೆ, ಲೆಸ್ ಆಯ್ತಂತ ನೋಡಿದ್ರಾ? ಅದು ಅವ್ರು ಕೊಟ್ಟಿದ್ದಾರೆ, ಇನ್ನು ಯಾರೋ ನಿಮ್ಗೂ ಕೊಟ್ಟಿಲ್ಲ ನಿಮ್ಗೆ। ಲಕ್ಷ್ಮಿ, ನಿಮ್ಮ ವಿಡಿಯೋ ಕಮೆಂಟ್ ಗಿಫ್ಟ್ ಕೊಟ್ಟಿದ್ದೀನಿ, ಕಮೆಂಟ್ ಗಿಫ್ಟ್ ರಿಟರ್ನ್ ಮಾಡಿ ಅಂತಿದ್ದಾರೆ। ಲಕ್ಷ್ಮಿ ಅವರೇ, ಸುವರ್ಣ ಅವರು ಗಿಫ್ಟ್ ಕೊಟ್ಟಿದ್ದಾರೆ ನೋಡಿ, ಅವರಿಗೆ ರಿಟರ್ನ್ ಕೊಡಿ ಆಯ್ತಾ? ಲಕ್ಷ್ಮಿ ಅವರೇ, ಸುವರ್ಣ ಅವರು ಕೊಟ್ಟಿದ್ದಾರೆ ನೋಡಿ। ಲೆಸ್ ಆನ್ ಬಂಡೆ ಇರ್ಬೇಕಾ, ಸಪ್ಪಾಯ ಬಂಡೆ
ಕಮೆಂಟ್ ಮಾಡಿ. ನಂದಿ ಲಕ್ಷ್ಮಿ ಡನ್ ಅಂತಿದ್ದಾರೆ ನೋಡಿ. ಜಾನ್ವಿ ಅವರು ಸ್ವಲ್ಪ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಜಾನ್ವಿ ಅವರೇ, ಥ್ಯಾಂಕ್ ಯು ಸೋ ಮಚ್. ಎಲ್ಲಾದ್ರೂ ಹೊರಗಡೆ ಹೋದ್ರೆ ಕೆಲಸನೇ ಆಗಲ್ಲ ಇಲ್ಲಿ ಬಂದ್ರೆ. ಜಾನ್ವಿ ಸೂಪರ್ ಅಂತಿದ್ದಾರೆ. ಬ್ಯೂಟಿ ಅಪ್ಪ ಅವರು ಆಪ್ಕೋ ಅಪ್ಪನ್ ರಹ ಗಯಾ ಅಂತಿದ್ದಾರೆ. ಲಕ್ಷ್ಮಿ ಡನ್ ರಿಟರ್ನ್ ಮಾಡಿ ಅಂತಿದ್ದಾರೆ. ಲಕ್ಷ್ಮಿ ಅವರೇ, ಸುವರ್ಣ ಅವರಿಗೆ ರಿಟರ್ನ್ ಕೊಡಿ. ಥ್ಯಾಂಕ್ ಯು ಸೋ ಮಚ್ ಸುವರ್ಣ ಅವರು. ಶ್ರದ್ಧಾ ಲಾಗ್ ರಿಟರ್ನ್ ಮಾಡಿ ಅಂತಿದ್ದಾರೆ. ಶ್ರದ್ಧಾ ಅವರೇ ಪ್ಲೀಸ್ ರಿಟರ್ನ್ ಮಾಡಿ ತೀರಾದ್ರೆ. ಥ್ಯಾಂಕ್ ಯು ಸೋ ಮಚ್. ಸೂಪರ್ ಲೈವ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಬಿಂದು ಕೇರಜ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಜಾನ್ವಿ ಅವರು ಸ್ವಲ್ಪ ಸಪೋರ್ಟ್. ಇವತ್ತು ಪೆಟ್ರೋಲು ಬೇಡ ಜಾಸ್ತಿ, ಇವತ್ತು ಪೆಟ್ರೋಲ್ ಬೇಡ ಜಾನ್ವಿ ಅವರೇ. ಯಾಕಂದರೆ ಇವತ್ತು ನಾನು ಹೋಟ್ಲಲ್ಲಿ ಊಟ ಮಾಡಿ ಬಂದಿದ್ದೀನಿ. ಅದು ಚೆನ್ನಾಗಿರಲಿಲ್ಲ ಊಟ. ನನಗೆ ಹೋಟ್ಲದ್ದು ಊಟ ನಾನು ಮಾಡೋದಿಲ್ಲ. ಮಕ್ಕಳು ನೋಡಿ ಇನ್ನೂ ಬಂದಿಲ್ಲ. ಪಪ್ಪನ ಜೊತೆ ಹೊರಗೆ ಹೋದರು, ಅವ್ರದ್ದು ಫ್ರೆಂಡ್ ಬಂದಿದ್ದರು, ಅವರ ಜೊತೆ ಹೋಗಿದ್ದರು, ಇನ್ನೂ ಕೂಡ ಬಂದಿಲ್ಲ. ನಾನು ಒಬ್ಬಳೇ ಇರೋದು ಮನೆಯಲ್ಲಿ. ಸೂಪರ್ ಸಪೋರ್ಟಲ್ಲಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ನಂದಿ ಬ್ಲಾಗ್ ಸೂಪರ್ ಸಪೋರ್ಟ್ ಅಂದಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. ಇವತ್ತು ತುಂಬ ಜನ ಕಡಿಮೆ. ನಾನು ಕೂಡ ಲೇಟಾಗಿ ಮಾಡಿದ್ನಲ್ವಾ, ಅದರಿಂದ ಏನೋ ಗೊತ್ತಿಲ್ಲ, ತುಂಬ ಜನ ಕಮ್ಮಿ. ಮಾರ್ನಿಂಗ್ ಕೂಡ ಮತ್ತೆ ಸರಿಯಾಗಿ ಕೂತ್ಕೊಂಡು ಮಾತಾಡಿದರೆ ಜನ ಬರ್ತಾರೆ. ನಂದು ಇವತ್ತು ಲೇಟ್ ಆಯಿತು. ಇಲ್ಲಾಂದರೆ ನಾನು ಜನ ಕೂತ್ಕೊಂಡು ಮಾತಾಡಿದರೆ ಜನ ಬರ್ತಾರೆ. ಯಾರೆಲ್ಲ ಲೈಡಲ್ಲಿದ್ದೀರಾ ಬಂದು ಸಪೋರ್ಟ್ ಮಾಡಿ. ಬ್ಯೂಟಿ ಆಫ್ ಪ್ಲ್ಯಾನ್ ಸೂಪರ್ ಸಪೋರ್ಟ್, ಥ್ಯಾಂಕ್ ಯು ಸೋ ಮಚ್ ದೀದಿ, ಥ್ಯಾಂಕ್ ಯು ಸೋ ಮಚ್. ಜಾನ್ವಿ ಸೂಪರ್ ಸಪೋರ್ಟಲ್ಲಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. 4 ಮೆಂಬರ್ಸ್ ಇದ್ದೀರಾ ಐಡಲ್ಲಿ, ಬಂದು ಸಪೋರ್ಟ್ ಮಾಡಿ ಬನ್ನಿ. ಇವತ್ತು ಯಾರಿಗೂ ಸಪೋರ್ಟಿಗೆ ಹೋಗಲಿಲ್ಲ ನಾನು, ನನಗೆ ಪುರ್ಸೊತ್ತಿರಲಿಲ್ಲ. ಸೂಪರ್ ಸಪೋರ್ಟ್, ಥ್ಯಾಂಕ್ ಯು ಸುವರ್ಣಸ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಬ್ಯೂಟಿ ಆಫ್ ಸೂಪರ್ ಸಪೋರ್ಟಲ್ಲಿದ್ದಾರೆ. ಬ್ಯೂಟಿ ಆಫ್ ಸೂಪರ್ ಸಪೋರ್ಟ್ ಜಾನ್ವಿ ಅವರು ಸೂಪರ್ ಸಪೋರ್ಟ್, ಥ್ಯಾಂಕ್ ಯು ಜಾನ್ವಿ ಅವರೇ, ಥ್ಯಾಂಕ್ ಯು ಸೋ ಮಚ್. ಬ್ಯೂಟಿ ಆಫ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಜಾನ್ವಿ ಅವರೇ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಜಾನ್ವಿ ಅವರೇ, ಥ್ಯಾಂಕ್ ಯು ಸೋ ಮಚ್. ಬ್ಯೂಟಿ ಅವರೇ, ಥ್ಯಾಂಕ್ ಯು ಸೋ ಮಚ್. ವೈಶು ಎಲ್ಲಿ ಹೋಗಿದ್ದೀಯಾ? ವೈಶು ನೋಡ್ಲಿಕ್ಕೇನಿಲ್ಲ ಇವತ್ತು. ಯಾರು ಸೂಪರ್ ಸಪೋರ್ಟಲ್ಲಿದ್ದಾರೆ ಬಂದರು ಅಂತ, ಸೂಪರ್ ಸಪೋರ್ಟಲ್ಲಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. ಆಡಬಹುದು ಜಪ್ಪಲ ಪೋನನ ಬಲೆ ಜಪ್ಪಲ ನಾನು ಜಲ್ದಿ ಸೋನೆ का आ जाओ इधर. थैंक यू सो मच, थैंक यू सो मच. दे अरे गा सर ನೆಲಟ್ ಬಜಿ ನೆಲಟ್ ఉంటే మొబైల్ కొట్లేచ్చు
ಕೊಡ್ಲಿ ಯಾವ ಒಯ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವೈಶು ಥ್ಯಾಂಕ್ ಯು. ನಂದಿ ಅವರೇ ಸೂಪರ್ ಸಪೋರ್ಟಲ್ಲಿದ್ದೀರಾ. ಯಾರಿಗೆಲ್ಲ ಗಿಫ್ಟ್ ಕೊಟ್ಟಿಲ್ಲ ನಾನು ಅವರಿಗೆಲ್ಲ ಇನ್ನೊಂದು ಐಡಿಯಿಂದ ಕೊಡ್ತೀನಿ. ವೈಶುಗೂ ಕೊಟ್ಟಿದ್ದೀನಿ ನಾನು, ಜಾನ್ವಿ ಅವರಿಗೂ ಕೂಡ ಕೊಟ್ಟಿದ್ದೀನಿ ನಿನ್ನೆ. ಲೈಫ್ ಇದ್ದು ರಂಜುಗೂ ಕೊಟ್ಟಿದ್ದೀನಾ? ಥ್ಯಾಂಕ್ ಯು ರಂಜು, ಥ್ಯಾಂಕ್ ಯು ಸೋ ಮಚ್. ಇವತ್ತು ತುಂಬ ಜನ ಕಡಿಮೆ, ಏನಂತ ಗೊತ್ತಿಲ್ಲ. ಇವತ್ತು ಯಾರೋ ಬಂದರು ನೋಡಿ, ಗಜಾ ಬಾಕ್ಸಿಂಗ್ ಬಂದರು. ಜಾನ್ವಿ ಭಟ್ ಗಿಫ್ಟ್ ಡನ್ ಅಂತಿದ್ದಾರೆ. ಜಾನ್ವಿ ಭಟ್ರೆ ನಿಮಗೆ ಗಿಫ್ಟ್ ಡನ್ ಅಂತೆ ಗಜಾ ಬಾಕ್ಸಿಂಗ್ ಅವರು. ನೋಡಿ ಅವರಿಗೆ ರಿಟರ್ನ್ ಕೊಡಿ. ಗಜಾ ಬಾಕ್ಸಿಂಗ್ ಅವರು ರಿಟರ್ನ್ ಕೊಡಿ ಅವರಿಗೆ. ಸುನೀತಾ ಬ್ಲಾಗ್ ಜೈನ್ ಅವರು ಬಂದರು. ಹಾಯ್ ಸುನೀತಾ ಅವರೇ, ಇವತ್ತು ನಿಮ್ಮ ಇದಕ್ಕೆ ಬಂದಿದ್ದೀನಿ ಸುನೀತಾ ಅವರೇ ನಾವು. ಥ್ಯಾಂಕ್ ಯು ನಂದಿ ಅವರು. ಹಾಯ್ ರಂಜು ಅದಿ ವೈಶು ಅವರು ಸೂಪರ್ ಸಪೋರ್ಟ್. ಬ್ಯೂಟಿ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಜಾನ್ವಿ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಸುನೀತಾ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಜಾನ್ವಿ ಅವರು. ಸುನೀತಾ ಅವರೇ, ಇನ್ನು ಡೈಲಿ ಬರ್ತೀನಿ ನಾನು. ಇವತ್ತು ಹುಡುಕಿ ಬಂದೆ ನಾನು. ಇವತ್ತು ವಿಡಿಯೋ ಕೂಡ ನೋಡಿದ್ದೇನೆ ಸುನೀತಾ ಅವರೇ ನಿಮ್ಮದು. ಇವತ್ತು ಒಂದು ವಿಡಿಯೋ ನೋಡಿದ್ದೇನೆ, ಕಮೆಂಟ್ ಬಂದಿದ್ದ, ನೋಡಿದ್ರಾ? ವಯಸ್ಸು ಸೂಪರ್ ಸಪೋರ್ಟಲ್ಲ. ರಂಜು ಕಾಪಿದ್ದು ನೋಡಿದ್ದೇನೆ, ಗೊತ್ತಾಯ್ತಾ? ಅಕ್ಕ ಯಾರೋ ಗಿಫ್ಟ್ ವಾಪಸ್ ತಗೊಂಡ್ರು. ಯಾರಿಗೆ ಕೊಟ್ಟಿದ್ದೀರಿ? ಸೂಪರ್ ಸಪೋರ್ಟ್ ವಯಸ್ಸು ಸೂಪರ್ ಸಪೋರ್ಟ್. ಸುನೀತಾ ಅವರು ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಸುನೀತಾ ಅವರೇ. ವಯಸ್ಸು ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಲೈಫ್ ಇದು ವೀಣಕ್ಕ ಅಂತಿದ್ದಾರೆ. ಹಾಯ್ ವೀಣಕ್ಕ ಅಂತಿದ್ದಾರೆ. ಹಾಯ್ ವೀಣಕ್ಕ, ಹಾಯ್ ವೆಲ್ಕಮ್. ಎಲ್ಲಿದ್ದಾರೆ ವೀಣಾ ಅವರು? ವಯಸ್ಸು ಸೂಪರ್ ಸಪೋರ್ಟ್. ರಂಜು ಅವರು ಸೂಪರ್ ಸಪೋರ್ಟ್. ಲೈಫ್ ಇದ್ದು ರಂಜು ಸೂಪರ್ ಸಪೋರ್ಟ್. ವಯಸ್ಸು ಸೂಪರ್ ಸಪೋರ್ಟ್. ಸುನೀತಾ ಓಕೆ ಥ್ಯಾಂಕ್ಸ್ ಎಸ್ ಅಂತಿದ್ದಾರೆ. ಬ್ಯೂಟಿ ಅಪ್ಪ ಸೂಪರ್ ಸಪೋರ್ಟು. ನಿಮ್ಮದು ದೋಸೆ ಅದು ಗ್ರೀನ್ ದೋಸೆ ಉಂಟಲ್ವ, ಅದರದ್ದು ಯಾವುದ್ರದ್ದು? ನಮ್ಮ ಕಡೆ ಎಂಥ ಮುಳ್ಳು ಸೌತೆ ಅಂತಾರೆ, ಎಂಥ ಸೌತೆ ಅಂತಾರೆ ಅದರದ್ದು. ನಂದಿ ಬ್ಲಾಗ್ಸ್ ಗಿಫ್ಟ್ ಡನ್ ಅಂತಿದ್ದಾರೆ ನೋಡಿ ಗಜಾ ಬಾಕ್ಸಿಂಗ್ ಅವರು. ನಂದಿ ಬ್ಲಾಗ್ಸ್ ಅವರೇ ಗಿಫ್ಟ್ ಡನ್ ಅಂತೆ ನೋಡಿ. ಸುನೀತಾ ಅವರು ರಂಜು ಸೂಪರ್ ಸಪೋರ್ಟ್. ರಂಜು ನಾನು ಒಂದು ಕೊಟ್ಟೆವೋ ನೋಡು ಅಂತಿದ್ದಾರೆ. ರಂಜು ವೈಶು ಒಂದು ಕೊಟ್ಲು ಅಂತೆ ನೋಡಿ ನಿಮಗೆ. ಸುವರ್ಣಸ್ ಕಿಚನ್ ಅವರು ಸೂಪರ್ ಸಪೋರ್ಟ್. ಬ್ಯೂಟಿ ಅಪ್ಪ ಅವರು ಸೂಪರ್ ಸಪೋರ್ಟ್. ಸುನೀತಾ ಅವರು ಸೂಪರ್ ಸಪೋರ್ಟ್. ಸುನೀತಾ ಅವರು ಸೂಪರ್ ಸಪೋರ್ಟ್. ಹೆಂಗಿಲ್ಲಟ ನೀರು ಬತ್ತಲ್ಲ ಪೋ, ನೀರು ಬತ್ತಲೆ ಹೆಂಗೆ ನೀರು ಬತ್ತಲೆ. ನಂದಿ ಅವರು ಸೂಪರ್ ಸಪೋರ್ಟ್. ಜಾನ್ವಿ ಅವರು ಸೂಪರ್ ಸಪೋರ್ಟ್. ಬ್ಯೂಟಿ ಅಪ್ಪ ಅವರು ಸೂಪರ್ ಸಪೋರ್ಟ್. ವೈಶು ಅವರು ಸೂಪರ್ ಸಪೋರ್ಟ್. ಸುನೀತಾ ಅವರು ಸೂಪರ್ ಸಪೋರ್ಟ್. ಜಾನ್ವಿ ಅವರು ಸೂಪರ್ ಸಪೋರ್ಟ್. ಸುನೀತಾ ಅವರು ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಜಾನ್ವಿ ಅವರೇ. ಥ್ಯಾಂಕ್ ಯು ಸೋ ಮಚ್ ಸುನೀತಾ ಅವರೇ. ಥ್ಯಾಂಕ್ ಯು ಸುವರ್ಣ ಅವರೇ. ಜಾಯಿನ್ ಪ್ಲೀಸ್ ಅಂತಿದ್ದಾರೆ. ಜಾನ್ವಿ ಥ್ಯಾಂಕ್ ಯು ಅಂತಿದ್ದಾರೆ. ಗಜಾ ಬಾಕ್ಸಿಂಗ್. ಅಕ್ಕ ಒಂದು ಕೊಟ್ಲು ಹೌದಾ? ಹೊಸಬ್ರು ಕನೆಕ್ಟ್ ಆಗಿ ಅಂತಿದ್ದಾರೆ. ಸುನೀತಾ ಅವರು. ಜಾನ್ವಿ ಅವರು ಸೂಪರ್. ಬ್ಯೂಟಿ ಆಫ್ ಸೂಪರ್. ಮುಂಜಿರಟ್ಟಿ ನೀರು ಬತ್ತಲ್ಲ ಪಪ್ಪು. ಈಪೋ ಬ್ಯೂಟಿ ಅಪ್ಪ ಸೂಪರ್ ಸಪೋರ್ಟ್. ಯಶು ಸನ್ ಸೂಪರ್ ಸಪೋರ್ಟ್. ವೈಶು ಅವರು ಸೂಪರ್ ಸಪೋರ್ಟ್. ಜಾನ್ವಿ ಅವರು ಸೂಪರ್ ಸಪೋರ್ಟ್. ಬ್ಯೂಟಿ ಅವರು ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಸಪೋರ್ಟಲ್ಲಿದ್ದ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಹೇಮಲೋಕ ಅವರು ಬಂದರು, ಸೂಪರ್ ಸಪೋರ್ಟಲ್ಲಿದ್ದಾರೆ. ಹೇಮಲೋಕ ಅವರೇ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ. ಜಾನ್ವಿ ಅವರು ಲೈಫ್ ಇದ್ದು ರಂಜು ಸೂಪರ್ ಸಪೋರ್ಟ್. ಬ್ಯೂಟಿ ಆಫ್ ಪ್ಲಾಂಟ್ಸ್ ಅವರು ಸೂಪರ್ ಸಪೋರ್ಟ್. ಯೇಸು ಅವರು ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್. ಸೂಪರ್ ಸಪೋರ್ಟಲ್ಲಿ ರಿಟರ್ನ್ ಮಾಡ್ತೇನೆ ಅಂತಿದ್ದಾರೆ ನೋಡಿ. ಸುನೀತಾ ಬ್ಲಾಗ್ಸ್ ಅವರಿದ್ದಾರೆ. ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ ಸೂಪರ್ ಸಪೋರ್ಟ್. ಜಾನ್ವಿ ಅವರು ಸೂಪರ್ ಸಪೋರ್ಟ್. ಸುನೀತಾ ಅವರು ಸೂಪರ್ ಸಪೋರ್ಟ್. ವೈಶು ಅವರು ಸೂಪರ್ ಸಪೋರ್ಟ್. ಸುನೀತಾ ಅವರು ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಸೂಪರ್ ಸಪೋರ್ಟಲ್ಲಿದ್ದ ಎಲ್ರಿಗೂ ತುಂಬ ಹೃದಯದ ಧನ್ಯವಾದ ನನ್ನ ಕಡೆಯಿಂದ. ಥ್ಯಾಂಕ್ ಯು ಸೋ ಮಚ್. ಬ್ಯೂಟಿ ಆಫ್ ಪ್ಲಾನ್ಸ್ ಗಿಫ್ಟ್ ಡನ್. ಬ್ಯೂಟಿ ಆಫ್ ಪ್ಲಾನ್ಸ್ ಗಿಫ್ಟ್ ಡನ್. ಗಜಾ ಬಾಕ್ಸಿಂಗ್ ಪ್ಲೀಸ್ ರಿಟರ್ನ್. ಲಚ್ಚಮ್ಮ ಅವರು ಬಂದರು. ಹಾಯ್ ಬ್ಯೂಟಿ ಆಫ್ ಪ್ಲಾನ್ಸ್ ಅಂತಿದ್ದಾರೆ. ಲಚ್ಚಮ್ಮ ಅವರೇ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕನ್ನು ಕೊಡಿ. ಲಚ್ಚಮ್ಮ ಅವರೇ ಒಂದು ಲೈಕ್ ಕೊಡಿ. ಓಕೆ ಗಜಾ ಬಾಕ್ಸಿಂಗ್ ಅಂತಿದ್ದಾರೆ. ಲೈಫ್ ಇದ್ದು ರಂಜು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಸುನೀತಾ. ಥ್ಯಾಂಕ್ ಯು ಲೈಫ್ ಇದ್ದು ಚಾನಲ್. ಥ್ಯಾಂಕ್ ಯು ಸೋ ಮಚ್. $31 ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಲಚ್ಚಮ್ಮ. ಜಾನ್ವಿ ಅವರು ಸೂಪರ್ ಸಪೋರ್ಟ್. ಯಶು ಸನ್ ಸೂಪರ್ ಸಪೋರ್ಟ್. ಜಾನ್ವಿ ಅವರು. ನಂದಿ ಅವರು ಸೂಪರ್ ಸಪೋರ್ಟ್. ಜಾನ್ವಿ ಅವರು ಸೂಪರ್ ಸಪೋರ್ಟ್. ನಂದಿ ಅವರೇ ನಿಮಗೆ ಗಜಾ ಬಾಕ್ಸಿಂಗ್ ಕೊಟ್ಟಿದ್ದಾರೆ ನೋಡಿ. ಲೈಫ್ ಇದ್ದು ರಂಜು ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ನಂದಿ ಅವರು. ನೈಸ್ ಲೈವ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನಂದಿ ಅವರೇ.
ಹಂಗಿದೆ ಕೊಡು ನಾನು. ಅಕ್ಕ ಕಾಫಿ ಇಷ್ಟ ಆಯ್ತಾ? ಹೌದೌದು ಇಷ್ಟ ಆಯ್ತು, ತುಂಬ ಇಷ್ಟ ಆಯ್ತು, ತುಂಬ ಇಷ್ಟ ಆಯ್ತು. ನಾನು ನೋಡಿದೆ. ಸುನೀತಾ ರಿಟರ್ನ್ ಮಾಡಿ ಅಂತಿದ್ದಾರೆ. ಗಜ ಬಾಕ್ಸಿಂಗ್ ಹಾಯ್ ಅಲಚ್ಚಮ್ಮ ವೆಲ್ಕಮ್ ವೆನಕಮ್ ಅಂತಿದ್ದಾರೆ. ಸಪೋರ್ಟಲ್ಲಿದ್ದಾರೆ. ಓಯ್ ನೀನು ತಿನ್ನ ತಗೊಂಡು ಹುಡುಗಿ ಬಡಾಮ್ ನಾನು ಪೇರು ಬಾರ್ದು ಕೊಡಿ. ఎవరు డ్యాన్ కట్ట ఎవరు బందరు ಸಂಜು ಅಮ್ಮ ಜಪ್ಪುವೇರು ఎవరు ಡ್ಯಾನ್ ಕಟ್ಟವ್ರೆ. ವೆಲ್ಕಮ್ ನಿಮಗೆ, ವೆಲ್ಕಮ್ ವೆಲ್ಕಮ್ ಲೈಫ್ ಇದರಲ್ಲಿ ಸೂಪರ್ ಸಪೋರ್ಟು. ಥ್ಯಾಂಕ್ ಯು. ನಿಮ್ಮ ವಿಡಿಯೋ ನೋಡಿದ್ದೀರಾ? ನಮ್ಮ ವಿಡಿಯೋ ಮ್ಯಾಮ್ ವಿಡಿಯೋ ನೋಡಿದ್ದೀರಾ? ನಂದಿ ಅವರು ವಿಡಿಯೋ ನೋಡಿಲ್ವಾ ನಿಮ್ಮದು? ನಾನು ನಂದಿ ಅವರೇ ನನಗೆ ಮೆಸೇಜ್ ಹಾಕಿದ್ರಾ ನೀವು ವಿಡಿಯೋ ನೋಡಲಿಕ್ಕೆ? ನಾನು ವಿಡಿಯೋ ಮೆಸೇಜ್ ಇದ್ದಾರೆಲ್ಲ ವಿಡಿಯೋ ನೋಡಿದ್ದೀನಿ ಇವತ್ತು. ಯಾರೆಲ್ಲ ಮೆಸೇಜ್ ಹಾಕ್ತೀರಾ ಅವರದ್ದೆಲ್ಲ ನೋಡ್ತೀನಿ. ನಿಮ್ಮದು ಯಾವುದು ನೋಡಿ? ನಿಮ್ಮ ವಿಡಿಯೋ ನೋಡ್ತಾ ಇದ್ದೀನಿ ನೋಡಿ, ಸಪೋರ್ಟ್ ಮಾಡಿ. ನಿಮ್ಮ ವಿಡಿಯೋ ನೋಡ್ತಾ ಇದ್ದೀನಿ ನೋಡಿ, ಇಲ್ಲಿ ನೋಡಿ, ಇದೆ ಅಲ್ವಾ ನಮ್ಮ ಶ್ರೀಕುಂಭದ ಲಕ್ಷ್ಮೀನಾರಾಯಣ ಸ್ವಾಮಿ ದೇವರ ಕೃಪೆ ನೋಡಿ. ಇದೇ ವಿಡಿಯೋ ಅಲ್ವಾ ನಿಮ್ಮದು? ನೋಡಿದ್ದೀನಿ ಆಯಿತಾ, ನೋಡ್ತಾ ಇದ್ದೀನಿ ನೋಡಿ. ಎಷ್ಟು ನಿಮಿಷದ? 13 ನಿಮಿಷದ್ದುಂಟು. ಭುವನ್ ವರ್ಲ್ಡ್ ಹಾಯ್ ಭುವನ್ ಅವರೇ, ಇವತ್ತು ಬರಲಿಕ್ಕೆ ಆಗಲಿಲ್ಲ ಆಯಿತಾ, ಸಾರಿ. ನಾನು ಇವತ್ತು ಎಪ್ಪಡಿ ಹೊರಗಡೆ ಹೋಗಿದ್ದೆ ಭುವನ್, ಆದ್ದರಿಂದ ನಿಮಗೆ ಕನೆಕ್ಟ್ ಆಗಲಿಕ್ಕೆ ಆಗಲಿಲ್ಲ. ಒಣಸಾಂಡ್ ಆಸೀಸ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಜಾನ್ವಿ ಅವರೇ, ಥ್ಯಾಂಕ್ ಯು ಸೋ ಮಚ್ ಭುವನ್ ಅವ್ರನ್ನ. ಸಾಂಡ್ ಹೊರಗಡೆ ಹೋಗಿ ಈಗಷ್ಟೇ ಬಂದೆ ನಾನು. ದಿನ ಬರಲಿಕ್ಕೆ ಆಗ್ತಾ ಇಲ್ಲ. ಪರವಾಗಿಲ್ಲ ಭುವನ್ ವರ್ಲ್ಡ್, ನನಗೆ ಬರಲಿಕ್ಕೆ ಆಗಲಿಲ್ಲ ಇವತ್ತು. ಇಲ್ಲಾದರೆ ನಿಮಗೆ ಖಂಡಿತ ನಾನು ಜಾಯಿನ್ ಆಗ್ತಿದ್ದೆ. ದಾದಾ ಕಜಿಪು ಚಿಕನ್ ಜಾನ್ವಿ ಅವರು ಸೂಪರ್ ಸಪೋರ್ಟಲ್ಲಿ ಜಾನ್ವಿ ಭಟ್ರು ಇದ್ದಾರೆ. ಚಿಕನ್ ಅಂದರೆ ಓಡಿ ಹೋಗ್ತಾರೆ ಅವರೀಗ. ಭುವನ್ ಅವರು ಹೌದಾ, ಓಕೆ. ನಾನು ಹೊರಗಡೆ ಹೋಗಿದ್ದೆ, ಅದರ ವಿಡಿಯೋ ಹಾಕ್ತೀನಿ ನೋಡಿ. ಹಾಗೆ ಬರಲಿಕ್ಕೆ ಆಗಲಿಲ್ಲ. ನನಗೂ ಸೇಮ್ ಚಿಕನ್. ಹೌದಾ ಸುವರ್ಣ ಕಿಚನ್ ಅವರು ಸುನೀತಾ ರಿಟರ್ನ್ ಮಾಡಿ, ಸುನೀತಾ ಸಿಸ್ ರಿಟರ್ನ್ ಮಾಡಿ ಸುವರ್ಣ ಅವರಿಗೆ. ಜಾನ್ವಿ ಅವರು ಸೂಪರ್ ಸಪೋರ್ಟ್. ಭುವನ್ ವರ್ಲ್ಡ್ ಕೋರಿ ಕಜಿಪು ಅಂದ್ ಹೋಟೆಲ್ ಡೋಣ ಸೈನ್ ಎನ್ನ ನಂದಿ ಕನೆಕ್ಟ್ ಆಗಿ ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ. ನಂದಿ ಅವರು ಕನೆಕ್ಟ್ ಆಗಿ ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ. ಭುವನ್ ವರ್ಲ್ಡ್ ಕಿಚನ್ ಅನ್ಕೊಂಡ್ಗೆ ಹೋಗಿ ಚಿಕನ್ ಅಂತೀರಾ? ಕಿಚನ್ಗೆ ಅನ್ಕೊಂಡು ಚಿಕನ್ ಅಂತೀರಾ? ಹೌದು. ಸುವರ್ಣ ಅವರು ಥ್ಯಾಂಕ್ ಯು ಅಂತಿದ್ದಾರೆ. ಲಕ್ಷ್ಮಿ ಅವರು ಲಚ್ಚಮ್ಮ ರಿಟರ್ನ್ ಪ್ಲೀಸ್ ಅಂತಿದ್ದಾರೆ. ಎವ್ರಿಡೇ ಅನ್ಕಟ್ ಅವರು ಗಜ ಬಾಕ್ಸಿಂಗ್ ರಿಟರ್ನ್ ಮೀ ದ ಕಮೆಂಟ್ ಅಂದಿದ್ದಾರೆ. ಎವ್ರಿಡೇ ಭುವನ್ ಅವರು ನಗಡ್ತಿದ್ದಾರೆ. ಗಿಫ್ಟ್ ಕೊಡಿ ಎಲ್ಲರೂ ಅಂತಿದ್ದಾರೆ ಭುವನ್ ಅವರು. ಜಾನ್ವಿ ಅವರು ಸೂಪರ್ ಸಪೋರ್ಟ್. ಸುವರ್ಣ ಅವರು ಕೂಡ ನಗಡ್ತಿದ್ದಾರೆ. ಹರಿನಸಿಸ್ ಕನೆಕ್ಟ್ ಹಾಕಿದ್ದೀನಿ, ಕಮೆಂಟ್ ಹಾಕಿದ್ದೀನಿ. ಹಾಕಿ ಬರ್ತೀನಿ. ರಾಕಿ ಬ್ರೂ ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ರಾಕಿ ಬ್ರೂ, ವೆಲ್ಕಮ್ ನಿಮಗೆ. ರಾಕಿ ಬ್ರೂ ವೆಲ್ಕಮ್. ರಾಕಿ ಬ್ರೂ ಏನಾಯ್ತಪ್ಪ? ಬ್ಲೂ ಕೊಟ್ಟೆ ಬ್ರೂ, ಕೊಟ್ಟೆ ರಾಕಿ ಬ್ರೂ, ನಿಮಗೆ ಬ್ಲೂ ಕೊಡ್ತೀನಿ. ರಾಕಿ ಬ್ಲೂ ಕೊಟ್ಟೆ ನೋಡಿ ನಿಮಗೆ. ನಂದಿ ಅವರು ಕನೆಕ್ಟ್ ಆಗಿ ರಿಟರ್ನ್ ಮಾಡ್ತೀನಿ. ಕಮೆಂಟ್ ಹಾಕಿದ್ರೆ ನಂದಿ ಅವರೇ, ನಿಮಗೆ ವಿಡಿಯೋ ನೋಡ್ತೀನಿ ಆಯಿತಾ. ಇವಾಗ ನೋಡಲ್ಲ, ನನ್ನ ಮೊಬೈಲಿಂದ ನಾನು ನೋಡ್ತೀನಿ. ಇದು ಬೇರೆ ಮೊಬೈಲ್ ಅಲ್ವಾ, ಅದರಿಂದ ಬೇಡ, ಅದು ನಂದಲ್ಲ. ಕನೆಕ್ಟ್ ಆಗಿಲ್ವಾ? ನನ್ನ ಮೊಬೈಲಿಂದ ನೋಡ್ತೀನಿ. ಇವತ್ತಿನ ವಿಡಿಯೋಗೆ ಮೆಸೇಜ್ ಹಾಕಿದ್ರಲ್ವಾ, ಹಾಕಿ ಆಯಿತಾ.
ಜಾನ್ವಿ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ರಾಕಿಬ್ರು ಕಮೆಂಟ್ ಗಿಫ್ಟ್ ಕೊಟ್ಟಿದ್ದೀನಿ ರಿಟರ್ನ್ ಮಾಡಿ ಅಂತಿದ್ದಾರೆ ಸುವರ್ಣ ಅವರು. ರಾಕಿಬ್ರು ನಿಮಗೆ ಕಮೆಂಟ್ ಗಿಫ್ಟ್ ಕೊಟ್ಟಿದ್ದಾರಂತೆ ನೋಡಿ ರಿಟರ್ನ್ ಮಾಡಿ. ಎಮ್ ಕೆ ಮನೆಯವರು ಬಂದರು. ಆಯ್ ಸಿಸ್ಟರ್ ಆಯ್ ವೆಲ್ಕಮ್ ವೆಲ್ಕಮ್ ಎಮ್ ಕೆ ಮನೆಯವರೇ. ನೋಡು ಅವನಿಗೆ ಇದು ಮಾಡಬೇಡ ನೀನು ಅಂಗಿ ಹಾಕು ಹೋಗು ಅಂಗಿ ತಗೊಂಡು ಬಾ ಹೋಗು. ನಾ ಇಲ್ಲ ಸನ್ವಿತ ಉಮಿಲ್ ಬರ್ಬಿಡು ಬರ್ಚಂಕ ಫಸ್ಟೇ ಬಂತೇನೆ ಅಂಗಿ ಬಾಡ ಜಾನ್ವಿ ಅವ್ರು ರಾಕಿಬ್ರು ಓಕೆ ಥ್ಯಾಂಕ್ ಯು ಕಮೆಂಟ್ ಮಾಡಿ ರಿಟರ್ನ್ ಕೊಡ್ತೀನಿ ಅಂತಿದ್ದಾರೆ. ನಂದಿ ಅವರು ಸೂಪರ್ ಸಪೋರ್ಟ್. ಲಕ್ಷ್ಮಿ ಅವರು ಸುವರ್ಣ ಎಸ್ ಕಿಚನ್ ರಿಟರ್ನ್ ಮಾಡಿ ಅಂತಿದ್ದಾರೆ. ಜಾನ್ವಿ ಅವರು ಇವತ್ತು ಏನಾಯಿತು ಮಗುಗೆ ಅಣ್ಣ ತಮ್ಮ ಜಗಳ ಮಾಡಿದ್ದು. ಲೀಲಾ ಕುಟುಂಬ ಅವರು ಸುವರ್ಣ ಮ್ಯಾಮ್ ಕಮೆಂಟ್ ಹಾಕಿ ಸಪೋರ್ಟ್ ಮಾಡಿ ಅಂತಿದ್ದಾರೆ. ಸುನೀತಾ ಅವರು ಜಾನ್ವಿ ಸಿಸ್ ಕಮೆಂಟ್ ಹಾಕಿ ಅಂತಿದ್ದಾರೆ. ಜಾನ್ವಿ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಗಜ ಬಾಕ್ಸ್ ರಾಕಿ ಬ್ರೂ ಸಬ್ಸ್ಕ್ರೈಬ್ ಡನ್ ಅಂತಿದ್ದಾರೆ. ರಾಕಿ ಬ್ರೂ ಸಬ್ಸ್ಕ್ರೈಬ್ ಡನ್ ಅಂತೆ ನಿಮಗೆ. ಜಾನ್ವಿ ಅವರು ಹಾಯ್ ಹಾಕಿರುವೆ ಅಂತಿದ್ದಾರೆ. ಸುನೀತಾ ಅವರು ಸೂಪರ್ ಸಪೋರ್ಟ್. ಜಾನ್ವಿ ಅವರು ಸೂಪರ್ ಸಪೋರ್ಟ್. బొచ్చ చోచు ఇది చోచులే అప్పుడు బుర్చంకులు చోచులే బాలే పెట్టువాడు వచ్చి దాయి పెట్టువాడు నీళ్ళే దాయికి బాలే పెట్టువాడు పాప చోచు పూద్దు మగ అమ్ముళ్ళు ఇరేగు చపోటు పంపులు ఇది చోచులే ఇది చోతులే మగ ಹಂಗಿಂದು ಡೋಬಿಗೆ ಕೊರಡು ಅಮ್ಮನಂದು. ನಂದಿ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು. ಲೀಲಾ ಕುಟುಂಬ ಅವರು ಎಲ್ಲ ಕಮೆಂಟ್ ಹಾಕಿ ಕನೆಕ್ಟ್ ಆಗಿ ಅಂತಿದ್ದಾರೆ. ಅಪ್ಪು ಅವರು ಬಂದರು. ಅಪ್ಪು ಅವರೇ ಇವತ್ತು ನಿಮಗೆ ಕೊಡ್ತೀನಿ ಆಯಿತಾ ಗಿಫ್ಟ್. ಅಪ್ಪು ನಿಮಗೆ ಇವತ್ತು ಗಿಫ್ಟ್ ಕೊಡ್ತೀನಿ ನೋಡಿ. ಕೊಟ್ಟಿದ್ದೇನಂತ ಇಲ್ಲ ಅಂತ ಗೊತ್ತಾಗಿಲ್ಲ ನನಗೆ. ಕೊಡ್ತೀನಿ ಆಯಿತಾ. ಹಾಂ ಕೊಟ್ಟೆ ನೋಡಿ ಸನ್ ಬ್ಲಾಗ್ಸಿಂದ ಕೊಟ್ಟೆ. ಎಕ್ಸ್ಟ್ರಾ ಗಿಫ್ಟ್ ಬೇಕಂದಿದ್ರಲ್ವಾ ಲೈಕ್ ಡನ್ ಅಂತಿದ್ದೀರಿ. ಥ್ಯಾಂಕ್ ಯು ಸೋ ಮಚ್. ಲಚ್ಚಮ್ಮ ಸುವರ್ಣ ಗಿಫ್ಟ್ ರಿಟರ್ನ್ ಮಾಡಿ ಅಂತಿದ್ದಾರೆ. ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಅಪ್ಪು ಅವರೇ ನಿಮಗೆ ಗಿಫ್ಟ್ ಕೊಟ್ಟಿದ್ದೀನಿ. ಅಪ್ಪು ಅವರೇ ನಿಮಗೆ ಗಿಫ್ಟ್ ಕೊಟ್ಟೆ. ಈಗ ಸಂಜೀವಣ್ಣ ಕೊರ್ಲೆ ಒಂಜಿ ಗಂಟೆ ನೀರು ಬತ್ತಲೇ ನಿಖಿಲ್ ಜಪ್ಪಲೆತ್ತ ನೈಸ್. ಅಪ್ಪು ಅವರೇ ನಿಮಗೆ ಒಂದು ಗಿಫ್ಟ್ ಕೊಟ್ಟೆ ಆಯ್ತಾ ನೋಡಿ. ಸಪೋರ್ಟಲ್ಲಿ ನಂದಿ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ನಂದಿ ಅವರಿಗೂ ಕೂಡ ಒಂದು ಗಿಫ್ಟ್ ಕೊಡ್ತೀನಿ ಆಯಿತಾ. ನಂದಿ ಅವರೇ ನಿಮಗೂ ಕೂಡ ಒಂದು ಗಿಫ್ಟ್ ಕೊಡ್ತೀನಿ. ನಂದಿ ಅವರೇ ನಿಮಗೂ ಕೂಡ ಒಂದು ಗಿಫ್ಟ್ ಕೊಡ್ತೀನಿ. ನೀವೊಂದು ಹೆಚ್ಚಾಗಲ್ಲ ನನಗೆ ಎಲ್ರಿಗೂ ಕೊಡ್ತೀನಿ. ಥ್ಯಾಂಕ್ ಯು. ನಂದು ಮೋನೋ ಚಾನಲ್ ಗಿಫ್ಟ್ ಮಾಡಿ ಕನೆಕ್ಟ್ ಮಾಡಿ ಅಂತಿದ್ದಾರೆ ನೋಡಿ. ರಾಕಿ ಬುರು ಅವ್ರದ್ದು ಮೋನೋ ಚಾನಲ್ ನೀವೇ ಅವರಿಗೆ ಕೊಡಿ ಕನೆಕ್ಟ್ ಆಗಿ ಅವ್ರು ಕೊಡ್ತಾರೆ ನಾನು ರಿಟರ್ನ್ ಕೊಡ್ತಾರೆ ಆಯಿತಾ. ಭಾರ್ಗವಿ ಬಲೋರು ಊಟ ಆಯಿತಾ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಆಯ್ನ ಸುದ್ದಿ ಬರೋಡ್ಚಿ. ಶ್ರದ್ಧಾ ಬ್ಲಾಗ್ಸ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಬ್ಯೂಟಿ ಶ್ರದ್ಧಾ ಅವರು ಸೂಪರ್ ಸಪೋರ್ಟ್. ಜಾನ್ವಿ ಅವರು ಸೂಪರ್ ಸಪೋರ್ಟ್. ಶ್ರದ್ಧಾ ಅವರು ಸೂಪರ್ ಸಪೋರ್ಟ್. ಬ್ಯೂಟಿ ಅವರು ಸೂಪರ್ ಸಪೋರ್ಟ್. ವೈಶು ಅವರು ಸೂಪರ್ ಸಪೋರ್ಟ್. ಸುವರ್ಣ ಅವರು ಲಚ್ಚಮ್ಮ ಗಿಫ್ಟ್ ಕಮೆಂಟ್ ಡನ್ ಅಂತಿದ್ದಾರೆ. ಬೋಲಪ್ಪ ಚೋಚು ಕೊಡಿಸಿ ಸಾರಿನಾ ಅಂತಿದ್ದಾರೆ. ಕೊಡ್ತೀನಿ ನಂದಿ ಅವರೇ ನಿಮ್ಮದು ನಂದಿ ಅವರೇ ಒಂದು ಮೆಸೇಜ್ ಹಾಕಿ ನೋಡಿ. ಈಗಲೇ ಒಂದು ಮೆಸೇಜ್ ಹಾಕಿ ಅದು ಹುಡುಕ್ಬೇಕಲ್ವಾ ಅದಕ್ಕೆ. ನಂದಿ ಕೊಡಿಯವರೇ ಅಂತಿದ್ದಾರೆ. ಓಕೆ ಕೊಡ್ತೀನಿ. ಒಂದು ಮೆಸೇಜ್ ಹಾಕಿ ನಂದಿ ಅವರೇ. ಥ್ಯಾಂಕ್ ಯು ಎವ್ರಿಡೇ ಅವರೇ ಆಲ್ರೆಡಿ ಕನೆಕ್ಟ್ ಆಗಿದ್ದೀನಿ ಅಂತಿದ್ದಾರೆ. ನಿಮ್ಮ ವಿಡಿಯೋಗೆ ಕಮೆಂಟ್ ಹಾಕಿದ್ದೀನಿ ಸಿಸ್. ಅಪ್ಪು ಅವರೇ ರಿಟರ್ನ್ ಕೊಡೋದು ಬೇಡ ಆಯಿತಾ. ಬೇಕಾದರೆ ರಿಟರ್ನ್ ಕೊಡೋದು ಬೇಡ. ನಿಮಗೆ ಗಿಫ್ಟ್ ಕೊಟ್ಟಿದ್ದು ನಾನು ರಿಟರ್ನ್ ಕೊಡೋದು ಬೇಡ ಆಯಿತಾ. ನಂದಿ ಅವರೇ ಒಂದು ಕಮೆಂಟ್ ಹಾಕಿ ನೋಡುವ. ರಾಕಿ ಬ್ರೂ ಥ್ಯಾಂಕ್ ಯು ಅಂತಿದ್ದಾರೆ. ಜಾನ್ವಿ ಅವರು ಸೂಪರ್ ಸಪೋರ್ಟ್. ರಾಕಿ ಬ್ರೂ ಥ್ಯಾಂಕ್ ಯು. ರಾಕಿ ಬ್ರೂ ಅವರಿಗೆ ಒಂದು ನಾನು ಗಿಫ್ಟ್ ಕೊಡ್ತೀನಿ. ನಂದಿ ಅವರೇ ಒಂದು ನಾನು ಮಲಗ್ತೀನಿ ಅಂತ ಅದು ಮಾಡ್ತೇನೆ. ನಾನು 12 ಗಂಟೆಗೆ ನನಗೆ ಡ್ಯೂಟಿ ಇದೆ ಗೊತ್ತಾಯ್ತಾ. ಮಲ್ಗೋ ಈಗ. ನಂದಿ ಅವರು ಎಲ್ಲಿದ್ದೀರಾ. ಥ್ಯಾಂಕ್ ಯು ಸುವರ್ಣ ಅವರೇ. ಥ್ಯಾಂಕ್ ಯು. ಇಂಜಪ್ಪಲೆ ಇದು ಚೋಚು ಅಲ್ಲ ಚೋಚು ಹಾಂ ಚೋಚು ಪಪ್ಪ ನೋಡು ಚೇಚುವಿಗೆ ಬಲೆ ಪೋಲೆ ತೊಲೆ ಪಪ್ಪ ನೋಟು ಚೇಚುವಿಗೆ ಪೋಲೆಪ್ಪ ಬರೋಡಿಗೆ ಶೀನಿಗೆಲ್ಲೊಂದಿತ್ತು ನಾನೇ. ಥ್ಯಾಂಕ್ ಯು ಸೋ ಮಚ್ ರಾಕಿ ಬ್ರೂ. ಥ್ಯಾಂಕ್ ಯು ಸೋ ಮಚ್ ವೈಶ್ವ ಅವರು. ಹೆಲೋ
ಕಂಡೆ ಊಟ ಮಧ್ಯ ಮಾಡ್ತಿದ್ಯಾ ನಿನ್ನ ಲೈವ್ ಮಾಡು ಎಲ್ಲೋ ಕಂಠ ಅಂತ ಊಟ ಮಾಡ್ತೀನಿ. ಹೌದಾ, ಥ್ಯಾಂಕ್ ಯು ಸೋ ಮಚ್ ರಾಕಿ ಬ್ರೂ, ಥ್ಯಾಂಕ್ ಯು ಗಜ ಅವರೇ, ಥ್ಯಾಂಕ್ ಯು ಸೋ ಮಚ್ ರಾಕಿ ಬ್ರೂ ಅವರೇ. ರಾಕಿ ಬ್ರೂ ಅವರೇ, ನಿಮ್ಗೊಂದು ಗಿಫ್ಟ್ ಕೊಡ್ತೀನಿ ಆಯಿತಾ, ನೋಡಿ. ಪಪ್ಪಡ ದಿತ್ಕೊರ ಬನ್ಪು, ಪಪ್ಪಡ ದಿತ್ಕೊರ ಹಾಂ ಉಂಟಾರೆ ಹಾಂ ಬೋಡೆ ಹಾಮು ಥ್ಯಾಂಕ್ ಯು ಸೋ ಮಚ್. ಅಜ್ಜೋಕ್ಲಿ ನೆನಪಿದೆ ಇಲ್ಲ ತೊಂದಿಂಚೇನು ಮಧ್ಯಾಹ್ನ ಜೊತೆ ಜಿಂಗಲ್. ರಾಕಿ ಬ್ರೂ ಅವರೇ, ನಿಮ್ಗೊಂದು ಡನ್ ಮಾಡಿದ್ದೀನಿ ಆಯ್ತಾ. ಈಗ ಗಲಾಟೆ ಮಾಡ್ತಾ ನೋಡ್ಚೆ ಪೆಟ್ಟಿನ ಪಾರ್ ನಿಗ್ಲೇನಡ. ರಾಕಿ ಬ್ರೂ ಅವರೇ, ನಿಮಗೂ ಕೂಡ ಒಂದು ಗಿಫ್ಟ್ ಕೊಟ್ಟೆ. ರಾಕಿ ಬ್ರೂ ಥ್ಯಾಂಕ್ ಯು ಸೋ ಮಚ್. ನಂದಿ ಅವರೇ, ನಿಮಗೂ ಕೂಡ ಕೊಡ್ತೀನಿ. ನಂದಿ ಅವರೇ, ನಿಮ್ಮದು ಸಿಕ್ಕಿಲ್ಲ, ಮೆಸೇಜ್ ಸಿಕ್ಕಿಲ್ಲ ನನಗೆ. ನಂದಿವರೆಗೂ ಒಂದು ಗಿಫ್ಟ್ ಕೊಡ್ತೀನಿ. ರಾಕಿ ಬ್ರೂ ಥ್ಯಾಂಕ್ ಯು. ಸುನೀತಾ ಅವ್ರು ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಕೊಡ್ತೀನಿ, ಆದರೆ ಲೇಟ್ ಆಗುತ್ತೆ. ಈ ಮಕ್ಕಳೊಂದು ಮಲಗೋದಿಲ್ಲ, ಅವ್ರಿಗೆ ಎಷ್ಟು ಇದು ಮಾಡಿದ್ರು ಒಂದೇ. ವೈಶು ಅವ್ರು ಥ್ಯಾಂಕ್ ಯು. ವೈಶು ರಂಜು ರಂಜು ಅಂತಿದ್ದಾರೆ. ಜಾನ್ವಿ ಆರ್ ಭಟ್ ಸೂಪರ್ ಸಪೋರ್ಟಲ್ಲಿದ್ದಾರೆ. ಬ್ಯೂಟಿ ಅಪ್ಪ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಲೈಕ್ ಕೊಡೋದಿದ್ದವರು ಲೈಕ್ ಕೊಡಿ. ನಂದಿ ಅವ್ರದ್ದು ಈಗ ಸಿಕ್ತು, ನಂದಿ ಅವ್ರಿಗೆ ಕೊಡ್ತೀನಿ ನೋಡಿ. ರಾಕಿ ಬ್ರೂ, ನಿಮಗೂ ಕೂಡ ಒಂದು ಕೊಟ್ಟೆ ಗಿಫ್ಟ್ ಆಯಿತಾ. ರಾಕಿ ಬ್ರೂ, ಅಪ್ಪು ಬ್ರೂ, ಎಲ್ರಿಗೂ ಒಂದೊಂದು ಗಿಫ್ಟ್ ಕೊಟ್ಟೆ ನೋಡಿ. ಸ್ವರ್ಣ ಅವರೇ, ನಿಮಗೂ ಕೂಡ ಕೊಡ್ತೀನಿ ಇದ್ದರೆ ನೋಡಿ. ನಂದಿ ಅವರೇ, ನಿಮಗೂ ಕೊಡ್ತೀನಿ ನೋಡಿ. ಸೂಪರ್ 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 ಕೊಟ್ಟೆ ನಾನು. ಫಸ್ಟ್ ವಿಡಿಯೋಗೆ ಕೊಟ್ಟಿದ್ದೀನಿ ನೋಡಿ. ನಂದಿ ಅವರೇ ಕೊಟ್ಟೆ. ಜಾನ್ವಿ ಅವರು ಸೂಪರ್ ಸಪೋರ್ಟ್. ಸುವರ್ಣ ಅವರೇ, ನಿಮಗೂ ಕೂಡ ಒಂದು ಗಿಫ್ಟ್ ಕೊಡ್ತೀನಿ ಆಯಿತಾ. ಸುವರ್ಣ ಅವರೇ, ನಿಮಗೂ ಕೂಡ ಒಂದು ಗಿಫ್ಟ್ ಕೊಡ್ತೀನಿ ನೋಡಿ. ನಾನು ಮೆಸೇಜ್ ಓದಿಲ್ಲ ಅಂದರೆ ಬೇಜಾರು ಮಾಡಬೇಡಿ. ಗಿಫ್ಟ್ ಕೊಡ್ತಾ ಇದ್ದೀನಿ ಎಲ್ರಿಗೂ ಒಂದೊಂದು. ಸುವರ್ಣ ಅವರಿಗೆ ಕೊಟ್ಟಿದ್ದೀನಿ ಆಲ್ರೆಡಿ ಕೊಟ್ಟಿದ್ದೀನಿ. ವೈಶು ಅವರು ರಂಜು ಮಲಗುವುದು ಯಾವಾಗ ಅಂತಿದ್ದಾರೆ. ರೈಫಿದ್ ರಂಜು ಸೂಪರ್ ಸಪೋರ್ಟ್. ಸುವರ್ಣ ಕಿಚನ್ ಥ್ಯಾಂಕ್ ಯು ಅಂತಿದ್ದಾರೆ. ಸುವರ್ಣ ಕಿಚನ್ ಅವರೇ, ನಿಮಗೆ ಆಲ್ರೆಡಿ ಕೊಟ್ಟಿದ್ದೀನಿ. ರಾಕಿ ಬಾಯ್ ಡನ್ ಚೆಕ್ ಮಾಡಿ ಅಂತಿದ್ದಾರೆ. ಜಾನ್ವಿ ಅವರು ಸೂಪರ್ ಸಪೋರ್ಟ್. ಲೀಲಾ ಅವರು ಸೂಪರ್ ಸಪೋರ್ಟ್. ನಂದಿ ಅವರು ಸೂಪರ್ ಸಪೋರ್ಟ್. ಜಾನ್ವಿ ಅವರು ಸೂಪರ್ ಸಪೋರ್ಟ್. ಬ್ಯೂಟಿ ಆಫ್ ಅವರು ಸೂಪರ್ ಸಪೋರ್ಟ್. ಮಲ್ಕೋ ಅಂದೆ ನಿನಗೆ. ನೀನು ಮಲ್ಕೋಪ್ಪ ಬಾಬಾ ಚೋಚಿಲೆ ఈడవల మూలు చెప్పు మొలు చోకనే ఆంబోడే ఆంబోడే చోకిన్ పరే తిన్లే కులం అవి కులం తిన్నాడు నిక్కుదానే అండి. ಥ್ಯಾಂಕ್ ಯು. ಲಕ್ಷ್ಮಿ ಅವರು ಮ್ಯಾಮ್ ನನಗೂ ಗಿಫ್ಟ್ ಕೊಡಿ ಅಂತಿದ್ದಾರೆ. ಓಕೆ ನೋಡ್ತೀನಿ. ನಿಮಗೆ ಕೊಟ್ಟಿದ್ದೇನಂತ ಗೊತ್ತಿಲ್ಲ, ನನಗೆ ಕೊಟ್ಟಿದ್ದೇನಂತ ಗೊತ್ತಿಲ್ಲ. ಕೊಡ್ತೀನಿ, ನೋಡ್ತೀನಿ ಆಯಿತಾ. ಲಕ್ಷ್ಮಿ ಅವರೇ, ನೋಡ್ತೀನಿ. ಕೊಟ್ಟಿದ್ದೇನಂತ ಗೊತ್ತಿಲ್ಲ ನಿಮಗೆ. ಆಲ್ರೆಡಿ ಕೊಟ್ಟಿದ್ದೇನೆ ಲಕ್ಷ್ಮಿ ಅವರೇ. ಆ ಚಾನಲಲ್ಲಿ ಯಶು ಸಾನ್ ಬ್ಲಾಗ್ಸ್ ಚಾನಲಲ್ಲಿ ಕೊಟ್ಟಿದ್ದೇನೆ. ಅಪ್ಪು ಗಿಫ್ಟ್ ಡನ್ ಅಂತಿದ್ದಾರೆ. ಯಶು ಸಾನ್ ಬ್ಲಾಗ್ಸಲ್ಲಿ ನಿಮಗೆಲ್ಲ ಕೊಟ್ಟಿದ್ದೇನೆ ನಾನು. ನಂದಿ ಡನ್ ಚೆಕ್ ಮಾಡಿ ಅಂತಿದ್ದಾರೆ. ಅಪ್ಪು ಗಿಫ್ಟ್ ಡನ್ ರಿಟರ್ನ್ ಮಾಡಿ ವಿಡಿಯೋ ನೋಡಿ ಕಮೆಂಟ್ ಕಳಿಸಿ ಅಂತಿದ್ದಾರೆ. ಬ್ಯೂಟಿ ಪರ್ಸನ್ ಹೌದು ಸರಿ, ಹೋಗಿ ರೆಸ್ಟ್ ಮಾಡಿ ಅಂತಿದ್ದಾರೆ. ಜಾನ್ವಿ ಅವರು ಸೂಪರ್ ಸಪೋರ್ಟ್. ಬೆಸ್ಟ್ ಅವರು ಬ್ಯೂಟಿ ಅವರು ಸೂಪರ್ ಸಪೋರ್ಟ್. ಜಾನ್ವಿ ಅವರು ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್. ಲಕ್ಷ್ಮಿ ಅವರು ಶ್ರೀಲಾ ಕುಟುಂಬ ಅವರೇ ರಿಟರ್ನ್ ಮಾಡಿ ಅಂತಿದ್ದಾರೆ. ಲೀಲಾ ಕುಟುಂಬ ಅವರೇ ಲಕ್ಷ್ಮಿ ಅವರಿಗೆ ರಿಟರ್ನ್ ಮಾಡಿ. ಜಾನ್ವಿ ರಾಕಿ ಬ್ರೂ ಥ್ಯಾಂಕ್ ಯು. ನಂದು ಮೌನ ಚಾನಲ್, ನಾನು 24 ಗಂಟೆ ಆದ ಬಳಿಕ ನಾನು ರಿಟರ್ನ್ ಕೊಡ್ತೀನಿ, ದಯವಿಟ್ಟು ಕಮೆಂಟ್ ಮಾಡಿ ರಿಟರ್ನ್ ಕೊಡ್ತೀನಿ ಅಂತಿದ್ದಾರೆ. ರಾಕಿ ಬ್ರೂ, ನಿಮಗೆ ಒಂದು ಎಕ್ಸ್ಟ್ರಾ ಗಿಫ್ಟ್ ಕೊಟ್ಟಿದ್ದೀನಿ ನಾನು ಆಯಿತಾ. ಎಕ್ಸ್ಟ್ರಾ ಕೊಟ್ಟಿದ್ದೀನಿ ನಿಮಗೆ, ಅದು ರಿಟರ್ನ್ ಕೊಡೋದು ಬೇಡ ಮಾಡಿ. ವ್ಲಾಗ್ ಕಮೆಂಟ್ ಗಿಫ್ಟ್ ರಿಟರ್ನ್ ಮಾಡಿದ್ದೀನಿ. ನಂದಿ ಅವರೇ ಕಮೆಂಟ್ ಗಿಫ್ಟ್ ಎಲ್ಲ ಮಾಡಿದ್ದಾರಂತೆ, ಕೊಡಿ. ಥ್ಯಾಂಕ್ ಯು ಅಂತಿದ್ದಾರೆ. ಹಾಯ್ ಅಕ್ಕ ಅಂತಿದ್ದಾರೆ. ಚೈತ್ರ ಅವರು ಬಂದರು. ಹಾಯ್ ವೆಲ್ಕಮ್ ಚೈತ್ರ ಅವರೇ. ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಅಂದ್ಕೊಡಿ. ಚೈತ್ರ ಅವರೇ ಲೈಕ್ ಅಂದ್ಕೊಡಿ. ಥ್ಯಾಂಕ್ ಯು ಅಂತಿದ್ದಾರೆ. ಜಾನ್ವಿ ಅವರು ಥ್ಯಾಂಕ್ ಯು. ರಾಕಿ ಬ್ರೂ ಥ್ಯಾಂಕ್ ಯು ಸೋ ಮಚ್. ಬ್ಯೂಟಿ ಅವರು ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ಅಂತಿದ್ದಾರೆ. ರಾಕಿ ಅವರು ಥ್ಯಾಂಕ್ ಯು ಸೋ ಮಚ್. ಬ್ಯೂಟಿ ಅವರು ಥ್ಯಾಂಕ್ ಯು ಸೋ ಮಚ್. ರಾಕಿ ಬ್ರದರ್ ಥ್ಯಾಂಕ್ ಯು ಸೋ ಮಚ್. ರಾಕಿ ಬ್ರದರ್, ನೀವು ಗಿಫ್ಟ್ ವಿಡಿಯೋ ಹಾಕಲ್ವ ಈಗ? ರಾಕಿ ಬ್ರದರ್ ಥ್ಯಾಂಕ್ ಯು ಸೋ ಮಚ್. ಬ್ಯೂಟಿ ಫಾರ್ ಥ್ಯಾಂಕ್ ಯು ಸೋ ಮಚ್. ವೈಶು ಥ್ಯಾಂಕ್ ಯು ಸೋ ಮಚ್. ಬ್ಯೂಟಿ ಫಾರ್ ಥ್ಯಾಂಕ್ ಯು ಸೋ ಮಚ್.
ಥ್ಯಾಂಕ್ ಯು ಸೋ ಮಚ್ ಓಕೆ ಥ್ಯಾಂಕ್ ಯು ಸೋ ಮಚ್ నేను ಗೊತ್ತಿಂದೆ ఆంబోడే బోడ ఆము బడాము నందువల్ల చోకేం పరే ಪರಂದು ಬಡೆ ಪಂದು ರಡ್ಡು ಉಣ್ಪಾಡು ನೀನು ಗೊತ್ತಲ್ಲ ಇರ್ಲತ್ತ ಹೋಯ್ದಾನು ಥ್ಯಾಂಕ್ ಯು ಸೋ ಮಚ್ ಲೈಕ್ ಕೊಡೋದಿದ್ದವರೆಲ್ಲ ಲೈಕನ್ನು ಕೊಡಿ ಅಂತ ನಿಮ್ಮ ಹತ್ರ ಕೇಳಿಕೊಳ್ತೀನಿ ನಾನು ಪ್ಲೀಸ್ ಒಂದು ಲೈಕನ್ನು ಕೊಡಿ ಥ್ಯಾಂಕ್ ಯು ಅಪ್ಪು ಅವರು ರಾಕಿ ಬ್ರೂ ರಿಟರ್ನ್ ಪ್ಲೀಸ್ ಅಂತೆ ರಾಕಿ ಬ್ರೂ 24 ಗಂಟೆ ಆದಮೇಲೆ ಕೊಡ್ತಾರಂತೆ ಅವ್ರದ್ದು ಮೋನೋ ಚಾನಲ್ ಅವರು 24 ಗಂಟೆ ಆದಮೇಲೆ ಕೊಡ್ತಾರೆ ಥ್ಯಾಂಕ್ ಯು ಸೋ ಮಚ್ ಸುವರ್ಣ ಡನ್ ಕೊಟ್ಟೆ ಅಂತಿದ್ದಾರೆ ಶ್ರೀಲೀಲಾ ಕುಟುಂಬ ಅವರು ಬ್ಯೂಟಿ ಅಪ್ಪರು ಸೂಪರ್ ಸಪೋರ್ಟಲ್ಲಿದ್ದಾರೆ ಜಾನ್ವಿ ಅವರು ಸೂಪರ್ ಸಪೋರ್ಟ್ ಲೈಫ್ ಇದ್ರಂಜಿ ಸೂಪರ್ ಸಪೋರ್ಟು ಥ್ಯಾಂಕ್ ಯು ರಾಕಿ ಬ್ರೂ ಅಂತಿದ್ದಾರೆ ಥ್ಯಾಂಕ್ ಯು ಅಂತಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಅಂತಿದ್ದಾರೆ ಥ್ಯಾಂಕ್ ಯು ಅಂತಿದ್ದಾರೆ ಕನೆಕ್ಟ್ ಆಗಿ ರಿಟರ್ನ್ ಕೊಡ್ತೀನಿ ಅಂತಿದ್ದಾರೆ ಚೈತ್ರ ಅವರು ಲೈಫ್ ಇದ್ರಂಜಿ ಸೂಪರ್ ಸಪೋರ್ಟ್ ರಾಕಿ ಅವರು ಸೂಪರ್ ಸಪೋರ್ಟ್ ಜಾನ್ವಿ ಅವರು ಸೂಪರ್ ಸಪೋರ್ಟು ವಿ ಆರ್ ಕುಕಿಂಗ್ ಅವರು ಬಂದರು ವಿ ಆರ್ ಕುಕ್ ನಾ ಈ ಮೂಲಕ ಜಪ್ಪಮ್ಮ ಎಲ್ಲ ಜಪ್ಪಿಗೆ పొట్టు చెప్పు ఏ దాయిగంబే ఆకున్నా ఇక బుడిపెత్తారడ్డు చెప్పు ಮೂಲು ವಿ ಆರ್ ಕುಕಿಂಗ್ ಅವರೇ ನಾನು ಹೊರಗಡೆ ಹೋಗಿದ್ದೆ ಇವತ್ತು ಬರಲಿಕ್ಕೆ ಆಗಲಿಲ್ಲ ಸಾರಿ ಆಯಿತಾ ಸಾರಿ ವಿ ಆರ್ ಕುಕಿಂಗ್ ಅವರೇ ನಾಳೆ ಖಂಡಿತ ಜಾಯ್ನ್ ಆಗ್ತೀನಿ ಸೂಪರ್ ಸಪೋರ್ಟಲ್ಲಿದ್ದಾರೆ ವಿ ಆರ್ ಹಾಯ್ ಅಂತಿದ್ದಾರೆ ಹಾಯ್ ವಿ ಆರ್ ಅವರೇ ಇವತ್ತು ಹೊರಗಡೆ ಹೋಗಿದ್ದೆ ವಿ ಆರ್ ಅವರೇ ಈಗ ಅಷ್ಟೇ ಬಂದಿದ್ದು ನಾನು ಲೈವ್ ಮಾಡುವಾಗಲೂ ಲೇಟ್ ಆಯ್ತು ಇವತ್ತು ಚೋಚಿಲಮ್ಮ ಚೋಚಿ ಈಗಲೇ ಚರ್ಬಿ ಹಿಂದಿರ್ದು ಇದೇ ತಗೊಂಡತ ತುಡು చెప్పారు ಉಂಟು ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ಜಾನ್ವಿ ಅವರು ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ಸೋ ಮಚ್ ಅಭಿ ಹಾಯ್ ಅಕ್ಕೆ ಅಂತಿದ್ದಾರೆ ಹಾಯ್ ವೆಲ್ಕಮ್ ಅಭಿ ಅವರೇ ವೆಲ್ಕಮ್ ಅಪ್ಪ ಅಮ್ಮ ಪ್ಲೀಸ್ ಯಾ ಜಪ್ಪಿಯಾ ಥ್ಯಾಂಕ್ ಯು ಸೋ ಮಚ್ ಬ್ಯೂಟಿ ಅಪ್ಪ ಅವ್ರು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ರಾಕಿ ಬ್ರೂ ಥ್ಯಾಂಕ್ ಯು ಸೋ ಮಚ್ ವಿ ಆರ್ ಅವರು ಸೂಪರ್ ಸಪೋರ್ಟಲ್ಲಿದೆ ವಿ ಆರ್ ಅವರೇ ಇವತ್ತು ಬರಲಿಕ್ಕೆ ಆಗಲಿಲ್ಲ ಆಯಿತಾ ಇವತ್ತು ನಾನು ಹೊರಗಡೆ ಹೋಗಿದ್ದೆ ಮಾಡಿ ರಿಟರ್ನ್ ಪ್ಲೀಸ್ ನಂದಿ ರಿಟರ್ನ್ ಮಾಡಿ ಅಪ್ಪು ಅವರಿಗೆ ನೋಡಿ ನಂದಿ ಅವರೇ ರಿಟರ್ನ್ ಮಾಡಿ ಅಪ್ಪು ಅವರಿಗೆ ಸೂಪರ್ ಸಪೋರ್ಟಲ್ಲಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ರಾಕಿ ಅವರೇ ಥ್ಯಾಂಕ್ ಯು ರಾಕಿ ಬ್ರೋ ಅವರೇ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ರಾಕಿ ಬ್ರೋ ಅವರೇ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಜಾನ್ವಿ ಭಟ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ ರಾಘು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು 4 ಮೆಂಬರ್ಸ್ ಇದ್ದೀರಾ ಐಡಲ್ಲಿ ಬಂದು ಸಪೋರ್ಟ್ ಮಾಡಿ ಬನ್ನಿ ಥ್ಯಾಂಕ್ ಯು ಸೋ ಮಚ್ ಎಲ್ಲಿ ಹೋಗ್ತೀಯಾ ಬಾ ಹೋಗ್ಬೇಡ ಅಲ್ಲಿಗೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಜಾನ್ವಿ ಅವರೇ ಥ್ಯಾಂಕ್ ಯು ಸೋ ಮಚ್ ವೈಶು ಅವರೇ ಮಮತಾ ಅವರೇ ಸಿಸ್ ಗಿಫ್ಟ್ ಕೊಟ್ಟಿನಿ ಮಮತಾ ಸಿಸ್ ಗಿಫ್ಟ್ ಕೊಟ್ಟಿದ್ದಾರಂತೆ ವೈಶು ಮಾಡಿ ಚೆಕ್ ಮಾಡಿ ರಿಟರ್ನ್ ಕೊಡಿ ಅಂತಿದ್ದಾರೆ ಮಮತಾ ಅವರೇ ಗಿಫ್ಟ್ ಕೊಟ್ಟಿದ್ದಾರಂತೆ ವೈಶು ಸೂಪರ್ ಸಪೋರ್ಟಲ್ಲಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಮೌನೇಶ್ ಕನ್ನಡ ಯೂಟ್ಯೂಬ್ ಚಾನಲ್ ಮೌನೇಶ್ ನೆಟ್ವರ್ಕ್ ಸಿಗಲ್ಲ ಅಕ್ಕ ಊರಲ್ಲಿ ಹೌದಾ ನೆಟ್ವರ್ಕ್ ಇಲ್ವಾ ಮೌನೇಶ್ ತಮ್ಮ ಥ್ಯಾಂಕ್ ಯು ಸೋ ಮಚ್ ಹೈಡಲ್ಲಿ ಇದ್ದವರಿಗೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಹೈಡಲ್ಲಿ ಇದ್ದವರಿಗೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ರಾಕಿ ಬ್ರೂ ಸೂಪರ್ ಸಪೋರ್ಟಲ್ಲಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ರಾಕಿ ಬ್ರೂ ಥ್ಯಾಂಕ್ ಯು ಜಾನ್ವಿ ಅವರು ಸೂಪರ್ ಸಪೋರ್ಟಲ್ಲಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಜಾನ್ವಿ ಅವರೇ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ರಾಕಿ ಗುರು ಅವರೇ ನಂದಿ ರಿಟರ್ನ್ ಪ್ಲೀಸ್ ನಂದಿ ಅವರೇ ಪ್ಲೀಸ್ ರಿಟರ್ನ್ ಮಾಡಿ ನಮ್ಮ ಅಪ್ಪು ಅವರಿಗೆ ನಂದಿ ಅವರೇ ಪ್ಲೀಸ್ ರಿಟರ್ನ್ ಮಾಡಿ ನಮ್ಮ ಅಪ್ಪು ಅವರಿಗೆ ಲಕ್ಷ್ಮಿ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಲಕ್ಷ್ಮಿ ಅವರೇ
ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ರಾಕಿ ಬ್ರೂ. ಅಪ್ಪು ಕೊಡ್ತೀನಿ ವೆಯ್ಟ್ ಮಾಡಿ ಅಂತಿದ್ದಾರೆ. ಅಪ್ಪು ಅವರೇ ಕೊಡ್ತಾರೆ, ಅವ್ರದ್ದು ಮೋನೋ ಚಾನಲ್ ನಾ ಒಂದು 24 ಗಂಟೆ ಆದಮೇಲೆ ಕೊಡ್ತಾರೆ, ಅವರು ಖಂಡಿತ ಕೊಡ್ತಾರೆ ಅಪ್ಪು ಅವರು. ಇವರು ರಾಕಿ ಬ್ರೂ ಅವರು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ರಾಕಿ ಅವರೇ. ಥ್ಯಾಂಕ್ ಯು ಜಾನ್ವಿ ಅವರೇ. ಯಾರೆಲ್ಲ ಐಡಲ್ ಇದ್ದೀರಾ ಬಂದು ಸಪೋರ್ಟ್ ಮಾಡಿ. ಐಡಲ್ ಇದ್ದವರು ಬಂದು ಸಪೋರ್ಟ್ ಮಾಡಿ. ರಾಕಿ ಗ್ರೂಪ್ ಗಿಫ್ಟ್ ಡನ್ ರಿಟರ್ನ್ ಪ್ಲೀಸ್ ಅಂತಿದ್ದಾರೆ ಲಕ್ಷ್ಮಿ ಅವರು. ಲಕ್ಷ್ಮಿ ಅವರೇ ಅವರು ಕೊಡ್ತಾರೆ, ಅವ್ರದ್ದು ಓಣೋ ಚಾನಲ್ ಅಲ್ವಾ, ಸ್ವಲ್ಪ ಲೇಟ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ನಂದಿ ಅವರು ಸ್ವಲ್ಪ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಲಕ್ಷ್ಮೀ ದೇಶಿ ಅವರು ಓಕೆ ಅಂತಿದ್ದಾರೆ, ಸಪೋರ್ಟಲ್ಲಿದ್ದಾರೆ. ರಾಕಿ ಬ್ಲೂ ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್ ಜಾನ್ವಿ ಅವರೇ. ಥ್ಯಾಂಕ್ ಯು ಸೋ ಮಚ್ ಲಕ್ಷ್ಮಿ ಅವರೇ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಜಾನ್ವಿ ಅವರೇ. ಥ್ಯಾಂಕ್ ಯು ಲಕ್ಷ್ಮಿ ಅವರೇ. ಥ್ಯಾಂಕ್ ಯು ರಾಕಿ ಅವರೇ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ರಾಕಿ ಬ್ರೂ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ರಾಕಿ ಬ್ರೂ. ಐಡಲ್ ಇದ್ದವರೆಲ್ಲ ಬಂದು ಸಪೋರ್ಟ್ ಮಾಡಿ ಬನ್ನಿ. ಐಡಲ್ ಇರಬೇಡಿ, ಬಂದು ಸಪೋರ್ಟ್ ಮಾಡಿ. ಇಬ್ಬರೇ ಸಪೋರ್ಟ್ ಮಾಡ್ತಿದ್ದಾರೆ. ಸಾರಿ, ಎಲ್ಲರೂ ಬನ್ನಿ ಸಪೋರ್ಟ್ ಮಾಡಿ, ಬಂದು ಸಪೋರ್ಟ್ ಮಾಡಿ ಬನ್ನಿ. ನೋಡಿ, ಐಡಲ್ ಇರಬೇಡಿ, ಬಂದು ಸಪೋರ್ಟ್ ಮಾಡಿ ಬನ್ನಿ ಸಪೋರ್ಟ್ ಮಾಡಿ. ಐಡಲ್ ಇರಬೇಡಿ. ಥ್ಯಾಂಕ್ ಯು ರಾಕಿ ಬ್ರೂ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಜಾನ್ವಿ ಪ್ಲೀಸ್. ಥ್ಯಾಂಕ್ ಯು ಜಾನ್ವಿ ಅವರೇ. ಥ್ಯಾಂಕ್ ಯು ಸೋ ಮಚ್. ಜಾನ್ವಿ ಅವರೇ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಕಮೆಂಟ್ ಹಾಕಿ, ಕನೆಕ್ಟ್ ಆಗಿ ಅಂತ. ಲೈಫ್ ಇದ್ದು ರಂಜು ಅವರು ಸ್ವಲ್ಪ ಸಪೋರ್ಟಲ್ಲಿದ್ದಾರೆ. ವೈಶು ಎಲ್ಲಿ ಹೋದ್ಲು? ರಂಜು ವೈಶು ಹೋದ್ಲಾ? ವೈಶು ಹೋದ್ಲಾ ರಂಜು? ವೈಶು ಹೋದ್ಲಾ ಅಂದಿದೆ. ಸೂಪರ್ ಸಪೋರ್ಟ್ ರಾಕಿ ಬ್ರೂ. ನಾನು ಹಾಕಿದ್ದು 11 ವಿಡಿಯೋ ಮಾತ್ರ, ಆದರೆ 2 ವಿಡಿಯೋಗೆ ಮೋನೋ ಆಗಿತ್ತು. ಹೌದಾ, 2 ವಿಡಿಯೋಗೆ ಆಗ್ಬೋದು. ಚೆನ್ನಾಗಿದೆ ನಿಮ್ಮ ವಿಡಿಯೋ ಕೂಡ, ಹೆಲ್ಪ್ಫುಲ್ ಆಗಿದೆ ಎಲ್ರಿಗೂ. ನಾನು ನೋಡಿದೆ, ತುಂಬ ಚೆನ್ನಾಗಿದೆ. ಯೇಸು ಸಾನು ರಿಟರ್ನ್ ಪ್ಲೀಸ್. ಅಪ್ಪು ಅವರೇ, ನಿಮಗೆ ಈಗ ನಾನೇ ಕೊಟ್ಟದ್ದು, ಅದು ಯೇಸು ಸಾನು ನಾನೇ, ಗೊತ್ತಾ? ನೀವೆಂತ ರಿಟರ್ನ್ ಮಾಡಲಿಕ್ಕೆ ಅನ್ನೋದು, ನಾನು ಇವಾಗ ನಿಮಗೆ ಕೊಟ್ಟಿದ್ದಲ್ವ, ಅದರಿಂದ ಇವಾಗ ನಾನೇ ನಿಮಗೆ ಕೊಟ್ಟದ್ದು ಎಕ್ಸ್ಟ್ರಾ ಗಿಫ್ಟ್, ಅದೇ ನಂದು ನಿಮಗೆ ಕೊಟ್ಟೆ ನೋಡಿ. ಹೌದು ಬ್ರೋ, ಹೇಗೆ ಹೇಳಿ ಟಿಪ್ಸ್ ಅಂತಿದ್ದಾರೆ ನೋಡಿ. ಲೈಫ್ ಇದ್ದು ರಂಜು ಸೂಪರ್ ಸಪೋರ್ಟಲ್ಲಿದ್ದಾರೆ. ರಂಜು ಅವರೇ, ವೈಶು ಅವರು ಹೋದ್ರಾ? ವೈಶು ಅವರು ಎಲ್ಲಿ ಹೋದರು? ಥ್ಯಾಂಕ್ ಯು ಸೋ ಮಚ್. ಹೌದಾ ಸೀಸ್? ಹೌದು, ನಾನೇ ಕೊಟ್ಟೆ ನಿಮಗೆ. ಆಗ ಅಪ್ಪು ಅವರೇ, ನಿಮಗೆ ಎಕ್ಸ್ಟ್ರಾ ಗಿಫ್ಟ್ ಕೊಡ್ತೀನಿ ಅಂದಿದ್ದು ನಾನೇ. ಯಶು ಸಾನು ನಾನೇ. ವೈಶು ಜೆಪ್ಪರೇ. ಹೌದಾ, ಜೆಪ್ಪರೇನಾ? ನಾನೀಗ ವೈಶವನ್ನೆಲ್ಲ ನೋಡಿದೆ. ಹೌದಾ, ಮಲಗಿದ್ಲ ವೈಶು? ನಿದ್ದೆ ಬರ್ತಾ ಉಂಟ ಏನ? ಹೌದದೆ, ನಿದ್ದೆ ಬರ್ಬೋದು. ಥ್ಯಾಂಕ್ ಯು ಸೂಪರ್ ಸಪೋರ್ಟ್ ವೈಶು ಜೆಪ್ಪರಿ. ರಾಕಿ ಅವರು, ನನ್ನ ಚಾನಲ್ನಲ್ಲಿ ಯೂಟ್ಯೂಬ್ ಸ್ಕಿಲ್ಸ್ ಆ್ಯಂಡ್ ಟಿಕ್ಸ್ ರಿಲೇಟೆಡ್ ವಿಡಿಯೋ ಬರುತ್ತದೆ ನೋಡಿ ಅಕ್ಕ. ಆ್ಯಂಡ್ ಇನ್ನು ಮುಂದೆ ಯೂಟ್ಯೂಬ್ ರಿಲೇಟೆಡ್ ವಿಡಿಯೋ ಬರುತ್ತೆ ನೋಡಿ, ಗ್ರೋ ಮಾಡ್ಕೊಳ್ಳಿ. ಓಕೆ ರಾಕಿ ಬ್ರೋ ಅವರೇ, ನೀವು ಹಾಕಿ, ನಾವು ಖಂಡಿತ ನೋಡ್ತೀವಿ. ನಮಗೂ ಕೂಡ ಸ್ವಲ್ಪ ನಾಲೆಜ್ ಬೇಕಲ್ವ, ಅದನ್ನು ಏನು ಗೊತ್ತಿಲ್ಲ ಯೂಟ್ಯೂಬ್ ಬಗ್ಗೆ ಅಷ್ಟೊಂದು. ನಿಮಗೆ ಗೊತ್ತಿದ್ದು ಎಲ್ಲ ವಿಡಿಯೋ ಹಾಕಿ, ನಾವು ಎಲ್ಲ ನೋಡ್ತೀವಿ. ವೈಶು ಮಲ್ಕೊಂಡ್ಲ ವೈಶು? ಹೌದಾ, ಸಾಕಾಯ್ತೇ ನಮಗೆ, ಏನು ಮಲ್ಕೊಂಡ್ಲ ಏನು? ಥ್ಯಾಂಕ್ ಯು. ವೈಶು ಮಲ್ಕೊಂಡಿದ್ದಾಳೆ. ಎಲ್ಲಿ ಗೊತ್ತಾ, ನಾನು ಇಲ್ಲಿ ಸಿ ಜಿ ಅವರಿಗೆ ಅದರಲ್ಲಿ ಕನೆಕ್ಟ್ ಆಗಿದ್ದೀನಿ. ಸಿ ಜಿ ಅವರಿಗೆ ಇದರಲ್ಲಿ ಕನೆಕ್ಟ್ ಆಗ್ತಿದ್ದೀನಿ, ಯಶು ಸಾನ್ ಬ್ಲಾಗ್ಸಲ್ಲಿ. ನಾನು
ಅಲ್ಲಿ ಇದ್ದಾಳೆ ವೈಶು, ಅಲ್ಲಿ ನೋಡಿ ವೈಶು ಇದ್ದಾಳೆ ಅಲ್ಲಿ. ನಾನು ಎಚ್ ಆರ್ ಬ್ರೂ ಕಮೆಂಟ್ ಡನ್ ಅಂತಿದ್ದಾರೆ ನೋಡಿ. ಎಚ್ ಆರ್ ಬ್ರೂ ಅಲ್ಲಿದ್ದಾರೆ, ವೈಶು ಅಲ್ಲಿದ್ದಾಳೆ ನೋಡಿ. ವೈಶು ಸಿ ಜಿ ಅವರ ಲೈವಲ್ಲಿ ಇದ್ದಾಳೆ. ನಾನು ಸಿ ಜಿ ಅವರ ಲೈವ್ಗೆ ಹೋದೆ, ಸುಸಾನ್ ಬ್ಲಾಗ್ಸ್ ಲೈಫ್ ಇದ್ದು. ಥ್ಯಾಂಕ್ ಯು ಅಪ್ಪು ಸಿಸ್, ನಿಮ್ಮ ವೀಡಿಯೋಗೆ ಕಮೆಂಟ್ ಹಾಕಿದ್ದೀನಿ ಅಂತಿದ್ದಾರೆ. ಸಿಸ್ ನಿಮ್ಮ ವೀಡಿಯೋಗೆ ಕಮೆಂಟ್ ಹಾಕಿದ್ದೀನಿ ಅಂತಿದ್ದಾರೆ. ಬೇಡ, ಅದು ರಿಟರ್ನ್ ಕೊಡೋದು ಬೇಡ, ಏನಿಲ್ಲ ಪರವಾಗಿಲ್ಲ. ಅದು ರಿಟರ್ನ್ ಕೊಡೋದಿದ್ರೆ ಪರವಾಗಿಲ್ಲ, ನಿಮಗೆ ಇಷ್ಟ ಇದ್ದರೆ ಕೊಡಿ, ಇಲ್ಲಾಂದರೆ ಬೇಡ, ಪರವಾಗಿಲ್ಲ. ಸೂಪರ್ ಸಪೋರ್ಟಲ್ಲಿದ್ದಾರೆ. ಸಿ ಜಿ ಅವ್ರದ್ದು ಲೈವ್ ಇದೆ, ಇದಾಗ್ತಾ ಉಂಟು, ಸ್ಟ್ರೀಮ್ ಆಗ್ತಾ ಉಂಟು, ಲೈವ್ ಸ್ಟ್ರೀಮ್. ಜಾನ್ವಿ ಅವ್ರ ಲೈಫ್ ಇದ್ದಾರೆ. ರಂಜು ಸೂಪರ್ ಸಪೋರ್ಟರ್, ಜಾನ್ವಿ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು. ರಂಗನಾಯಕ್ ಅವರು ಬಂದರು, ತುಂಬ ದಿನ ಆದಮೇಲೆ ರಂಗನಾಯಕ್ ಅವರು ಬಂದರು. ಹಾಯ್ ನಮಸ್ತೆ ಎಲ್ರಿಗೂ ಅಂತಿದ್ದಾರೆ. ಹಾಯ್ ನಮಸ್ತೆ. ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕನ್ನು ಕೊಡಿ ರಂಗ ಅವರೇ. ಲೈಫ್ ಇದ್ದು ರಂಜು ಸೂಪರ್ ಸಪೋರ್ಟ್, ಜಾನ್ವಿ ಅವರು ಸೂಪರ್ ಸಪೋರ್ಟ್. ನನ್ನ ವಿಡಿಯೋ ನೋಡಿ ಸಿಸ್. ಓಕೆ, ನೋಡ್ತೀನಿ ಅಪ್ಪು ಅವರೇ. ಇವಾಗ ನಿಮ್ಮದು ಸೆಂಡ್ ಮಾಡ್ತೀನಿ ನನ್ನ ವಾಟ್ಸಪ್ಗೆ ಇನ್ನೊಂದು ಮೊಬೈಲಿಂದ, ಇಲ್ಲಾಂದರೆ ನನಗೆ ಸಿಗೋದಿಲ್ಲ. ಖಂಡಿತವಾಗಿ ಅಪ್ಪು ಅವರೇ ನೋಡ್ತೀನಿ. ವಿಡಿಯೋ ಇವತ್ತು ಸೆಂಡ್ ಮಾಡಿದ್ದೀನಿ, ಒಂದು ವಿಡಿಯೋ. ಏನು ಮಾಡೋದು, ಸ್ವಲ್ಪ ಟೈಮು ಇರಲ್ಲ, ಆದರೂ ನಿಮ್ಮದು ನೋಡಿಯೇ ನೋಡ್ತೀನಿ. ನೀವು 2 ಸರ್ತಿ ಬರ್ತೀರಾ ಗಿಫ್ಟ್ ನನಗೆ ಇದು ಸಪೋರ್ಟ್ ಮಾಡಲಿಕ್ಕೆ. ನಿಮಗೆ ನೋಡೋದೇ ಇರಲಿಕ್ಕೆ ಆಗಲ್ಲಪ್ಪ ನಮ್ಮದು. ನೋಡ್ತೀನಿ ಖಂಡಿತ. ಸೆಂಡ್ ಮಾಡಿದೆ ನಿಮ್ಮ ವಿಡಿಯೋ, ನೋಡ್ತೀನಿ ಆಯಿತಾ. ಲೈಫ್ ಇದ್ದು ರಂಜು ಸೂಪರ್ ಸಪೋರ್ಟು. ಸುಷ್ಮಿತಾ ಆರಾಧ್ಯ ಲೈವ್, ಹೌದಾ? ಓಕೆ ರಕಿ ವಿಲ್ ವಾಚ್ ಅಂತಿದ್ದಾರೆ. ಲೈಫ್ ಇದ್ದು ರಂಜು, ಖಂಡಿತ ರಾಕಿ ಬ್ರದರ್ ನಾವು ನೋಡ್ತೀವಿ ಆಯಿತಾ. ನೀವು ಹಾಕಿ. ರಂಗನಾಯಕ್ ಅವರು ಆರಾಮಿದ್ದೀರಾ? ನಾನು ಆರಾಮಿದ್ದೀನಿ. ನಮ್ಮ ಕಡೆ ಎಲ್ಲ ಬರಲ್ಲಲ್ವ ರಂಗ ಅವರೇ ನೀವು? ಥ್ಯಾಂಕ್ ಯು ಸಿಸ್ ಅಂತಿದ್ದಾರೆ. ಸೂಪರ್ ಸಪೋರ್ಟ್ ಇಲ್ಲದೆ ಲೈಫ್ ಇದ್ದು ರಂಜು ಸೂಪರ್ ಸಪೋರ್ಟ್. ನಮ್ಮ ಕಡೆ ಎಲ್ಲ ರಂಗ ಅವರು ಈಗ ಬರಲ್ಲ, ನಾವೆಲ್ಲ ರಂಗ ಅವರಿಗೆ ಗುರ್ತೇ ಇಲ್ಲ ಈಗ, ಅದೇ ಅಲ್ವಾ ರಂಗಣ್ಣ. ಲೈಫ್ ಇದ್ದು ರಂಜು ಸೂಪರ್ ಸಪೋರ್ಟಲ್ಲಿದ್ದಾರೆ. ಜಾನ್ವಿ ಅವರು ಸೂಪರ್ ಸಪೋರ್ಟ್, ಜಾನ್ವಿ ಅವರು ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್. ಸ್ವಲ್ಪ ಬ್ಯುಸಿ, ಲೈವಿಗೆ ಹೋಗೋದಿಲ್ಲ. ಹೌದಾ? ಓ ಹಾಗೆ ರಾಕಿ ಬ್ರೂ ಥ್ಯಾಂಕ್ ಯು ಅಂತಿದ್ದಾರೆ. ರಾಕಿ ಬ್ರೂ ಖಂಡಿತವಾಗಿ ನಾವು ನೋಡ್ತೀವಿ ವಿಡಿಯೋ, ನೀವು ಇದು ಮಾಡಿ ಹಾಕಿ. ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು. ಶಶಿಕುಮಾರಿ ಅವರು ಬಂದರು, ಪ್ಲೀಸ್ ಜಾಯಿನ್ ಅಂತಿದ್ದಾರೆ. ಇಲ್ಲಾಂದರೆ ಲೈಕ್ ಅನ್ಕೊ. ಆರ್ಭಟ್ ಅವರು ಥ್ಯಾಂಕ್ ಯು. ಜಾನ್ವಿ ಅವರೇ ರಾಕಿ ಬ್ರೂ ಸೂಪರ್ ಸಪೋರ್ಟ್. ರಾಕಿ ಬ್ರೂ ಸೂಪರ್ ಸಪೋರ್ಟ್. ಜಾನ್ವಿ ಅವರು ಸೂಪರ್ ಬ್ರೂ ಸೂಪರ್ ಸಪೋರ್ಟ್. ಜಾನ್ವಿ ಅವರು ಸೂಪರ್ ಸಪೋರ್ಟ್. ರಾಕಿ ಬ್ರೂ ಸೂಪರ್ ಸಪೋರ್ಟ್. ಜಾನ್ವಿ ಅವರು ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್. 4 ಮೆಂಬರ್ಸ್ ಇದ್ದೀರಾ, ಯಾಕೆ ಐಡಲ್ ನಿಂತ್ಕೊಂಡು ನೋಡ್ತೀರಾ? ಬಂದು ಸಪೋರ್ಟ್ ಮಾಡಿ ಅಲ್ವಾ. ಐಡಲ್ ಇದ್ದರೆ ವೇಟ್ ಅಲ್ವಾ, ಯಾಕೆ ಟೈಮ್ ವೇಸ್ಟು? ಒಂದು ಸಪೋರ್ಟ್ ಮಾಡಿ ಬನ್ನಿ. 4 ಮೆಂಬರ್ಸ್ ಇದ್ದೀರಾ. ರಾಕಿ ಬ್ರೂ ಖಂಡಿತ ಕೊಡ್ತೀನಿ ಅಂತಿದ್ದಾರೆ. ಜಾನ್ವಿ ಅವರು ಸೂಪರ್ ಸಪೋರ್ಟು. ರಾಕಿ ಬ್ರೂ ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ರಾಕಿ ಬ್ರೂ. ಖಂಡಿತ ನಿಮ್ಮ ವಿಡಿಯೋವನ್ನು ನಾವು ನೋಡ್ತೀವಿ ರಾಕಿ ಬ್ರೂ. ನೀವು ಖಂಡಿತ ವಿಡಿಯೋ ನಮಗೆ ಹಾಕಿ, ನೀವು ವಿಡಿಯೋ ಹಾಕಿ, ನಾವು ಖಂಡಿತ ನಿಮ್ಮದು ಸಪೋರ್ಟ್ ಮಾಡ್ತೀವಿ ರಾಕಿ ಬ್ರದರ್. ಮುಂಚಿನ ವಿಡಿಯೋ ಕೂಡ ನೋಡ್ತೀವಿ ನಾವು. ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ರಾಕಿ ಬ್ರೂ ಅವರೇ. ಥ್ಯಾಂಕ್ ಯು ಸೋ ಮಚ್ ರಾಕಿಯನ್ನ. ಜಾನ್ವಿ ಅವರು ಸೂಪರ್ ಸಪೋರ್ಟ್. ರಾಕಿ ಬ್ರೂ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ರಾಕಿ ಬ್ರೂ. ಥ್ಯಾಂಕ್ ಯು ಸೋ ಮಚ್. ಜಾನ್ವಿ ವಿ ಆರ್ ಭಟ್. ರಾಕಿ ಬ್ರೂ ಸೂಪರ್ ಸಪೋರ್ಟಲ್ಲಿ. ಥ್ಯಾಂಕ್ ಯು ಸೋ ಮಚ್. ಜಾನ್ವಿ ಅವರು ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಜಾನ್ವಿ ಅವರೇ, ನಿಮಗೆ ಇಬ್ಬರಿಗೂ ತುಂಬ ಹೃದಯದ ಧನ್ಯವಾದ ನನ್ನ ಕಡೆಯಿಂದ. ಹಾಗೆಯೇ ರಂಜು ಅವರು ಕೂಡ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ರಂಜು ಅವರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ರಾಕಿ ಬ್ರೂ. ಜಾನ್ವಿ ಅವರೇ ಥ್ಯಾಂಕ್ ಯು. ರಾಕಿ ಅವರೇ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟಿಗೆ ತುಂಬ ಹೃದಯದ ಧನ್ಯವಾದ ನನ್ನ ಕಡೆಯಿಂದ. ಥ್ಯಾಂಕ್ ಯು ಸೋ ಮಚ್ ರಾಕಿ ಬ್ರೂ ಅವರೇ. ಥ್ಯಾಂಕ್ ಯು ಸೋ ಮಚ್ ಜಾನ್ವಿ ಅವರೇ. ಥ್ಯಾಂಕ್ ಯು ಸೋ ಮಚ್ ರಾಕಿ ಬ್ರೂ. ಥ್ಯಾಂಕ್ ಯು ಸೋ ಮಚ್.
ಹೈಡಲ್ಲಿದ್ದೀರಾ 3 ಜನ 4 ಜನ ಇದ್ದೀರಾ, ಯಾಕೆ ಹೀಗೆ ಮಾಡ್ತೀರಾ? ರಂಗನಾಯಕ್ ಡನ್ ಪ್ಲೀಸ್ ರಿಟರ್ನ್ ಅಂತಿದ್ದಾರೆ. ರಂಗನಾಯಕ್ ಅವರೇ ನೋಡಿ ಡನ್ ಅಂತೆ ನಿಮಗೆ, ಪ್ಲೀಸ್ ರಿಟರ್ನ್ ಮಾಡಿ ರಂಗನಾಯಕ್ ಅವರೇ. ಜಾನ್ವಿ ಭಟ್ ಅವರು ಸ್ವಲ್ಪ ಸಪೋರ್ಟ್, ರಾಖಿ ಅವರು ಸ್ವಲ್ಪ ಸಪೋರ್ಟಲ್ಲಿದ್ದೀರಾ, ರಾಖಿ ಬ್ರೂ ಸ್ವಲ್ಪ ಸಪೋರ್ಟಲ್ಲಿದ್ದೀರಾ, ರಾಖಿ ಬ್ರೂ ಸ್ವಲ್ಪ ಸಪೋರ್ಟ್, ಲೈಫ್ ಇದು ರಂಜು ಸೂಪರ್ ಸಪೋರ್ಟ್, ರಾಕಿ ಬ್ರೋ ಸೂಪರ್ ಸಪೋರ್ಟು, ಜಾನ್ವಿ ಅವರು ಸೂಪರ್ ಸಪೋರ್ಟ್, ಲೈಫ್ ಇದು ರಂಜು ಸೂಪರ್ ಸಪೋರ್ಟ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೂಪರ್ ಸಪೋರ್ಟ್, ಥ್ಯಾಂಕ್ ಯು ಲೈಫ್ ಇದು ರಂಜು ಸೂಪರ್ ಸಪೋರ್ಟ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಲೈಫ್ ಇದು ರಂಜು ಸೂಪರ್ ಸಪೋರ್ಟು, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ರಂಜು, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟಿಗೆ ತುಂಬ ಹೃದಯದ ಧನ್ಯವಾದ ನನ್ನ ಕಡೆಯಿಂದ, ಥ್ಯಾಂಕ್ ಯು ಸೋ ಮಚ್. ಜಾನ್ವಿ ಅವರೇ ಥ್ಯಾಂಕ್ ಯು. 4 ಮೆಂಬರ್ಸ್ ಇದ್ದೀರಾ ಐಡಲಿ, ಬಂದು ಸಪೋರ್ಟ್ ಮಾಡಿ. ಆರ್ ಕೆ ಡ್ಯಾನ್ಸರ್ ಅವ್ರು ಬಂದರು, ಐ ಆರ್ ಕೆ ಡ್ಯಾನ್ಸರ್ ವೆಲ್ಕಮ್ ನಿಮಗೆ. ಲೈಫ್ ಇದ್ರೆ ಸ್ವಲ್ಪ ಸಪೋರ್ಟ್ ಆರ್ ಕೆ ಡ್ಯಾನ್ಸರ್ ಜಾಯಿನ್ ಕೀಜಿಯೇ ರಿಟರ್ನ್ ಮಿಲೇಗ ಅಂತಿದ್ದಾರೆ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಆರ್ ಕೆ ಡ್ಯಾನ್ಸರ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಅಂತಿದ್ದಾರೆ ಜಾನ್ವಿ ಒಟ್ಟು, ಥ್ಯಾಂಕ್ ಯು ಸೋ ಮಚ್. ಲೈಫ್ ಇದ್ರೆ ಸೂಪರ್ ಸಪೋರ್ಟ್ ಆರ್ ಕೆ ಬ್ರೋ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ರಾಕಿ ಬ್ರೋ ಅವರೇ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ರಾಕಿ ಬ್ರೋ ಜಾನ್ವಿ ಅವರೇ, ಥ್ಯಾಂಕ್ ಯು ರಾಕಿ ಬ್ರೋ ಜಾನ್ವಿ ಅವರೇ, ಥ್ಯಾಂಕ್ ಯು ರಾಕಿ ಬ್ರೋ ಜಾನ್ವಿ ಅವರೇ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ರಾಕಿ ಬ್ರೋ ಅವರೇ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಅನ್ನು ಕೊಡಿ, ಯಾರಾದರೂ ಲೈಕ್ ಕೊಡಿಲ್ಲ ಅಂದರೆ ಲೈಕ್ ಅನ್ನು ಕೊಡಿ ಪ್ಲೀಸ್, ಲೈಕ್ ಕೊಡಿ. ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ, ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಅನ್ನು ಕೊಡಿ ಪ್ಲೀಸ್. ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಅನ್ನು ಕೊಡಿ. ಜಾನ್ವಿ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ, ಹೈಡಲ್ಲಿದ್ದವರೇ ಬಂದು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ರಾಕಿ ಬ್ರದರ್. ನಿಮ್ಮ ಸಪೋರ್ಟಿಗೆ ತುಂಬ ಹೃದಯದ ಧನ್ಯವಾದ ನನ್ನ ಕಡೆಯಿಂದ. ಖಂಡಿತ ನನ್ನ ಕಡೆಯಿಂದ ನಿಮಗೆ ಸಪೋರ್ಟ್ ಸಿಕ್ಕೇ ಸಿಗುತ್ತೆ ರಾಕಿ ಬ್ರೋ, ಖಂಡಿತ ನಿಮಗೂ ಕೂಡ, ಜಾನ್ವಿ ಅವರಿಗೂ ಕೂಡ, ಲೈಫ್ ಇದು ರಂಜು ಅವರಿಗೂ ಕೂಡ ನನ್ನ ಸಪೋರ್ಟು ಇದ್ದೇ ಇರುತ್ತೆ, ಯಾವಾಗಲೂ ಖಂಡಿತ ಇರುತ್ತೆ ನನ್ನ ಕಡೆಯಿಂದ ನಿಮಗೆ ಸಪೋರ್ಟು. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ರಾಕಿ ಬ್ರದರ್, ಥ್ಯಾಂಕ್ ಯು. ಗುಡ್ ನೈಟ್ ಅಂತಿದ್ದಾರೆ ರಾಕಿ ಬ್ರದರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ರಾಕಿ ಬ್ರೋ, ಥ್ಯಾಂಕ್ ಯು ಸೋ ಮಚ್ ರಾಕಿ ಬ್ರೋ, ಥ್ಯಾಂಕ್ ಯು ಜಾನ್ವಿ ಅವರೇ, ಥ್ಯಾಂಕ್ ಯು ರಂಜು ಅವರೇ, ಥ್ಯಾಂಕ್ ಯು ಸೋ ಮಚ್ ರಂಜು ಅವರೇ, ಥ್ಯಾಂಕ್ ಯು ಸೋ ಮಚ್ ಜಾನ್ವಿ ಅವರೇ, ಥ್ಯಾಂಕ್ ಯು. ತುಂಬ ಜನ ಕಮ್ಮಿ, ಇವತ್ತು ಸಂಡೇ ಅಲ್ವಾ, ಮ್ಯಾಚ್ ನೋಡ್ತಾ ಇರ್ತಾರೆ ಎಲ್ಲರೂ. ಲೈಫ್ ಇದು ರಂಜು ಸೂಪರ್ ಸಪೋರ್ಟ್, ಜಾನ್ವಿ ಅವರು ಸೂಪರ್ ಸಪೋರ್ಟ್, ರಾಕಿ ವಿತ್ ಗುಡ್ ನೈಟ್ ಅಂತಿದ್ದಾರೆ, ಸೂಪರ್ ಸಪೋರ್ಟಲ್ಲಿದ್ದೀರಾ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ರಂಜು ಅವರೇ ಥ್ಯಾಂಕ್ ಯು, ಲೈಫ್ ಇದು ರಂಜು ಅವರೇ ಥ್ಯಾಂಕ್ ಯು, ಆ್ಯಂಡ್ ರಾಕಿ ಅವರೇ ಥ್ಯಾಂಕ್ ಯು, ಜಾನ್ವಿ ಅವರೇ ಥ್ಯಾಂಕ್ ಯು, ಯಶು ಅವರೇ ಥ್ಯಾಂಕ್ ಯು. ಥ್ಯಾಂಕ್ ಯು ರಾಗಿ ಬ್ರದರ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಜಾನ್ವಿ ಅವರೇ, ಥ್ಯಾಂಕ್ ಯು ಲೈಫ್ ಇದ್ದು ರಂಜು ಅವರೇ, ಥ್ಯಾಂಕ್ ಯು. ಗುಡ್ ನೈಟ್ ಅಂದಿದೆ ಲೈಫ್ ಇದ್ದು ರಂಜು, ರಾಕಿಬ್ರು ಗುಡ್ ನೈಟ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್.
ಥ್ಯಾಂಕ್ ಯು ರಾಕಿ ಬ್ರದರ್, ಥ್ಯಾಂಕ್ ಯು ಲೈಫ್ ವಿತ್ ರಂಜು, ಥ್ಯಾಂಕ್ ಯು ಜಾನ್ವಿ ಸಿಸ್, ಥ್ಯಾಂಕ್ ಯು ಜಾನ್ವಿ ಸಿಸ್, ಥ್ಯಾಂಕ್ ಯು ಸೋ ಮಚ್. ರಾಕಿ ಗುಡ್ ನೈಟ್ ಅಂತಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. ಲೈಫ್ ಇದ್ದು ರಂಜು, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಹಾಯ್ ಸಿಸ್ಟರ್, MK ಮನೆಯವರು ಬಂದರು. ಹಾಯ್, ವೆಲ್ಕಮ್ ಸಿಸ್ಟರ್. ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕನ್ನು ಕೊಡಿ. MK ಮನೆಯವರೇ ಸಪೋರ್ಟ್. ಅಪ್ಪು ಅವರವರು ನೈಸ್ ಅಂತಿದ್ದಾರೆ. ಜಾನ್ವಿ ಅವರು ಗುಡ್ ನೈಟ್ ಅಂತಿದ್ದಾರೆ. ಗುಡ್ ನೈಟ್ ಜಾನ್ವಿ ಅವರೇ, ಥ್ಯಾಂಕ್ ಯು ಸೋ ಮಚ್. ಸಪೋರ್ಟಲ್ಲಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. ಅಪ್ಪು ಅವರು ಸಪೋರ್ಟಲ್ಲಿದ್ದಾರೆ. 6 ಮೆಂಬರ್ಸ್ ಇದ್ದೀರಾ, ಯಾಕೆ ಐಡಲ್ ಇದ್ದೀರಾ? ಬಂದು ಸಪೋರ್ಟ್ ಮಾಡಿ ಬನ್ನಿ. ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಟ್ಟು ಬನ್ನಿ. ಲೈಫ್ ಇದ್ದು ಗುಡ್ ನೈಟ್ ಅರಿನ್ ಅಕ್ಕ ಅಂತಿದ್ದಾರೆ. ಜಾನ್ವಿ ಅಕ್ಕ ಅಂತಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. ಜಾನ್ವಿ ಅವರೇ ಥ್ಯಾಂಕ್ ಯು, ಸಪೋರ್ಟಲ್ಲಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಓಕೆ ಸಿಸ್, ಗುಡ್ ನೈಟ್. ಓಕೆ ಅಪ್ಪು ಅವರೇ, ಥ್ಯಾಂಕ್ ಯು ಸೋ ಮಚ್. ಲೈಫ್ ಇದ್ದು ರಂಜು ಅವರು ಸಪೋರ್ಟ್. MK ಮನೆಯವರು ರಾಕಿಬ್ರು ಹಾಯ್ ಅಂತಿದ್ದಾರೆ. ಲೈಫ್ ಇದ್ದು ರಂಜು ಅವರು ಸಪೋರ್ಟಲ್ಲಿದ್ದೀರಾ. ಜಾನ್ವಿ ಅವರು ಗುಡ್ ನೈಟ್ ರಂಜು ಅಂತಿದ್ದಾರೆ. ಜಾನ್ವಿ ಅವರು ಲೈಫ್ ಇದ್ದು ರಂಜು ಓಕೆ ಅಕ್ಕ, ಗುಡ್ ನೈಟ್ ಆ್ಯಂಡ್ ಗುಡ್ ನೈಟ್ ಫ್ರೆಂಡ್ಸ್, ಥ್ಯಾಂಕ್ ಯು ಅಂತಿದ್ದಾರೆ. ರಾಕಿಬ್ರು ಥ್ಯಾಂಕ್ ಯು ಸೋ ಮಚ್. ಸಪೋರ್ಟ್ ಮಾಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದ. ನೀವು ಕೂಡ ವಿಡಿಯೋ ಹಾಕಿ ರಾಕಿಬ್ರು, ಖಂಡಿತ ನಿಮ್ಮ ವಿಡಿಯೋಗೆ ಖಂಡಿತ ನನ್ನ ಸಪೋರ್ಟ್ ಇದ್ದೇ ಇದೆ. ಖಂಡಿತ ವಿಡಿಯೋ ನೋಡ್ತೀವಿ. ವಿಡಿಯೋ ಹಾಕಿ. ಲೈಫ್ ಇದ್ದು ರಂಜು ಸಪೋರ್ಟ್ ಇಲ್ಲಿದ್ದಾರೆ. ಜಾನ್ವಿ ಅವರು ಹರಿನಕ್ಕ ನಾನು ಹೊರಟೆ. ಓಕೆ ಜಾನ್ವಿ ಅವರೇ, ಥ್ಯಾಂಕ್ ಯು ಸೋ ಮಚ್. ಇಷ್ಟರವರೆಗೆ ಸಪೋರ್ಟ್ ಮಾಡಿದಿರಲ್ವಾ, ತುಂಬ ಹೃದಯದ ಧನ್ಯವಾದ, ಥ್ಯಾಂಕ್ ಯು ಸೋ ಮಚ್. ಲೈಫ್ ಇದ್ದು ರಂಜು ಗುಡ್ ನೈಟ್ ರಾಕಿಬ್ರು ಅಂತಿದ್ದಾರೆ ನೋಡಿ. ಲೈಫ್ ಇದ್ದು ರಂಜು ಸೂಪರ್ ಅಂತಿದ್ದಾರೆ. ಲೈಫ್ ಇದ್ದು ರಂಜು ಸೂಪರ್ ಅಂತಿದ್ದಾರೆ. ಅಕ್ಬರ್ ಹಾಯ್ ಅಂತಿದ್ದಾರೆ. ಹಾಯ್ ಅಕ್ಬರ್ ಅವರೇ, ಹಾಯ್ ವೆಲ್ಕಮ್. ಲೈಫ್ ಇದ್ದು ರಂಜು ಅಕ್ಬರ್ ಅವರೇ ಒಂದು ಲೈಕನ್ನು ಕೊಡಿ. ರಾಕಿಬ್ರು ಹಾಯ್ MK ಮನೆ ಅಂತಿದ್ದಾರೆ. ಲೈಫ್ ಇದ್ದು ರಂಜು ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಲೈಫ್ ಇದ್ದು ರಂಜು ಅವರೇ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ರಂಜು ಅವರೇ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ರಂಗನಾಯ್ಕ ಅವರು. ರಂಜು ಅವರೇ ಗಿಫ್ಟ್ ರಿಟರ್ನ್ ಮಾಡಿದ್ದೀರಿ ನೋಡಿ. ರಂಗನಾಯ್ಕ ಅವರು ಕೊಟ್ಟಿದ್ದಾರಂತೆ ನೋಡಿ. ಥ್ಯಾಂಕ್ ಯು ಅಂತಿದ್ದಾರೆ. ಇಟ್ಸ್ ಓಕೆ ಅಂತಿದ್ದಾರೆ. ಊಟ ಆಯಿತಾ ಮೇಡಮ್? ಊಟ ಆಯಿತು, ನಿಮ್ದಾಯ್ತಾ? ಊಟ ಆಯಿತು. ಶ್ರೇಷ್ಠ ಕನ್ನಡ ಬ್ಲಾಗ್ಸ್ ಅವರು ಬಂದರು. ಹಾಯ್ ಶ್ರೇಷ್ಠ ಅವರೇ, ವೆಲ್ಕಮ್ ನಿಮಗೆ. ಯಶಸ್ಸನ್ ಬ್ಲಾಗ್ ಸಪೋರ್ಟಲ್ಲಿದ್ದಾರೆ. ಶ್ರೇಷ್ಠ ಅವರು ಡನ್ ಅಂತಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. ಲೈಕ್ ಡನ್ ಮಾಡಿದ್ರಾ? ಇಲ್ಲಿ ಲೈಕ್ ಬಂದೇ ಇಲ್ಲ. ಯಾರು ಕೊಟ್ಟು 39 ಇತ್ತು, ಇಟ್ಕೊಂಡು ಹೋದ್ರು ಯಾರು. ಫೈವ್ ಮೆಂಬರ್ಸ್ ಇದ್ದೀರಾ ಐಡಲ್ಲಿ, ಬಂದು ಸಪೋರ್ಟ್ ಮಾಡಿ ಬನ್ನಿ. ಲೈಫ್ ಇದ್ದು ರಂಜು ಸಪೋರ್ಟಲ್ಲಿದ್ದಾರೆ. ಲೈಕ್ ಥ್ಯಾಂಕ್ ಯು. ರಾಕಿಬ್ರು ಗುಡ್ ನೈಟ್ ಲೈಫ್ ವಿತ್ ರಂಜು ಅಂತಿದ್ದಾರೆ. ಲೈಕ್ ಕೊಡೋದವರು ಲೈಕ್ ಕೊಡಿ ಪ್ಲೀಸ್. ಗುಡ್ ನೈಟ್ ರಾಕಿ ಬಾಯ್ ಬ್ರೂ ಅಂತಿದ್ದಾರೆ. 4 ಮೆಂಬರ್ಸ್ ಇದ್ದೀರಾ ಐಡಲ್. ಯಾಕೆ ಐಡಲ್ ಇದ್ದೀರಾ? ಬಂದು ಸಪೋರ್ಟ್ ಮಾಡಿ ಬನ್ನಿ. ಟೇಕ್ ಕೇರ್ ಅಂತಿದ್ದಾರೆ. ಸಪೋರ್ಟ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ರಂಜು ಅವರೇ. ಥ್ಯಾಂಕ್ ಯು ರಂಜು ಅವರೇ. ಊಟಕ್ಕೆ ಏನು ಮಾಡಿದ್ರಿ ಇವತ್ತು? ರಂಜು ಅವರೇ ಊಟಕ್ಕೆ ಶ್ರೇಷ್ಠ ಕನ್ನಡ ಯಶು ಸಾನ್ 60 ಗಿಫ್ಟ್ ಡನ್ ಪ್ಲೀಸ್ ರಿಟರ್ನ್ ಅಂತಿದ್ದಾರೆ. 60 ಆಯಿತಾ ಯಶು ಸಾನ್ ಬ್ಲಾಗ್ಸ್ ಇದ್ದು? ಓಕೆ, ನಂದೇ ಶ್ರೇಷ್ಠ ಅವರೇ, ಅದು ನಾನೇ ಕೊಡ್ತೀನಿ, ನಂದೇ ಅದು ಶ್ರೇಷ್ಠ ಅವರೇ, ಅದು ನಂದೇ ಕೊಟ್ಟೆ ನೋಡಿ.
ನೋಡಿ ರಿಟರ್ನ್ ಕೊಟ್ಟೆ. ಕೊಟ್ಟೆ ನೋಡಿ. ಮಹೇಶ್ ಅವರು ಬಂದರು. ಹಾಯ್ ಅವರೇ, ಹಾಯ್, ವೆಲ್ಕಮ್ ವೆಲ್ಕಮ್. ಮಹೇಶ್ ಅವರೇ, ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ. ಶ್ರೇಷ್ಠ ಅವರೇ, ಒಂದು ಲೈಕನ್ನು ಕೊಡಿ ಪ್ಲೀಸ್. ಲೈಕ್ ಬಂದಿಲ್ಲ ನಿಮ್ಮದು. ಮಹೇಶ್ ಅವರೇ, ಒಂದು ಲೈಕ್ ಕೊಡಿ ಪ್ಲೀಸ್. ಹೊಸ ಐ ಡಿ ಓಪನ್ ಮಾಡಿದ್ದೀರಾ ಸಿಸ್ಟರ್? ಇಲ್ಲ ಇಲ್ಲ, ಇದು ಮುಂಚೆದ್ದು. ಇದು ಐ ಡಿಗಿಂತ ಮುಂಚೆದ್ದು ಐ ಡಿ. ಅದು ನನ್ನ ಹಸ್ಬೆಂಡ್ ಹತ್ರ ಇದೆ. ಅದೇ, ಇದು ನಂದಲ್ಲ, ನನ್ನ ಹಸ್ಬೆಂಡಿದ್ದು. ನಂದು ಐ ಡಿ ಅಲ್ಲ ಅದು. ಅದರಲ್ಲಿ ವಿಡಿಯೋ ಹಾಕ್ತಿಲ್ಲ ನಾನು. ಶ್ರೇಷ್ಠ ಅವರೇ, ಹೌದು, ಓಕೆ ಸಿಸ್ಟರ್ ಅಂತಿದ್ದಾರೆ. ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕನ್ನು ಕೊಡಿ ಶ್ರೇಷ್ಠ ಅವರೇ. ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕನ್ನು ಕೊಡಿ. ಲೈಫ್ ಇದು ನನ್ನ ಸೂಪರ್ ಸಪೋರ್ಟಲ್ಲಿದ್ದಾರೆ. ರಂಗನಾಯ್ಕ ಹಾಯ್ ಅಂತಿದ್ದಾರೆ. ಹಾಯ್ ರಂಗನಾಯ್ಕ ಅವರೇ, ವೆಲ್ಕಮ್ ನಿಮಗೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಲೈಫ್ ಇದ್ರೆ ನನ್ನ ಸೂಪರ್ ಸಪೋರ್ಟಲ್ಲಿದ್ದಾರೆ. ಶ್ರೇಷ್ಠ ಅವರು ಲೈಕ್ ಕೊಟ್ಟಿದ್ದೀನಿ ಸಿಸ್ಟರ್ ಅಂತಿದ್ದಾರೆ. ಹೌದಾ? ರಂಗನಾಯ್ಕ ಅವರೇ, ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಅನ್ಕೊಡಿ. ರಂಜು ಊಟ ಆಯಿತಾ ಅಂತಿದ್ದಾರೆ. ಹಾಯ್ ಹಾಯ್ ಅಂತಾರೆ ಲೈಫ್ ಇದ್ರೆ ರಂಜು ಅವರು. ಶ್ರೇಷ್ಠ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಲೈಫ್ ಇದು ರಂಜು. ಆಯಿತು ನಾಯಕ್ ಸರ್ ಅಂತಿದ್ದಾರೆ ನೋಡಿ. ನಾಯಕ್, ಅಯ್ಯೋ ಮಾರ್ರೆ, ಎಷ್ಟು ಸರಿ ಲೈಕ್ ಕೊಡೋದು. ಥ್ಯಾಂಕ್ ಯು ಥ್ಯಾಂಕ್ ಯು. ನಂದು ಇಲ್ಲ ಮೇಡಮ್ ಅಂತಿದ್ದಾರೆ. ಲೈಫ್ ಇದ್ರಂಜು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಲೈಫ್ ಇದ್ರಂಜು ಅವರೇ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ಸೂಪರ್ ಸಪೋರ್ಟಲ್ಲಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಲೈಫ್ ಇದ್ರಂಜು ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಲೈಫ್ ಇದ್ರಂಜು ಅವರೇ. ಥ್ಯಾಂಕ್ ಯು ಸೋ ಮಚ್. ಫೈವ್ ಮೆಂಬರ್ಸ್ ಇದ್ದೀರಾ? ಯಾಕೆ ನೀವು ಐಡಲ್ಲಿರೋದು? ಬಂದು ಸಪೋರ್ಟ್ ಮಾಡಬೇಕಲ್ವಾ? ರಂಗನಾಯ್ಕ ರಂಜು ಮೇಡಮ್, ಯು ಆರ್ ಫ್ರಮ್ ವಿಚ್ ಪಾರ್ಟ್? ಲೈಫ್ ಇದು ರಂಜು ನಗಡ್ತಿದ್ದಾರೆ. ಶ್ರೇಷ್ಠ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಶ್ರೇಷ್ಠ ಅವರೇ. ಥ್ಯಾಂಕ್ ಯು. ಮಗ ಮಲಗಿದ್ದಾನೆ. ಥ್ಯಾಂಕ್ ಯು ಸೋ ಮಚ್ ಶ್ರೇಷ್ಠ ಅವರು ಸೂಪರ್ ಸಪೋರ್ಟ್. ರಂಗನಾಯ್ಕ ಸರ್, ಒಂದು 5 ಲೈಕ್ ಕೊಡಿ ಅಲ್ಲ ಅಂತಿದ್ದಾರೆ. 5 ಲೈಕು ಕೊಡಿ ಅಂತಿದ್ದಾರೆ. ಲೈವಲ್ಲಿ ಇದ್ದರೂ ಸಪೋರ್ಟ್ ಮಾಡಿ ಆಂಟಿಗೆ. ಲೈವಲ್ಲಿ ಇದ್ದವರು ಸಪೋರ್ಟ್ ಮಾಡಿ ಆಂಟಿಗೆ. ಇವತ್ತೇನು ಆಂಟಿ ಅಂದಿದ್ದು ನೀವು ನನಗೆ? ಹೌದಾ ಆಂಟಿಯಾ? ನಾನು 41 ಲೈಕ್ ಕೊಟ್ಟಿದ್ದು ಗೊತ್ತಾ ನಿನಗೆ? ನಿಮಗೆ ಮೇಡಮ್ ಅಂತಿದ್ದಾರೆ. 41 ಲೈಕ್ ನೀವೇ ಕೊಟ್ಟಿದ್ದಾ? ಹೌದಾ? ನಿಂದು 4 ಐ ಆಮ್ ಫ್ರಮ್ ನಾರ್ತ್. ಐ ಆಮ್ ಫ್ರಮ್ ನಾರ್ತ್ ಅಂತಿದ್ದಾರೆ. ಐ ಆಮ್ ಫ್ರಮ್ ಸೌತ್. ಐ ಆಮ್ ಫ್ರಮ್ ಸೌತ್. ಐ ಆಮ್ ಎಷ್ಟೊತ್ತಿಂದ ಲೈವ್ ಬಂದಿದ್ರಾ ಸಿಸ್? ನಾನು ಅಚ್ಚು ಪ್ರಪಂಚ, ನಾನು 9:30 ಮೇಲೆ ಆಗಿತ್ತು. ನಾನು ಹೊರಗಡೆ ಹೋಗಿದ್ದೆ. 9:30 ಮೇಲೆ ಬಂದಿದ್ದೆ ಅಚ್ಚು ಅವರೇ. ನಾನು ಸ್ವಲ್ಪ ಲೇಟ್ ಆಯಿತು, ಒಂದು 5-10 ನಿಮಿಷ ಲೇಟ್ ಆಗಿದೆ ಅಷ್ಟೇ. ಓಕೆ ಮೇಡಮ್ ಅಂತಿದ್ದಾರೆ. ಏ ಅಚ್ಚು ಅಂತಿದ್ದಾರೆ. ಏ ಅಚ್ಚು ಅಂತಿದ್ದಾರೆ. ಲೈಫ್ ಇದು ರಂಜು ಅವರು ಸೂಪರ್ ಸಪೋರ್ಟಲ್ಲಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಅಚ್ಚು ಅವರು. ನನಗೆ ತೋರಿಸಲಿಲ್ಲ. ಹೌದು, 50 ಲೇಟ್ ಬಂದಿದ್ದೇನೆ ಅಚ್ಚು ಅವರೇ. ಒಂದು 10 ನಿಮಿಷ ಲೇಟ್ ಆಗಿದೆ. ನಾನು ಹೊರಗಡೆ ಹೋಗಿದ್ದೆ. ಹಾಗೆ ಹೊರಗಡೆ ಹೋಗಿದ್ದೆ, ಅದೇ ಒಂದು 10 ನಿಮಿಷ ಲೇಟ್ ಆಯಿತು. ನನಗೆ ತೋರಿಸಲಿಲ್ಲ.
ಹೌದಾ ಅಕ್ಕೆ ಎಂತ ಪಂಚ್ ಮಾರ್ರೆ ಎಂತ ಪಂಚ್ ಮಾರ್ರೆ ಅಂತಿದ್ದಾರೆ. ರಂಗನಾಯಕ್ ಸರ್ ನಿಮ್ಮದು ಮಲೆನಾಡು ಅಂತಿದ್ದಾರೆ. ಓಕೆ ಗುಡ್ ನೈಟ್ ಆಲ್ ಅಂತಿದ್ದಾರೆ. ಶ್ರೇಷ್ಠ ಅವರು ಅಚ್ಚು ಅವರು ಹೂ ಅಕ್ಕ ಅಂತಿದ್ದಾರೆ. ನಿಮಗೆ ತೋರಿಸಿಲ್ವಾ? ನಾನು ಅಂದರೆ ಸ್ವಲ್ಪ ಲೇಟಾಗಿ ಬಂದೆ, ಅದೇ ನಿಮಗೆ ಬಂದಿಲ್ವೇನೋ. ಹೋಗಿದ್ದೆ ನಾನು 9:30ಗೆ ಬರೋದಲ್ವೇ ಯಾವಾಗಲೂ. ಇವತ್ತು ಸ್ವಲ್ಪ ಲೇಟ್. ಅದೇ ಲೇಟಾಗಿ ಬಂದರೆ ಜನ ಕಮ್ಮಿ ಆಗ್ತಾರೆ, ಟೈಮಿಗೆ ಬಂದರೆ ಏನಾಗಲ್ಲ. ಹ್ಞೂ ಅಕ್ಕ ಅಂತಿದ್ದಾರೆ ಅಚ್ಚು ಪ್ರಪಂಚ. ಬೆಸ್ಟ್ ಅವರು ಬಂದರು, ಸ್ವಲ್ಪ ಸಪೋರ್ಟಲ್ಲಿದ್ದಾರೆ. ಬೆಸ್ಟ್ ತಮ್ಮ ಒಂದು 10-20 ಮೆಸೇಜ್ ಹಾಕು. 20 ಮೆಸೇಜ್ 30 ಮೆಸೇಜ್ ಹಾಕಿದೆ ಹೋಗಲಿಕ್ಕಿಲ್ಲ ಬೆಸ್ಟ್ ತಮ್ಮ. ನೀನು 5 ಮೆಂಬರ್ಸ್ ಇದ್ದೀರಾ ಹೈಡಲ್ಲಿ. ಯಾಕೆ ಹೈಡಲ್ಲಿ ಇದ್ದೀರಾ? ಬಂದು ಸಪೋರ್ಟ್ ಮಾಡಿ ಅಲ್ವಾ. ಹೈಡಲ್ಲಿ ಇರಬೇಡಿ, ಬಂದು ಸಪೋರ್ಟ್ ಮಾಡಿ. ಬನ್ನಿ ಬನ್ನಿ. ಥ್ಯಾಂಕ್ ಯು ಸೋ ಮಚ್. ಸಪೋರ್ಟ್ ಮಾಡಿ ಬೆಸ್ಟ್ ತಮ್ಮ, ಸಪೋರ್ಟ್ ಮಾಡಿ. ಸಿಸ್ ನಿಜವಾಗ್ಲೂ ಹೆಲ್ಪ್ ಆಗ್ತಿದೆಯಾ ಲೈವ್ ಮಾಡ್ತಿರೋದು? ವಾಚ್ ಕಂಪ್ಲೀಟ್ ಆಗೋಕ್ಕೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಚ್ಚು ಅವರೇ. ನಿಮಗೆ ನೀವು ಮಾಡ್ತಿಲ್ವ ಈಗ? ಸ್ವಲ್ಪ ಹೆಲ್ಪ್ ಆಗುತ್ತೆ, ಒಂದು 5-6 ಅವರ್ ಆ್ಯಡ್ ಆಗುತ್ತೆ. ಯಾವಾಗಲೂ 5-10 ಒಮ್ಮೊಮ್ಮೆ 10 ಅವರ್ ಆ್ಯಡ್ ಆಗುತ್ತೆ. ನಿಜವಾಗ್ಲೂ ಲೈವಿಂದ ಹೆಲ್ಪ್ ಇದೆ. ಸ್ವಲ್ಪ ಜನ ಬಂದರೆ, ಇಲ್ಲಾಂದರೆ ಇಲ್ಲ. ಬೆಸ್ಟ್ ಅವರ್ ಸಪೋರ್ಟ್. ಥ್ಯಾಂಕ್ ಯು ಬೆಸ್ಟ್, ಥ್ಯಾಂಕ್ ಯು. ಸೂಪರ್ ಥ್ಯಾಂಕ್ ಯು. ಆಯಿತಾ ಬೆಸ್ಟ್, ಇಷ್ಟೇನಾ? ಹಾಕು ಮತ್ತು ನಾನು ಕೂಡ ಹೋಗ್ತೀನಿ. ನನಗೆ ಇವತ್ತು ಸಾಕಾಗಿದೆ. ಓಕೆ ಅಂತಿದ್ದಾರೆ. ನೀವು ಮಾಡಲ್ವಾ ಲೈವು? ಎಂತ ಅಂತ ಗೊತ್ತಿಲ್ಲ, ತುಂಬಾ ನಿದ್ದೆ ಬರ್ತುಂಟು ಇವತ್ತು. ಸೂಪರಲ್ಲಿದ್ದಾರೆ. ಮಾಡ್ತೀನಿ ಸಿಸ್. ಹೌದಾ, ಎಷ್ಟು ಗಂಟೆಗೆ ಮಾಡ್ತೀರಾ ಅಚ್ಚು ಅವರೇ? ಎಷ್ಟು ಗಂಟೆಗೆ ಮಾಡ್ತೀರಿ ನೀವು? ಟೈಮ್ ಎಷ್ಟು ಅಚ್ಚು ಅವರೇ ನಿಮ್ಮದು? ಥ್ಯಾಂಕ್ ಯು ರಂಜು ಅವರೇ, ಥ್ಯಾಂಕ್ ಯು ಸೋ ಮಚ್. ಬೆಸ್ಟ್ ಅವರೇ ಥ್ಯಾಂಕ್ ಯು. ರಂಜು ಅವರೇ ಥ್ಯಾಂಕ್ ಯು. ಬೆಸ್ಟ್ ಅವರೇ ಥ್ಯಾಂಕ್ ಯು. ಲೈವ್ ವ್ಯೂಸ್ ಲೈವಲ್ಲಿ ಇದ್ದಷ್ಟು ಇರಲಿಲ್ಲ ಅಪ್ಲೋಡ್ ಆದಮೇಲೆ. ಅದು ತೋರಿಸಲ್ಲ ಇದ್ದಷ್ಟು ವ್ಯೂಸ್ ಇಲ್ಲ ಇದಲ್ವಾ, ಅದು ತೋರಿಸಲ್ಲ ನಮಗೆ, ಕಡಿಮೆ ತೋರಿಸುತ್ತೆ. ನನಗೆ 600 1,000 ಆದರೆ 300 400 ತೋರಿಸುತ್ತೆ. ಹಾಗೆ ವ್ಯೂಸು ಅಷ್ಟು ತೋರಿಸಲ್ಲ, ಎಲ್ಲ ವ್ಯೂ ತೋರಿಸಲ್ಲ. ಸೂಪರ್ ಅಂತೆ ಲೈವ್ಗಿದ್ದರು ರಂಜು. ಸೂಪರ್ ಆದಮೇಲೆ ಸೂಪರ್. ಎಷ್ಟು ಗಂಟೆಗೆ ಮಾಡ್ತೀರಿ ಅಪ್ಪು ಅವರೇ ನೀವು? ಥ್ಯಾಂಕ್ ಯು ರಂಜು ಅವರೇ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟಿಗೆ ತುಂಬ ಹೃದಯದ ಧನ್ಯವಾದ ನನ್ನ ಕಡೆಯಿಂದ. ಥ್ಯಾಂಕ್ ಯು ಸೋ ಮಚ್. 12:30 ಸಿಸ್ ಬೆಳಿಗ್ಗೆ. ಹೌದಾ, ಎಷ್ಟು ಗಂಟೆ ತನಕ? 12:30ಇಂದ 12:30ಇಂದ ಎಷ್ಟು ಮಾಡ್ತೀರಿ ನೀವು? ಫ್ರೀ ಇರಲಿಲ್ಲ? ಹೌದು, ನಾನು ಇರಲ್ಲ ಆ ಟೈಮಲ್ಲಿ. ಇರಲ್ಲ. ಬೆಸ್ಟ್ ಅವರು ಸೂಪರ್. ಬೆಸ್ಟ್ ಅವರಿಂದ 50 ಮೆಸೇಜ್ ಹಾಕಬೇಕು, ಇಲ್ಲಾಂದರೆ ಬಿಡೋದಿಲ್ಲ ನಿಮ್ಮನ್ನು ನಾನು. ಹಾಕಿ ಅಂದರೆ ಹಾಕಬೇಕು ನಮ್ಮ ತಮ್ಮ. ಅಕ್ಕ 1 ವೀಕ್ ಬ್ಯುಸಿ ನಾನು. ಹೌದಾ, ನೀನು ಬಂದಿಲ್ಲ ಅಲ್ವಾ ಬೆಳಿಗ್ಗೆ, ಅದಕ್ಕೆ 50 ಮೆಸೇಜ್ ಹಾಕಬೇಕು. ನಿನ್ನ ವೀಡಿಯೋವನ್ನು ಎಲ್ಲ ನೋಡ್ತೀನಿ. ಹಾಕಿದ್ಯಾ? ಈಗ 50 ಮೆಸೇಜ್ ಹಾಕದೆ ನೀನು ಹೋಗಲೇಬಾರ್ದು ಅಷ್ಟೇ, ಗೊತ್ತಾಯ್ತಾ? ಬೆಸ್ಟ್ ನನ್ನ ಶಾರ್ಟ್ ನೋಡಿ ಅವರೇ ನೋಡಿ ಅಂತಿದ್ದಾರೆ. ಬೆಸ್ಟ್ ಅವರು ಶಾರ್ಟ್ ನೋಡಬೇಕಂತೆ ನೋಡಿ.
ನನಗೂ ನಿದ್ದೆ ಬರ್ತದೆ, ನಾನು ಕೂಡ ನಿದ್ದೆ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಅಯ್ಯಮ್ಮ ಸುಸ್ತು ಹಿಡ್ದು ಹೋಗಿದೆ ಇವತ್ತು ತಿರುಗಿ. ಆದರೆ ನನಗೆ 12 ಗಂಟೆ ತನಕ ನಾನು ಹೋಗೋದೇ ಇಲ್ಲ, ಏನೇ ಆಗಲಿ ಎಂಥದೇ ಆಗಲಿ. ಓಕೆ ಓಕೆ ನೋಡೋಣ ಸ್ವಿಸ್ ಅಂತಿದ್ದಾರೆ. ನೋಡಿ ಬೆಸ್ಟ್ ಅವರ್ ಸೂಪರ್ ಸಪೋರ್ಟ್ ಲೈಫ್ ಇದ್ರಂಜು ಸೂಪರ್ ಸಪೋರ್ಟ್ ಬೆಸ್ಟ್ ಅವರ್ ಸೂಪರ್ ಸಪೋರ್ಟು ಲೈಫ್ ಇದ್ರಂಜು ಸೂಪರ್ ಸಪೋರ್ಟಲ್ಲಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಬೆಸ್ಟ್ ಅವರ್ ಸೂಪರ್ ಸಪೋರ್ಟ್. ಕಿಚ್ಚ ಬಾಸ್ ಅವರು ಬಂದರು. ಹಾಯ್ ಕಿಚ್ಚ ಬಾಸ್ ಅವರೇ, ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ. ಕಿಚ್ಚ ಬಾಸ್ ಅವರೇ ಲೈಕ್ ಕೊಡಿ ಪ್ಲೀಸ್. ಕಿಚ್ಚ ಬಾಸ್ ಅವರು ಬಂದರು, ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಕಿಚ್ಚ ಬಾಸ್ ಅವರೇ, ಥ್ಯಾಂಕ್ ಯು. ಅಮ್ಮ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಕಿಚ್ಚ ಬಾಸ್ ಅವರೇ, ಲೈಫ್ ಇದ್ರಂಜು ಅವರೇ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಕಿಚ್ಚ ಬಾಸ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಕಿಚ್ಚ ಬಾಸ್ ಅವರೇ, ಥ್ಯಾಂಕ್ ಯು. ಲೈಫ್ ಇದ್ರನ್ ಸೂಪರ್ ಸಪೋರ್ಟ್. ಪ್ರಭು ಮಾಮಿನ್ಕಾರ್ ಅವರು, ಊಟ ಆಯಿತಾ ಮೇಡಮ್? ಪ್ರಭು ಅವರೇ, ನಿಮ್ಮದು ಲೈವ್ ಸಿಗಲಿಲ್ಲ ನನಗೆ ಮೊನ್ನೆ. ಪ್ರಭು ಅವ್ರದ್ದು ನೀವು ಮಾಡಿಲ್ವಾ? ಸೂಪರ್ ಸಪೋರ್ಟಲ್ಲಿದ್ದೀರಾ. ಥ್ಯಾಂಕ್ ಯು. ನಿನ್ನೆ ಕೂಡ ಹುಡುಕಿದೆ, ಬಂದಿಲ್ಲ, ಸಿಗಲಿಲ್ಲ. ಥ್ಯಾಂಕ್ ಯು ಪ್ರಭು ಅವರೇ, ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಅನ್ಕೊಡಿ. ಪ್ರಭು ಅವರೇ ಒಂದು ಲೈಕ್ ಅನ್ಕೊಡಿ. ಶ್ರೀಲೀಲಾ ಕುಟುಂಬ ಊಟ ಮಾಡಿ ಬಂದೆ ಸಪೋರ್ಟ್ ಮಾಡಿ ಅಂತಿದ್ದಾರೆ. ಲೀಲಾ ಕುಟುಂಬ ಅವರು ನೋಡಿ. ಪ್ರಭು ಅವರೇ ಒಂದು ಲೈಕ್ ಅನ್ಕೊಡಿ. ಊಟ ಆಯಿತಾ ಮೇಡಮ್? ಊಟ ಆಯಿತು, ನಿಮ್ದಾಯ್ತಾ? ಅಕ್ಕ ಲೈಫ್ ಇದ್ರಂಜು ಶಾರ್ಟ್ ನೋಡಿ ಬಂದೆ, ಒಂದು ಕಮೆಂಟ್ ಮಾಡಿದ್ದೀನಿ ಅಂತಿದ್ದಾರೆ. ಅಬೀಸ್ ಕಿಚನ್ ಅವರು, ಹಾಯ್ ಅಬೀಸ್ ಅವರೇ, ವೆಲ್ಕಮ್. ನಿಮಗೆ ವೆಲ್ಕಮ್. ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಅನ್ಕೊಡಿ ಅಬೀಸ್ ಅವರೇ. ಊಟ ಆಯಿತಾ ಎಲ್ರದು? ಆಯಿತು. ಪ್ರಭು ಮಾವಿನ್ಕಾರ್ ಅವರೇ, ಇಲ್ಲ ಮೇಡಮ್ ಲೈವ್ ಮಾಡಿಲ್ಲ, 2 ಅದೇ ನೋಡೋದು ನಾನು ಹುಡುಕೋದು. ನೀವು ಅಂದಿದ್ರಲ್ವ ಲೈವ್ ಮಾಡ್ತೀನಿ ಅಂತ, ನಾನು ಎಷ್ಟು ಹುಡುಕಿದೆ ಗೊತ್ತಾ? ನೀವು ಮೆಸೇಜ್ ಕೂಡ ಹಾಕಿದ್ದೀರಿ, ಅಲ್ಲಿಂದನೂ ಹೋಗಿದೆ, ನಿಮ್ಮದು ಲೈವ್ ಇಲ್ಲ. ಮೆಸೇಜ್ ಕೂಡ ಹಾಕಿದ್ದೀನಿ ಗೊತ್ತಾ? ಬೆಸ್ಟ್ ಅವರ್ ಸೂಪರ್ ಸಪೋರ್ಟಲ್ಲಿದ್ದಾರೆ. 8 ಮೆಂಬರ್ಸ್ ಇದ್ದಾರೆ. ಲೈಫ್ ಇದ್ದಾರೆ ಅಂದರೆ ಸೂಪರ್ ಸಪೋರ್ಟಲ್ಲಿದ್ದಾರೆ. ಮಾಡಿಲ್ವಾ ನೀವು? ನಾನು ನೀವು ಮಾಡಿದ್ರಂತ ಅಂದ್ಕೊಂಡೆ. ಲೀಲಾ ಕುಟುಂಬ ಅವರು, ಮ್ಯಾಮ್ ನನಗೆ ಗಿಫ್ಟು ಕಡಿಮೆ ಇದೆ, ಪ್ಲೀಸ್ ಎಲ್ಲ ಸಪೋರ್ಟ್ ಮಾಡಿ. ಲೀಲಾ ಕುಟುಂಬ ಅವರಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ. ಲೈಫ್ ಇದ್ರಂಜು ಅವರು ಸೂಪರ್ ಸಪೋರ್ಟಲ್ಲಿದೆ. ಬೆಸ್ಟ್ ಅವರು ಸೂಪರ್ ಸಪೋರ್ಟ್. ಸಾರಿ ಮೇಡಮ್ ಲೈವ್ ಮಾಡಿಲ್ಲ. ಹೌದಾ? ಓಕೆ. ನಾನು ಅದೇ ಅಂತ ಗೊತ್ತುಂಟ, ಮೆಸೇಜ್ ಹಾಕಿದ್ರಲ್ವಾ, ನಾನು 8-9 ಗಂಟೆಗೆ 8:30-9 ಗಂಟೆಗೆ ನೋಡೋದು. 9 ಗಂಟೆಗೆ ಪ್ರಭು ಅವ್ರು ಬರ್ತಾನೆ ಅಂದಿದ್ದಾರೆ. 8:00ವರೆಗೆ ಬಂದಿಲ್ಲ ಅಂತ ನೋಡೋದು ಅವ್ರದ್ದು, ನಿಮ್ಮದು ಮತ್ತೊಬ್ಬರದ್ದು ಎಲ್ಲ ನೋಡಿದೆ. ಅವರೆಲ್ಲ ಸಿಕ್ಕಿದ್ರು, ನೀವು ಸಿಗಲೇ ಇಲ್ಲ ನಮಗೆ. ಅದಕ್ಕೆ ಎಲ್ಲಿ ಹೋಗಿದ್ದೀರಾ ಅಂತ ಅಂದ್ಕೊಂಡೆ. ಸೂಪರ್ ಸಪೋರ್ಟ್ ಬೆಸ್ಟ್ ಅವರು ಗಿಫ್ಟ್ ಬೇಕಾದರೆ ಸಂಪರ್ಕಿಸಿ ಅಂದಿದ್ದಾರೆ. ಸೂಪರ್ ಸಪೋರ್ಟ್ ಗಿಫ್ಟ್ ಬೇಕಾದರೆ ಸಂಪರ್ಕಿಸಿ. ಪ್ರಭು ಅವರು ಚೆಕ್ ಮಾಡಿದ್ದಕ್ಕೆ ಧನ್ಯವಾದಗಳು ಮೇಡಮ್. ಚೆಕ್ ಮಾಡ್ತೀನಿ, ಬರ್ತೀನಿ ಅಂದರೆ ಅಂತೂ ಖಂಡಿತ ಬಂದೇ ಬರ್ತೀನಿ. ನಾನು ಬರಲ್ಲ ಅಂದರೆ ಬರೋದೇ ಇಲ್ಲ. ಹಾಗೆ ನಾನು ಬರ್ತೀನಿ ಅಂದರೆ ಬರ್ತೀನಿ ಪ್ರಭು ಅವರೇ, ಅದು ಯಾವತ್ತೂ ಮಿಸ್ ಮಾಡ್ಕೊಳ್ಳಲ್ಲ ನಾನು. ಬೆಸ್ಟ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಪ್ರಭು ಬ್ರೂ ಹಾಯ್ ಅಂತಿದ್ದಾರೆ. ಲೀಲಾ ಕುಟುಂಬ ಬೆಸ್ಟ್ ಅವರೇ ಪ್ಲೀಸ್ ಸಪೋರ್ಟ್ ಮಾಡಿ ಅಂತಿದ್ದಾರೆ. ಲೀಲಾ ಕುಟುಂಬ ಅವರಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ. ಪ್ರಭು ಅವರು SMS ನೋಡಿದೆ, ಥ್ಯಾಂಕ್ ಯು ಮೇಡಮ್ ಅಂತಿದ್ದಾರೆ. ಹೌದಾ, ನೋಡಿದ್ರಾ? ಓಕೆ. ಅವಿಸ್ ಕಿಚನ್ ಅವರು ಕನೆಕ್ಟ್ ಆಗಿ ಅಂತಿದ್ದಾರೆ. ಶೀಲಾ ಕುಟುಂಬ ಅವರು ಪ್ರಭು ಅವರೇ ಸಪೋರ್ಟ್ ಮಾಡಿ ಅಂತಿದ್ದಾರೆ. 6 ಮೆಂಬರ್ಸ್ ಇದ್ದೀರಾ, ಇದರಲ್ಲಿ ಬಂದು ಸಪೋರ್ಟ್ ಮಾಡಿ. ಬೆಸ್ಟ್ ತಮ್ಮ ಎಲ್ಲಿ ಓದಿ ಬೇಗ.
ಮೆಸೇಜ್ ಕನೆಕ್ಟ್ ಆಗಿದ್ದೀನಿ ಅಕ್ಕ ಅಂತಿದ್ದಾರೆ. ಥ್ಯಾಂಕ್ ಯು ಓಕೆ ಸಿಸ್ ಬಾಯ್, ಬೆಳಿಗ್ಗೆ ಸಿಗ್ತೀನಿ ಅಂತಿದ್ದಾರೆ. ಓಕೆ ಓಕೆ. ಯೂಟ್ಯೂಬು ಬೋರ್ ಆಗಿದೆ ಮೇಡಮ್. ಯಾಕೆ ಪ್ರಭು ಅವರೇ ಯೂಟ್ಯೂಬ್ ಯಾಕೆ ಬೋರ್ ಆಗಿದೆ? ಯೂಟ್ಯೂಬ್ ಬೋರ್ ಆಗಿದೆ ಯಾಕೆ? ಲೈಫ್ ಇದ್ರಂಜು ಸೂಪರ್ ಸಪೋರ್ಟಲ್ಲಿದ್ದೀರಾ. ಥ್ಯಾಂಕ್ ಯು. ಲೈಫ್ ಇದ್ರಂಜು ಸೂಪರ್ ಸಪೋರ್ಟ್. ಲೀಲಾ ಅವರು ಸಪೋರ್ಟ್ ಮಾಡಿ ಕನೆಕ್ಟ್ ಆಗಿ ಜಾಯಿನ್ ಆಗಿ ಅಂತಿದ್ದಾರೆ. ಅಕ್ಕ ಫಸ್ಟ್ ಟೈಮ್ ಹೋಟೆಲ್ ಊಟ ಹೇಗಾಯಿತು? ನನಗೆ ಚೆನ್ನಾಗಿಲ್ಲ, ಇಷ್ಟ ಅಲ್ಲ. ನಾನು ಯಾವತ್ತೂ ಹೋಟೆಲ್ ಊಟ ಮಾಡೋದೇ ಇಲ್ಲ. ನಾನು ಎಂತ ಗೊತ್ತಾ, ನನಗೆ ಹೋಟೆಲ್ ಅಂದರೆ ತುಂಬಾ ಇಷ್ಟ. ಅದು ಕೂಡ ಮುಂಬೈಯಲ್ಲಂತೂ ಮಾಡಿದ್ದೇ ಇಲ್ಲ ನಾನು. ಇದು ಫಸ್ಟ್ ಟೈಮ್. ನನಗಿಷ್ಟ ಆಗಿಲ್ಲ, ಚೂರೂ ಇಷ್ಟ ಆಗಿಲ್ಲ. ಅಚ್ಚು ಕಮೆಂಟ್ ಮಾಡಿ ಅಂತಿದ್ದಾರೆ. ಅಚ್ಚು ಕನೆಕ್ಟ್ ಆಗಿ ಸಪೋರ್ಟ್ ಅಂತಿದ್ದಾರೆ. ಸಪೋರ್ಟಲ್ಲಿ ಕನೆಕ್ಟ್ ಆಗಿ ಸಪೋರ್ಟ್ ಮಾಡಿ ಅಂತಿದ್ದಾರೆ. ಲೀಲಾ ಕುಟುಂಬ ಲೀಲಾ ಅವರೇ ಡನ್ ರಿಟರ್ನ್ ಮಾಡಿ ಅಂತಿದ್ದಾರೆ. ಲೀಲಾ ಅವರೇ ಅಚ್ಚು ಅವರು ಡನ್ ಅಂತೆ ನೋಡಿ, ರಿಟರ್ನ್ ಕೊಡಿ. ಬೆಸ್ಟ್ ಅವರು ಸೂಪರ್ ಸಪೋರ್ಟ್. ಲೈಫ್ ಇದ್ದು ರಂಜು ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಹೊಸಬ್ರು ಗಿಫ್ಟ್ ಕೊಡಿ, ಮರಳಿಗೆ ಮಾಡ್ತೀನಿ. ಪಕ್ಕ ಸಪೋರ್ಟ್ ಮಾಡಿ, ಪಿನ್ ಮಾಡಿ ಸಿಸ್. ಓಕೆ ಮಾಡುವ. ಥ್ಯಾಂಕ್ ಯು ಸೋ ಮಚ್. ಇಲ್ಲಪ್ಪ, ಏನು ಮಾಡಿಲ್ಲ ನಾನು. ವಾಚ್ ಅವರ್ ಎಂತ ಇಲ್ಲ. ವಾಚ್ ಅವರ್ ಎಷ್ಟು ಇಲ್ಲ. ನಂದು 2 ತಿಂಗಳಾಗಿದೆ ಅಷ್ಟೇ ಚಾನಲ್ ಮಾಡಿ. ಸೂಪರ್ ಬೆಸ್ಟ್ ಅವರು ಸೂಪರ್ ಸಪೋರ್ಟು. ಲೀಲಾ ಅವರೇ ಕಮೆಂಟ್ ರಿಟರ್ನ್ ಮಾಡಿ. ಲೀಲಾ ಅವರೇ ನೋಡಿ, ಅಚ್ಚು ಅವರಿಗೆ ಕೊಡಿ ರಿಟರ್ನ್. ಲೈಫ್ ಇದ್ದು ರಂಜು ಅವರು ಸೂಪರ್ ಸಪೋರ್ಟಲ್ಲಿದೆ. ಬೆಸ್ಟ್ ಅವರು ಸೂಪರ್ ಸಪೋರ್ಟಲ್ಲಿದೆ. ಲೈಫ್ ಇದ್ದು ರಂಜು ಸೂಪರ್ ಸಪೋರ್ಟ್. ಈ 7 ಮೆಂಬರ್ಸ್ ಇದ್ದೀರಾ ಐಡಲ್ಲಿ, ಬಂದು ಸಪೋರ್ಟ್ ಮಾಡಿ. 5 ಮೆಂಬರ್ಸ್ ಇದ್ದೀರಾ. ಅಚ್ಚು ಅವರೇ ಕಮೆಂಟ್ ಮಾಡಿ, ಮರಳಿ ಕೊಡ್ತೀನಿ. ಅಚ್ಚು ಅವರು ಸಿಸ್ ಹಾಕಿದ್ದೀನಿ ನೋಡಿ ಲೀಲಾ ಅವರಿಗೆ. ಲೀಲಾ ಅವರೇ ಪ್ಲೀಸ್ ರಿಟರ್ನ್ ಕೊಡಿ ಅಚ್ಚು ಅವರಿಗೆ. ಲೀಲಾ ಅವರೇ ಪ್ಲೀಸ್ ರಿಟರ್ನ್ ಕೊಡಿ ಅಚ್ಚು ಅವರಿಗೆ. ಕನೆಕ್ಟೆಡ್ ಆದರೆ ತೊಂದರೆ ಇಲ್ಲ. ಬೆಸ್ಟ್. ನನಗೆ ನೀನು ಒಂದು 50 ಮೆಸೇಜ್ ಹಾಕಲೇಬೇಕು, ಇಲ್ಲಾಂದರೆ ಬಿಡೋದಿಲ್ಲ. ನಾನು ಬಿಡ್ದಿಲ್ಲ. ಥ್ಯಾಂಕ್ ಯು ಅಕ್ಕ ಅಂತಿದ್ದಾರೆ. ನೀನೊಂದು 50 ಮೆಸೇಜ್ ಹಾಕೋದಿದ್ದರೆ ನೀನು ಹೋಗಲೇಬಾರ್ದು. ಬೆಸ್ಟ್. ನಿನ್ನಿಂದ 50 ಮೆಸೇಜ್ ಬರಲೇಬೇಕು ನನಗೆ. ಅಕ್ಕ ಇವತ್ತು ಯಾಕೆ ಹೋಟೆಲ್ ಊಟ ಮಾಡಿದ್ದೀರಾ ಹೇಳಿ. ನಾನಿವತ್ತು
ಗಾರ್ಡನ್ಗೆ ಹೋಗಿದ್ದೆ. ಗಾರ್ಡನ್ ಹೋಗಿದ್ದೆ. ಅಲ್ಲಿ ನೋಡಿ ಅಲ್ಲಿ ಬರುವಾಗ ಲೇಟ್ ಆಯಿತು. ಮತ್ತು ನಮ್ಮ ಮನೆಗೆ ನೆಂಟರು ಬಂದಿದ್ದರು ಒಬ್ಬರು. ಹೋಗಿ ಒಟ್ಟಿಗೆ ಊಟ ಮಾಡಿ ಬಂದಿದ್ದು. ನನಗೆ ಹೋಟೆಲ್ ಊಟ ಚೆನ್ನಾಗಿರಲ್ಲ ತಿಂದು, ಆದರೂ ಬಂದೆ ಊಟ ಮಾಡಿ. ಪ್ರಭು ಕಮೆಂಟ್ ಹಾಕಿ ಅಂತಿದ್ದಾರೆ. ಗಾರ್ಡನ್ ನೋಡಿ ಚೆನ್ನಾಗಿದೆ. ನಾಳೆ ವಿಡಿಯೋ ಹಾಕ್ತೀನಿ. ನಾಳೆ ಅಲ್ಲ, ನಾಡ್ದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಾಡ್ದು ವಿಡಿಯೋ ಹಾಕ್ತೀನಿ ನೋಡಿ. ಅಚ್ಚು ಮೇಡಮ್ ಗಿಫ್ಟ್ ಡನ್, ಪ್ಲೀಸ್ ರಿಟರ್ನ್ ಅಂತಿದ್ದಾರೆ. ಅಚ್ಚು ಸಿಸ್ಟರ್ ಗಿಫ್ಟ್ ಡನ್ ಅಂತೆ ಅಬೀಸ್ ಅವರು. ಹೋಟೆಲ್ ಏನು ತಗೊಂಡಿದ್ದೀರಾ? ಚಿಕನ್. ಅದು ನಾನು ತಿಂದಿಲ್ಲ, ಅವರೇ ತಿಂದಿದ್ದು. ಚಿಕನ್ ತಂದೂರಿ ಚಿಕನ್. ತಂದೂರಿ ಚಿಕನ್ ಮಾಡಿದ್ದೀನಿ ನಾನು. ಸೂಪರ್ ಥ್ಯಾಂಕ್ ಯು ಪ್ರಭು ಅವರು. ಶ್ರೀಲೀಲಾ ಮೇಡಮ್ ಆಲ್ರೆಡಿ ಡನ್ ಅಂತಿದ್ದಾರೆ ನೋಡಿ. ಹಾಂ ಹೌದು ತಮ್ಮ, ಮೆಸೇಜ್ ಹಾಕಿಲ್ಲ ಅಂದರೆ ನೀನು ನೋಡಲಿಕ್ಕೆ ಬಿಡ್ದಿಲ್ಲ. ನೀನು ಬೆಸ್ಟ್ ಅಂದೆ. ಎಂತ ಗೊತ್ತಾ, ನೀನು ಮಾರ್ನಿಂಗ್ ಬರೋದಿಲ್ಲ ಅಲ್ವಾ, ಅದಕ್ಕೆ ಸಂಜೆಗೆ ಬಂದು ಒಂದು 50 ಮೆಸೇಜ್ ಹಾಕಿ ಹೋಗಬೇಕು ನೀನು ಯಾವಾಗಲೂ. ಇದು ನಿಂದು ಹಾಜರಾತಿ ಅಂತ ಸ್ಕೂಲಲ್ಲಿ ಮಾಡ್ತಾರಲ್ವ, ಹಾಗೆ ನಾನು ಕೂಡ ಮಾಡಾಯ್ತಾ. ಐವತ್ತು ಸಾಕು ಆಯ್ತಾ, ಒಂದು 30-40 ಬೇಡ, 50 ಸಾಕು. ಥ್ಯಾಂಕ್ ಯು ಸೂಪರ್ ಲೈಫ್ ಇದು. ರಂಜು ಯಾವಾಗ ವೀಡಿಯೋ ಹಾಕ್ತೀಯಾ? ವೀಡಿಯೋ ಹಾಕೋದೇ ಇಲ್ಲ ನೀನು, ಖಾಲಿ ಶಾರ್ಟ್ ಮಾತ್ರ ಹಾಕಿದ್ಯಾ? ವೀಡಿಯೋ ಹಾಕು ನೋಡ್ತೀನಿ. ಬೆಸ್ಟ್ ನೀನು ವೀಡಿಯೋ ಹಾಕಿದ್ಯಾ ಬೆಸ್ಟ್ ತಮ್ಮ ವೀಡಿಯೋ? ಥ್ಯಾಂಕ್ ಯು ಅಕ್ಕ. ಈಗ 100 ಮೆಸೇಜ್ ಆಯಿತು. ಇಲ್ಲಪ್ಪ, ಹತ್ತೆ ಆಗಿದ್ದು. ಇಲ್ಲ ಅಕ್ಕ, ಎಡಿಟ್ ಮಾಡಿಲ್ಲ ಇನ್ನು. ಮಾಡಿ ಹಾಕಿ ಅಲ್ವಾ ಪ್ರಭು, ಸಪೋರ್ಟ್ ಮಾಡಿ ಪ್ರಭು. ಓ ಪ್ರಭುದೇವ ಅವರೇ ಇದ್ದೀರಾ? ಏಕೆ ಬೆಸ್ಟ್ ಹತ್ತೆ ಆಗಿದ್ದು ಅಕ್ಕ, ಎಡಿಟ್ ಮಾಡಿಲ್ಲ. ಹೌದಾ ಬೆಸ್ಟ್ ಹತ್ತಾಗಿದ್ದು ಮಾತ್ರ, ಇನ್ನು 50-90 ಬೇಕಿದೆ. ರಂಜು ಬೆಸ್ಟನ್ನು ಬಿಡುವುದಿಲ್ಲ ಇವತ್ತು. ಪ್ರಭು ಗಿಫ್ಟ್ ಡನ್, ಪ್ಲೀಸ್ ರಿಟರ್ನ್ ಅಂತಿದ್ದಾರೆ. ಪ್ರಭು ಅವರೇ ಗಿಫ್ಟ್ ಡನ್ ಅಂತೆ ನೋಡಿ, ಪ್ಲೀಸ್ ರಿಟರ್ನ್ ಮಾಡಿ. ಅಬೀಸ್ ಅವರಿಗೆ ಸೂಪರ್ ಸಪೋರ್ಟಲ್ಲಿದ್ದಾರೆ. ಅಬೀಸ್ ಅವರಿಗೆ ರಿಟರ್ನ್ ಮಾಡಿ, ಸೂಪರ್ ಸಪೋರ್ಟಲ್ಲಿದ್ದೀರಾ. ಬೆಸ್ಟ್ ತಮ್ಮ, ಎಲ್ಲಿದ್ದೀಯಾ? ಓದಿಯಾ ತಮ್ಮ? ನೀನು ಹೋಗಿದ್ದ 7 ಮೆಂಬರ್ಸ್ ಇದ್ದಾರೆ, ನೋಡಿ ಹೋಗುದು ಹೀಗೆ ಆಯಿತು. ಹೆಂಗೆ ಸಪೋರ್ಟ್ ಮಾಡಲಿ? ಹಾಯ್ ಮೇಡಮ್, ಐ ಆಮ್ ರೆಡಿ. ನೋಡಿ ಪ್ರಭು ಅವರೇ, ನೋಡಿ ಅಬೀಸ್ ಕಿಚನ್ ಅವರಿಗೆ ರಿಟರ್ನ್ ಕೊಡಿ ಆಯಿತಾ. ಸೂಪರ್ ಸಪೋರ್ಟಲ್ಲಿದ್ದಾರೆ, ಹೆಂಗೆ ಸಪೋರ್ಟ್ ಮಾಡಲಿ? ಪ್ರಭು ಅವರೇ, ಅಬೀಸ್ ಕಿಚನ್ ಅವರಿಗೆ ರಿಟರ್ನ್ ಕೊಡಿ. ಅಕ್ಕ, ಇನ್ನು ಒನ್ಲಿ ಸ್ವಾಟ್ ಚಾನಲ್ ಅಷ್ಟೇ, ನೆಕ್ಸ್ಟ್ ಪಿಕ್ಚರ್ ಅಲ್ಲಿ ಲಾಂಗ್ ವಿಡಿಯೋ ಚಾನಲ್ ಲಾಂಚ್ ಮಾಡ್ತೀನಿ. ಹೌದಾ? ಓಕೆ ತಮ್ಮ, ಓಕೆ ಖಂಡಿತ. ಸೂಪರ್ ಸಪೋರ್ಟಲ್ಲಿ ಅಚ್ಚು ಅವರು. ಶ್ರೀಲೀಲಾ ಅವ್ರದ್ದು ರಿಟರ್ನ್ ಬಂದಿಲ್ಲ. ಲೀಲಾ ಸಿಸ್ ಪ್ಲೀಸ್ ರಿಟರ್ನ್ ಮಾಡಿ ನಮಗೆ. ಅಚ್ಚು ಅವರಿಗೆ ಪ್ಲೀಸ್ ರಿಟರ್ನ್ ಮಾಡಿ. ಅಚ್ಚು ಪ್ರಪಂಚ ಅವರಿಗೆ, ಲೀಲಾ ಕುಟುಂಬ ಅವರೇ ರಿಟರ್ನ್ ಮಾಡಿ. ಓಕೆ ಕೊಡ್ತೀನಿ ಅಂತಿದ್ದಾರೆ. ಲೈಫ್ ಚಿತ್ರನ್ ಸೂಪರ್ ಸಪೋರ್ಟ್. ಅಬೀಸ್ ಅವರು, ಲೀಲಾ ಆಲ್ರೆಡಿ ಕನೆಕ್ಟೆಡ್ ಆಗಿದ್ದೀನಿ ಅಂತಿದ್ದಾರೆ. ಲೀಲಾ ಅವರು ಕೊಟ್ಟವರಿಗೆ ಕೊಟ್ಟಿಲ್ಲ. ಕೆ ಮನೆಯವರು. ಆಶಿಷ್ಟ ರಾಯ್, ವೆಲ್ಕಮ್. ಬೆಸ್ಟ್ ತಮ್ಮ 50 ಮೆಸೇಜ್ ಹಾಕೋದಿದ್ದರೆ ನೀನು ಹೋಗಲೇಬಾರ್ದು, ಮಲಗಲೇಬಾರ್ದು ಆಯಿತಾ.
ಪ್ರಭು ಬ್ರೂ ಗಿಫ್ಟ್ ಡನ್ ಅಂತಿದ್ದಾರೆ. ಪ್ರಭು ಬ್ರೂ ನಿಮಗೆ ಅಬಿಸ್ ಕಿಚನ್ ಅವರು ಗಿಫ್ಟ್ ಕೊಟ್ಟಿದ್ದಾರೆ ನೋಡಿ. ಲೀಲಾ ಅವರೇ ಪ್ಲೀಸ್ ರಿಟರ್ನ್ ಕೊಡಿ. ಅಚ್ಚು ಪ್ರಪಂಚ ಅವರಿಗೆ ರಿಟರ್ನ್ ಕೊಡಿ. ಕೊಟ್ಟಿದ್ದಾರಲ್ವ, ಚೆಕ್ ಮಾಡಿ. ಸಪೋರ್ಟ್ ಅದು ಡನ್, ಚೆಕ್ ಮಾಡಿ. ಅಚ್ಚು ಅವರೇ ಡನ್ ಅಂತೆ. ಲೀಲಾ ಅಮ್ಮ ಅವರು, ಅಬಿಸ್ ಅವರು ಸಪೋರ್ಟಲ್ಲಿದ್ದಾರೆ. ಬೆಸ್ಟ್ ಅಕ್ಕ, ನಾನು ತುಂಬ ಚಾನಲ್ ನೋಡಿ 7 to 8 ವಿಡಿಯೋ ಅಷ್ಟೇ ಚಾನಲ್ ಫೇಮಸ್ ಆಗಿದೆ ಅಕ್ಕ. ಅಂಥ ಕಂಟೆಂಟ್ ಮಾಡಿ ಅಕ್ಕ. ಹೌದಾ, ನನಗೆ ಬರಲ್ಲ ಬೆಸ್ಟ್ ತಮ್ಮ ಅಷ್ಟು ಕಂಟೆಂಟ್ ಮಾಡಲಿಕ್ಕೆ. ನಾಳೆದೊಂದು ವಿಡಿಯೋ ಹಾಕ್ತೀನಿ ಗಾರ್ಡನ್ ಇದ್ದು, ತುಂಬ ಚೆನ್ನಾಗಿದೆ ಅದು. ವಿಡಿಯೋ ಮಾಡ್ಕೊಂಡು ಬಂದಿದ್ದೀನಿ, ಹಾಕ್ತೀನಿ. ನಾಳೆ ಇಲ್ಲ ನಾಡ್ದು ಆಗೋದು. ಎಡಿಟ್ ಮಾಡಲಿಕ್ಕೆ ಕಷ್ಟ ಉಂಟು, ತುಂಬ ಇದೆ ಅದು. ಸೂಪರ್ ಥ್ಯಾಂಕ್ ಯು ಥ್ಯಾಂಕ್ ಯು ಗಿಫ್ಟ್ ಡನ್. ಪ್ರಭು ಗಿಫ್ಟ್ ಡನ್ ಅಂತಿದ್ದಾರೆ. MK ಮನೆಯವರು ಸಪೋರ್ಟ್. ಲೈಫ್ ಇದು ರಂಜು ಅವರು ಸಪೋರ್ಟಲ್ಲಿದ್ದಾರೆ. ಲೈಕ್ ಕೊಟ್ಟಿಲ್ಲದಿದ್ದವರು ಲೈಕನ್ನು ಕೊಟ್ಟು ಸಹಕರಿಸಿ ಬನ್ನಿ. ಬೆಸ್ಟ್ ತಮ್ಮ. ಪಿನ್ ಐಡಿ ಗಿಫ್ಟ್ ಡನ್. ಪಿನ್ ಐಡಿ ನೋಡಿ, ಪ್ರಭು ಅವರಿಗೆ ಗಿಫ್ಟ್ ಡನ್. MK ಮನೆ ಪ್ಲೀಸ್ ರಿಟರ್ನ್ ಮಾಡಿ. ಪ್ರಭು ಅವರೇ ಗಿಫ್ಟ್ ಡನ್ ನೋಡಿ. ರಂಜು ಥ್ಯಾಂಕ್ ಯು ಸೋ ಮಚ್. ರಂಜು, ನಿನ್ನ ಸಪೋರ್ಟು ತುಂಬ ಸಪೋರ್ಟ್ ಮಾಡ್ತೀಯ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ವಿಶ್ತಮ್ಮ ನಿದ್ದೆ ಬಂದರೆ ಹೋಗೈತಾ, ಮಲಗೈತಾ? ಬೆಸ್ಟ್ ತಮ್ಮ, ಕಾಲೇಜ್ಗೆಲ್ಲ ಹೋಗ್ಲಿಕ್ಕೆ ಉಂಟಲ್ವಾ, ಹೋಗು ಮಲಗು. ರಂಜು ಥ್ಯಾಂಕ್ ಯು. ರಂಜು, ಚೆನ್ನಾಗಿ ಒಂದು ಕಾಫಿ ಮಾಡಿದ್ದೀಯಾ, ಭಾರಿ ಸೂಪರ್ ಇತ್ತು. ಕುಡಿದು ನೋಡಿದೆ ಕಾಫಿ. ಅಕ್ಕ, ನಾನು ಸಪೋರ್ಟ್ ಮಾಡೋದಿಲ್ವಾ? ಇಲ್ಲಪ್ಪ, ಬೆಸ್ಟು ನನ್ನ ತಮ್ಮ ಎಲ್ಲರೂ ಮಾಡ್ತಾರೆ ಸಪೋರ್ಟ್, ಇಲ್ಲ ಅಂತೆಲ್ಲ. ನನ್ನ ತಮ್ಮ ಕೂಡ ಚೆನ್ನಾಗಿ ಮಾಡ್ತಾನೆ, ತುಂಬ ಚೆನ್ನಾಗಿ ಮಾಡ್ತಾನೆ ನನ್ನ ತಮ್ಮ. ಬೆಸ್ಟು, ಅವನ ಸಪೋರ್ಟ್ ತುಂಬಾ ಇದೆ. ರಂಜುದ್ದು ಇದೆ, ಎಲ್ಲರೂ ಮಾಡ್ತಾರೆ. ಅಬೀಸ್ ಅವರು ಇದ್ದಾರೆ ನೋಡಿ, ಎಲ್ಲರೂ ಇದ್ದಾರೆ. ಅಕ್ಕ ಥ್ಯಾಂಕ್ ಯು, ಸಪೋರ್ಟ್ ಎಲ್ಲರೂ ಮಾಡ್ತಾರೆ, ಯಾರು ಮಾಡಲ್ಲ ಅಂತ ಇದು ಮಾಡೋದೇ ಇಲ್ಲ ನಾನು. MK ಮಣಿ ಸಪೋರ್ಟ್ ಮಾಡಿ ಅಂತಿದ್ದಾರೆ ಲೀಲಾ ಅವರು ನೋಡಿ. ಲೈಫ್ ಇದ್ರಲ್ಲಿ ಸಪೋರ್ಟ್. ಬೆಸ್ಟ್ ತಮ್ಮ ಈಗ ಬ್ಯುಸಿ ಅಲ್ವಾ, ಸ್ವಲ್ಪ ಹಾಗೆ ಇರುತ್ತದೆ ಕಾಲೇಜಿದೆಲ್ಲ, ಅದಕ್ಕೆಲ್ಲ ನಾವೇನು ಮಾಡಲಿಕ್ಕಾಗಲ್ಲ ಪಾಪ. ಅಕ್ಕ, ಯೂಟ್ಯೂಬ್ ಚಾನಲ್ ಸಕ್ಸಸ್ ಆಗಬೇಕು ಅಂದರೆ ಲಕ್ ಬೇಕಕ್ಕ. ನಿಜವಾಗ್ಲೂ ಲಕ್ ಬೇಕು. ನನಗೆ ಈಗ ಅನಿಸ್ತಿದೆ. ಅಲ್ಲ ಗಿಫ್ಟ್ ಡನ್, ಓಕೆ ಮಾಡಿ, ಕೇಕ್ ಚೆಕ್ ಮಾಡಿ ಅಂತಿದ್ದಾರೆ. ನನಗೀಗ ಅನಿಸ್ತಿದೆ, ಯಾಕೆ ಮಾಡಿದೆ ಅಂತ ಅನಿಸ್ತಾ ಉಂಟು ನನಗೀಗ. ಮಾಡಿದ್ದೀನಿ. ಈಗ ಮಾಡೋದು ಬಿಡೋದು ಹಿಡ್ಕೊಳ್ಳೋದು ಎರಡು ಒಂದರಲ್ಲಿ ಇದೆಯಾ ಏನು, ಏಕೆ ಮಾಡಿದೆ ಅಂತ ಅನಿಸೋ ಉಂಟು ಈಗ. ಏಜಸ್ ಅವರು ಬೇಗನೆ ಹೋದ್ರು ಇವತ್ತು. ಮಧ್ಯಾಹ್ನ ಮಾರ್ನಿಂಗ್ ಕೂಡ ಬಂದಿಲ್ಲ ಅವರು, ಏಜಸ್ ಅವರು. ಸಪೋರ್ಟಲ್ಲಿದ್ದೀರಾ, ಥ್ಯಾಂಕ್ ಯು. ಯಾರಿಗೆ ಬಂದಿಲ್ಲ ಪ್ರಭು ಅವ್ರದ್ದು ಗಿಫ್ಟು, ಪ್ಲೀಸ್ ಅವ್ರು ಕೊಡ್ತಾರಂತೆ ನೋಡಿ. ಹೌದು ಲಕ್. ನಂದೊಂದು 2 ವಿಡಿಯೋ ವೈರಲ್ ಆದರೆ ಸಾಕು, ದೇವರಲ್ಲಿ ಬೇಡೋದೊಂದು 10 ಮಿಲಿಯನ್ ವ್ಯೂಸ್ ಬಂದರೆ ಸಾಕು, ಆಗ ನನಗೆ ಆಗುತ್ತೆ. ಯೂಟ್ಯೂಬ್ ಮೋನೋ ಆದಮೇಲೆ
ಅದೇ ಮೇಂಟೈನ್ ಮಾಡಬೇಕು, ಇಲ್ಲ ಅಂದರೆ ಡಿಸ್ಮೋನಿ ಆಗುತ್ತೆ ಅಕ್ಕ. ಹೌದಂತೆ, ಹೌದು, ಅದೇ ಮೇಂಟೈನ್ ಮಾಡಬೇಕಂತೆ, ಇಲ್ಲಾಂದರೆ ಮೋನೋ ಆಗೋದಿಲ್ಲ ಅಂತೆ, ಡಿಸ್ಮೋನೋ ಆಗುತ್ತೆ ಅಂತೆ. ಹೌದಂತೆ, ನನಗೆ ಬೇಡ ಬೇಡ ಅನಿಸ್ತಿಬಿಟ್ಟಿದೆ. ಮೊದಲೇ ನೆಮ್ಮದಿಯಲ್ಲಿದ್ದೆ, ಈಗ ನೆಮ್ಮದಿ ಏನಿಲ್ಲ. ಸೂಪರ್ ಸಪೋರ್ಟಲ್ಲಿದ್ದಾರೆ, ಸೂಪರ್ ಸಪೋರ್ಟ್, ಥ್ಯಾಂಕ್ ಯು. ಎಷ್ಟು ಕಷ್ಟಪಡ್ತೀವಿ, ಆದರೆ ವಾಚ್ ಅವರು ಒಂದು 20 ಗಂಟೆ ಸಿಕ್ಕಿದರೆ ಅದರಲ್ಲಿ ಕೊಡೋದು, ಅವರು 10 ಗಂಟೆ 10 ಇಲ್ಲ ಅಷ್ಟೇ ಕೊಡೋದು, 15 ಅಷ್ಟು ಕೊಡ್ತಾರೆ. ಆಗ ಮಾಡಬಾರ್ದು. ಆ ಓವರ್ ವೀಡಿಯೋಕ್ಕೆ ಬರೀ ಬಿತ್ತು, ಏನು ಇಲ್ಲ ವೀಡಿಯೋ ಕೊಡಿ NM. ಥ್ಯಾಂಕ್ ಯು ಆರ್ಯ ಅವರು. ರಂಜು ಅಂತಿದ್ದಾರೆ ನೋಡಿ, ಆರ್ಯ ಅವರು ಬಂದರು ನೋಡಿ. ಲೈಫ್ ಇದು ರಂಜು ಅವರು ಸ್ವಲ್ಪ ಸಪೋರ್ಟಲ್ಲಿದ್ದೀರಾ. ಬೆಸ್ಟ್ ಅವರು. ಮೋನೋ ಆದಮೇಲೆ ವ್ಯೂಸು ಲೋ ಆಗಬಾರ್ದು ಅಕ್ಕ, ಅಂದರೆ ಚಾನಲ್ ಡಿಸ್ಮೋನೋ ಆಗುತ್ತೆ. ಹೌದಾ, ಅದು ಕೂಡ ಉಂಟಾ? 446 ಡನ್ ಅಂತಿದ್ದಾರೆ ನಮ್ಮ ಇವರು. ಥ್ಯಾಂಕ್ ಯು ಸೋ ಮಚ್ ಆರ್ಯ ಅವರೇ, ಥ್ಯಾಂಕ್ ಯು. ಲೈಫ್ ಇದು ರಂಜು. ಆರ್ಯ ಅವರು ಏನಂತಿದ್ದಾರೆ ಬೆಸ್ಟ್ ಅವರು. ಅದಕ್ಕೆ ವಿಡಿಯೋ ನೋಡಿ ಆ್ಯಂಡ್ ಶಾರ್ಟ್ ಡೈಲಿ ಹಾಕಿ ಅಕ್ಕ. ಹೌದಾ, ಡೈಲಿ ಹಾಕ್ತೀನಿ, ಇನ್ಮೇಲೆ ಶಾರ್ಟ್ ಮಾಡ್ಕೊಂಡು ಬಂದಿದ್ದೀನಿ, ಡೈಲಿ ಹಾಕ್ತೀನಿ. ತುಂಬ ಶಾರ್ಟ್ ಇದೆ, ಹಾಕ್ಕೊಂಡು ಬರ್ತೀನಿ. ತಿಂದ್ರ ರಂಜು ಅಂತಿದ್ದಾರೆ, ಲೈಕ್ ಡನ್ ಅಂತಿದ್ದಾರೆ ಆರ್ಯ ಅವರು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಆರ್ಯ ಯು ಸ್ಟಾರ್ಟಿಂಗ್ ಮೀನಾ ಅಂತಿದ್ದಾರೆ, ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ರಂಜು ಅಂತಿದ್ದಾರೆ ಆರ್ಯ ಅವರು. ರಂಜು ಅಂತಿದ್ದಾರೆ. ಅಕ್ಕ ಆರ್ಯ ಎಕ್ಸ್ಟ್ರಾ ಗಿಫ್ಟ್ ಕೊಡ್ತೀನಿ ಅಂದಿದ್ರು, ಹೌದಾ? ಯಾರಿಗೆ ಕೇಳಿ ಇವಾಗ. ಆರ್ಯ ಅವರು ಎಕ್ಸ್ಟ್ರಾ ಗಿಫ್ಟ್ ಕೊಡಿ. ಅಭಿ ಬ್ಲಾಗಿಂಗ್ ಅವರು ಬಂದರು. ಹಾಯ್ ಅಭಿ ಅವರೇ, ಹಾಯ್ ಅಭಿ ಬ್ಲಾಗ್ ಅವರೇ, ವೆಲ್ಕಮ್ ನಿಮಗೆ. ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಅನ್ಕೊಡಿ. ತಿಂದ್ರ ರಂಜು ಅಂತಿದ್ದಾರೆ. ವ್ಯೂಸು 10 ಮಿಲಿಯನ್ ವೀಡಿಯೋಕ್ಕೆ ಬರಬೇಕು, ಯಾವ ಆಲ್ ವೀಡಿಯೋ ಕೊಡಿ. ಲೈಕ್ ಡನ್ ಅಂತಿದ್ದಾರೆ ಅಭಿ ಅವರು. ಅಭಿಬನವರ ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಆರ್ಯ ಅವರು ಆಲ್ರೆಡಿ 3 ಗಿಫ್ಟ್ ಕೊಟ್ಟೆ, ನನಗೆ ಕೊಟ್ಟಿಲ್ಲ. ಆರ್ಯ ಅವರಿಗೆ ಕೊಡಿ, ನನಗೆ 3 ಗಿಫ್ಟ್ ಕೊಟ್ಟಿಲ್ಲ. ಕೊಟ್ಟಿದ್ದೀನಿ ಅಂತಿದ್ದಾರೆ. ಹೌದಾ, ಕೊಟ್ಟಿದ್ದೀರಾ? ಹೌದು, ನೀವು ಶಾರ್ಟ್ ವಿಡಿಯೋ ಅಪ್ಲೋಡು ಮಾಡಿದ್ದೀನಿ, ನೋಡಿ ಸಪೋರ್ಟ್ ಮಾಡಿ. ಓಕೆ ಅಭಿ ಅವರೇ, ಖಂಡಿತವಾಗಿಯೂ ನೋಡುವ. ಹರಿನಾ ಅಕ್ಕನಿಗೆ ಕೊಡಿ ಅಂದಿದ್ದಾರೆ. ಎಲ್ಲೋ ಅಭಿ ಗುರು. ಲೈಫ್ ಇತ್ತು ರಂಜು. ಥ್ಯಾಂಕ್ ಯು ಬಂತು ಗುರು. ಹಾಯ್.
ಥ್ಯಾಂಕ್ ಯು ಮ್ಯಾಮ್. ಏನು ಲೈವ್ನಲ್ಲಿ ಕೊಟ್ಟೆ? ಗುರು ಲೈವಲ್ಲಿ. ಯಾರ್ದು ಗುರು ಲೈವಲ್ಲಿ? ಹೌದು ಸೂಪರ್. ನೀವು ನನ್ಗೆ ಕೊಡಲಿಲ್ಲ ನೀವು. ಲಾರಿಯವರು ಹ್ಞೂ ಅಂತಿದ್ದಾರೆ. ನನ್ಗೆ ಕೊಟ್ಟಿಲ್ಲ ನೀವು. ಥ್ಯಾಂಕ್ ಯು. 5 ಮೆಂಬರ್ಸ್ ಇದ್ದೀರಾ ಇದರಲ್ಲಿ ಕುತ್ಕೊಂಡು ನೋಡ್ತಾ ಇದ್ದಾರೆ. ಯಾಕೆ ನೋಡೋದಂತನೂ ಗೊತ್ತಿಲ್ಲ ಅವರು. ಕಿಚ್ಚ ಬಾಸ್ ಅವ್ರು ಬಂದರು. ವೆಲ್ಕಮ್ ಕಿಚ್ಚ ಬಾಸ್ ಅವರೇ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಹೌದೌದು ಕೊಟ್ಟಿದ್ದಾರೆ. ಆರ್ಯವರು ಕೊಟ್ಟಿದ್ದಾರೆ ನನಗೆ 1K ಮಾಡಲು ಸ್ವಲ್ಪ ಗಿಫ್ಟ್ ಕಮ್ಮಿ ಇತ್ತು, ಆಗ ಕೊಟ್ಟಿದ್ದಾರೆ. ಹೌದು ರಂಜು. ಯುವರ್ ವಿಲೇಜ್ ಮೇಡಮ್? ನಾನು ಕಾರ್ಕಳದಲ್ಲಿ ಇರುವುದು. ನಾನು ಇರುವುದು ಮುಂಬೈಯಲ್ಲಿ. ಕಾರ್ಕಳ ಊರು, ನಾನು ಇರುವುದು ಮುಂಬೈ. ಹೌದಾ? ಓಕೆ. ಪ್ರಭು ಹೇಳಲ್ಲೋ ಅಂತಿದ್ದಾರೆ. ಥ್ಯಾಂಕ್ ಯು ಬೆಸ್ಟ್ ಅವರೇ. ಥ್ಯಾಂಕ್ ಯು ರಂಜು ಮಾ. ಏನು ಬೆಸ್ಟ್ ಅವರ್ ಸ್ವಲ್ಪ ಅವರು ಓಕೆ ಅಂತಿದ್ರು. ಬೆಸ್ಟ್ ಅವರ್ ಸಪೋರ್ಟಲ್ಲಿದ್ದಾರಾ? ಯಾಕೆ ಲೇಟು ಅಂದಿದ್ದಾರೆ. ಥ್ಯಾಂಕ್ ಯು. ಮತ್ತೆ ಹೇಳಿ ಪ್ರಭು ಅವರೇ, ನಿಮ್ಮದೇ ಎಲ್ಲ. ನೀವು ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ನಿಮ್ಮದು ಯಾವ ಊರು ಪ್ರಭು ಅವರೇ? ನಿಮ್ಮ ಊರು ಯಾವುದು? ರಂಜು ಮಲಗಿದ್ಲು. ಅವಳು 12 ಗಂಟೆಗೆ ಹೋಗ್ತಾಳೆ ಅವಳು. ಊಟ ಏನು ಮಾಡಿದರೆ? ಊಟ ಇವತ್ತು ಚಿಕನ್ ಊಟ. ನಿಮಗೆ? ಆರ್ಯವರು ಸ್ವಲ್ಪ ಊಟ. ಇದ್ದಾರೆ ಅಕ್ಕ, ಇದ್ದೀನಿ ಅಂತಿದ್ದಾರೆ ನೋಡಿ. ಇದ್ದಾರೆ. ನಾನು ಕೂಡ ಇನ್ನು ಹೋಗ್ತೀನಿ. ನನಗೂ ಕೂಡ ನಿದ್ದೆ ಬರ್ತುಂಟು. ಬಿಟ್ಟು ಅವರು ಬಂದರು. ಬಿಟ್ಟು ಕೇಕ್ ಅವ್ರು ಬಂದರು. 41 ಲೈಕ್ ಡನ್ ಅಂತಿದ್ದಾರೆ. ಬಿಟ್ಟು ಅವರು ವೆಲ್ಕಮ್. ರಂಜು ನನ್ನ ಜೊತೆ ಮಾತಾಡಲ್ವಾ ಅಂತಿದ್ದಾರೆ. ಇದು ನೀವೇನು ಮಾಡಿದ ಮೇಲೆ ಹೋಗ್ತೀನಿ. ಥ್ಯಾಂಕ್ ಯು ರಂಜು, ಸಪೋರ್ಟಿಗೆ ಥ್ಯಾಂಕ್ ಯು ಸೋ ಮಚ್. ಕನ್ನಡ ಕ್ವಿಜ್ ಫ್ಯಾಕ್ಟ್ರಿ ಅವರು ಬಂದರು. ಹಾಯ್ ಕನ್ನಡ ಕ್ವಿಜ್ ಫ್ಯಾಕ್ಟ್ರಿ ಅವರು, ಸ್ವಲ್ಪ ಸಪೋರ್ಟಲ್ಲಿದ್ದೀರಾ? ಹಾಯ್ ಆಲ್ ಅಂತಿದ್ದಾರೆ ಬಿಟ್ಟು ಅವರು. ಹಾಯ್ ಆಲ್ ಅಂತಿದ್ದಾರೆ ನೋಡಿ ಬಿಟ್ಟು ಅವರು. ಹೊಸಬ್ರು ಕನೆಕ್ಟ್ ಆಗಿ ಅಂತಿದ್ದಾರೆ. ಅಭಿಯವರು ಪ್ರಭು ಗಿಫ್ಟ್ ಡನ್ ಅಂತೆ ನೋಡಿ. ಅಭಿ ಅವರು ಪ್ಲೀಸ್ ಅವರಿಗೆ ರಿಟರ್ನ್ ಕೊಡಿ. ಥ್ಯಾಂಕ್ ಯು. ಇನ್ನೋಸೆಂಟ್ ಅವರು ಬಂದರು. ಇನ್ನೋಸೆಂಟ್ ಬಿಟ್ಟು ಸ್ವಲ್ಪ ಸಪೋರ್ಟಲ್ಲಿದ್ದಾರೆ. ಇನ್ನೋಸೆಂಟ್ ಅವರು 49 ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಇನ್ನೋಸೆಂಟ್ ಬಿಟ್ಟು ಅವರು. ಥ್ಯಾಂಕ್ ಯು ಸೋ ಮಚ್, ಸೂಪರ್ ಸಪೋರ್ಟ್. ಥ್ಯಾಂಕ್ ಯು. ಅಭಿಸ್ ಅವರು ಹಾಯ್ ಕನ್ನಡ ಅಂತಿದ್ದಾರೆ. ಹಾಯ್ ವೆಲ್ಕಮ್. ಲೈವ್ ಇದ್ರು ಸೂಪರ್ ಸಪೋರ್ಟ್. ಅನನ್ಯ ಮೆಹಂದಿ ಡಿಸೈನ್ ಅವರು ಬಹುತ್ ಸುಂದರ್ ದೀದಿ.
थैंक यू सो मच दीदी, थैंक यू। प्लीज़ अनन्या दीदी प्लीज़ लाइक दीजिए। ಇನ್ನೋಸೆಂಟ್ ಇವರು ಕಮೆಂಟ್ ಅಂದಿದ್ದಾರೆ. ಇನ್ನೋಸೆಂಟ್ ಹಾಯ್ ಅಂತಿದ್ದಾರೆ. ಇನ್ನೋಸೆಂಟ್ ಅವರೇ ಚಾನಲ್ ಇದೆಯಾ? 50 ಲೈಕ್ ಡನ್. ಬಿಟ್ಟು ತಮ್ಮುಡು ಕನ್ನಡ ಗಿಫ್ಟ್ ರಿಟರ್ನ್ ಮಾಡಿ ಸೂಪರ್ ತಮ್ಮುಡು. ಥ್ಯಾಂಕ್ ಯು ಸೋ ಮಚ್ 50 ಲೈಕ್ ಡನ್, ಥ್ಯಾಂಕ್ ಯು. ಬಿಟ್ಟು ತಮ್ಮುಡು ಅಭಿ ಹಾಯ್ ಅಂತಿದ್ದಾರೆ. ಅಭಿ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಅರಾಮ್ಯ ಸಿಸ್ಟರ್ ಹಾಯ್ ಅಂತಿದ್ದಾರೆ. ಅನನ್ಯ ಸಿಸ್ಟರ್ ಹಾಯ್ ಅಂತಿದ್ದಾರೆ. ಲೈಫ್ ಇದ್ರಂಜಿ ಸೂಪರ್ ಸಪೋರ್ಟು. ಕಮೆಂಟ್ ಅಂತಿದ್ದಾರೆ. ಬಿಟ್ಟು ತಮ್ಮುಡು ಲೈಫ್ ಇದ್ರಂಜಿ ಸೂಪರ್ ಸಪೋರ್ಟು. ಬಿಟ್ಟು ತಮ್ಮುಡು ಹಾಯ್ ಅಂತಿದ್ದಾರೆ. ಸಪೋರ್ಟ್ ಅಂತಿದ್ದಾರೆ. ಬಿಟ್ಟು ತಮ್ಮುಡು ನೈಸ್ ವಿಡಿಯೋ ಕನ್ನಡ ವಿತ್ ನೈಸ್ ಇನ್ಫಾರ್ಮೇಷನ್ ಅಂತಿದ್ದಾರೆ. ಲೈಫ್ ಇದ್ರಂಜಿ ಸೂಪರ್ ಸಪೋರ್ಟ್. ಅಭಿ ಇದಾನವರು ಕನೆಕ್ಟ್ ಆಗಿ ಅಂತಿದ್ದಾರೆ. ಥ್ಯಾಂಕ್ ಯು ಬಿಟ್ಟು ಅವ್ರದ್ದೇ ಚಾನಲ್ ಅದೆಲ್ಲ. ಥ್ಯಾಂಕ್ ಯು ಬಿಟ್ಟು ಅವರೇ, ಥ್ಯಾಂಕ್ ಯು. ರುಚಿ ಅವರ ಹಾಯ್ ಸಿಸ್, ಹಾಯ್ ವೆಲ್ಕಮ್. ಊಟ ಆಯಿತಾ ಸಿಸ್? ಊಟ ಆಯಿತು ಸಿಸ್, ನಿಮ್ದು ಆಯಿತಾ? ಬಿಟ್ಟು ಅವರು ಕಮೆಂಟ್ ಅಂತಿದ್ದಾರೆ. ಲೈಫ್ ಇದ್ರೆ ಸೂಪರ್ ಸಪೋರ್ಟ್. ಬಿಟ್ಟು ಅವ್ರು ಸೂಪರ್ ಸಪೋರ್ಟ್. ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನನಗೂ ನಾನು 3 ವಿಡಿಯೋಗೆ ಇರ್ತೀನಿ. ಚೆನ್ನಾಗಿದೆ ಚಾಲೆಂಜ್ ಅಂಜುನ್ನ ನಿಮಗೆ ಅಂತಿದ್ದಾರೆ ನೋಡಿ. ಬಿಟ್ಟು ಅವ್ರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಅಭಿ ಅವ್ರು ಸೂಪರ್ ಸಪೋರ್ಟ್. ಗುಡ್ ಅಂತಿದ್ದಾರೆ. ಬೆಸ್ಟ್ ಅವ್ರ ಅಕ್ಕ ಮೊನ್ನೆ ಮೌನ ಆದಮೇಲೆ ನೀವು $1 ಕಂಪ್ಲೀಟ್ ಮಾಡಬೇಕಕ್ಕ. ಹೌದಂತೆ ಅಲ್ವಾ? 100 ಅಂತೆ ಅಲ್ವಾ? ಆಗ ಮುದುಕಿ ಆಗ್ತೀನಿ ಏನ. ಓಕೆ ಬಾಯ್ ಗುಡ್ ನೈಟ್ ಅಂತಿದ್ದಾರೆ ಬಿಟ್ಟು ಅವರು. ಓಕೆ ಬಾಯ್ ಗುಡ್ ನೈಟ್. ಥ್ಯಾಂಕ್ ಯು ಬಿಟ್ಟು ಅವರೇ, ಥ್ಯಾಂಕ್ ಯು ಸೋ ಮಚ್. ಮೌನ ಆಗುವಾಗ $1 ಆಗುವಾಗ ನಾನು ಮುದುಕಿ ಆಗುತ್ತೇನೇನ. ಸೂಪರ್ ಡನ್ ಅಂತಿದ್ದಾರೆ. ಯೂಸ್ಫುಲ್ ಅಂತಿದ್ದಾರೆ. $100 8,200 ಅಮೌಂಟ್. ಹೌದಾ? $100 8,200 ಅಮೌಂಟ್. ಹೌದಾ? ಆರ್ಯ ಆಗಲೇ ಎಷ್ಟು ಲೆಸ್ ಆಯಿತು. ಇವಾಗ ಯಾವುದಕ್ಕೂ ಬೇಜಾರಿಲ್ಲ ನನಗೆ. ಸಪೋರ್ಟ್ ರುಚಿ ನೈಸ್ ಬೆಸ್ಟ್ ಅಂತಿದ್ದಾರೆ. 6 ಮೆಂಬರ್ಸ್ ಇದ್ದೀರಾ. ಐಡಲ್ಲಿ ಬಂದು ಸಪೋರ್ಟ್ ಮಾಡಿ ಬನ್ನಿ. ನೈಸ್ ವಿಡಿಯೋ ಮೇಡಮ್. ಮುಂಬೈ ವಿಡಿಯೋ. ನೀವು ಯಾವ ಆ್ಯಪಲ್ಲಿ ವಿಡಿಯೋ ಎಡಿಟಿಂಗ್ ಮಾಡ್ತೀರಾ? ನಾನು ಇನ್ಶೂಟಲ್ಲಿ ಮಾಡೋದು. ಇನ್ಶೂಟ್ ಅದರಲ್ಲಿ ಮಾಡೋದು. ಇನ್ಶೂಟಲ್ಲಿ ಆ ಆ್ಯಪಲ್ಲಿ ಮಾಡೋದು ನಾನು. ರಂಜು ಗಿಫ್ಟ್ ಡನ್ ಅಂತಿದ್ದಾರೆ. ಬೆಸ್ಟ್ ಅವರು ಆಯ್. ರುಚಿ ಅವರೇ ಅಂತಿದ್ದಾರೆ. ಆರ್ಯ ಅವರು 1 ಡೇನಲ್ಲಿ ಸಬ್ ಮಾಡ್ಕೋತೀನಿ ಅಂತಿದ್ದಾರೆ. ಬೆಸ್ಟ್ ಸೂಪರ್ ಸೌಟ್. ಅವಿಯವರು ಕನೆಕ್ಟ್ ಆಗಿ ಎಲ್ಲೋ ಬೆಸ್ಟ್ ಅಂತಿದ್ದಾರೆ. ಬಿಟ್ಟು 1 ಸೆಕೆಂಡ್ ವಿಲ್ ರಿಟರ್ನ್ ಅಂತಿದ್ದಾರೆ. ಥ್ಯಾಂಕ್ ಯು. ನ್ಯೂ ಮೆಂಬರ್ ಕನೆಕ್ಟ್ ಆಗಿ ವಿತ್ ಚಾನಲ್ ಅಂತಿದ್ದಾರೆ. ರುಚಿ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ವೆಸ್ಟ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಪ್ರಭು ಅವರು ಇನ್ಸೂಟ್ ಅಲ್ಲಿ ವಾಟರ್ ಮಾರ್ಕ್ ಬರಲ್ಲ ಮೇಡಮ್. ವಾಟರ್ ಮಾರ್ಕ್ ತೆಗಿತೀನಿ ನಾನು. ಇನ್ಸೂಟಲ್ಲಿದ್ದ ವಾಟರ್ ಮಾರ್ಕ್ ತೆಗಿಬೋದು. ಅದರ ಮೇಲೆ ಡಬಲ್ ಟ್ಯಾಪ್ ಮಾಡಿ ಅದು ಇನ್ಸೂಟ್ ರಿಮೂವ್ ಅಂತ ಇದೆಯಾ ಅದನ್ನು ಒತ್ತಬೇಕಾಗ ಹೋಗುತ್ತೆ. ಹಾಯ್ ಬಿಟ್ಟು
ಎಕ್ಸ್ ಮೇಕಿಂಗ್ ಬ್ರೂ ಹಾಯ್ ಅಂತಿದ್ದಾರೆ. ಅಭಿ ಗಿಫ್ಟ್ ಡನ್ ಅಂತಿದ್ದಾರೆ ಬಿಟ್ಟು ಅವರು. ಅಭಿ ಅವರಿಗೆ ಗಿಫ್ಟ್ ಡನ್ ಅಂತೆ ನೋಡಿ ಬಿಟ್ಟು ಅವರು. ಹೆಂಗೆ ತೆಗೆಯುವುದು ಅದು ಅಂದರೆ ಇನ್ಸೂಟ್ ಅಂತ ಉಂಟಲ್ವ ವೀಡಿಯೋದಲ್ಲಿ ಕೆಳಗೆ ಅದರ ಮೇಲೆ ಟ್ಯಾಪ್ ಮಾಡಬೇಕು ಡಬಲ್ ಒಂದು ಸರ್ತಿ. ಅದರಲ್ಲಿ 2 ಆಪ್ಷನ್ ಬರ್ತಿದೆ, ಪ್ರೀ ಇನ್ಸೂಟ್ ರಿಮೂವ್ ಅಂತ. ಅದರಲ್ಲಿ ಪ್ರೀ ಇನ್ಸೂಟ್ ರಿಮೂವ್ ಅದಕ್ಕೆ ಓಕೆ ಕೊಟ್ಟರೆ ಹೋಗುತ್ತೆ ಇನ್ಸೂಟ್. ಹಾಗೆ ರಿಮೂವ್ ಮಾಡಬೇಕು ವಾಟರ್ ಮಾರ್ಕನ್ನು, ಫ್ರೀಯಲ್ಲೇ ಆಗುತ್ತೆ ಅದು. ಇನ್ಶೂಟ್ ಚೆನ್ನಾಗಿದೆ ಮೇಡಮ್. ಹೌದೌದು, ಅದು ನಾನು ಅದರಲ್ಲೇ ಮಾಡೋದು. ನೀವು ಯಾವುದರಲ್ಲಿ ಮಾಡೋದು ಪ್ರಭು ಅವರೇ? ನೀವು ಯಾವುದರಲ್ಲಿ ಮಾಡೋದು? ಪ್ರಭು ಅವರೇ ಗಿಫ್ಟ್ ಡನ್ ಅಂತೆ ನೋಡಿ, ಬಿಟ್ಟು ರಿಟರ್ನ್ ಡನ್ ಅಂತೆ ನೋಡಿ ಐಶು ಅವರು. ಥ್ಯಾಂಕ್ ಯು ಬಿಟ್ಟು. ಕೇಕ್ಸ್ ಮೇಕಿಂಗ್ ಅಂತಿದ್ದಾರೆ. ಓಕೆ, ಟ್ರೈ ಮಾಡ್ತೀನಿ. ಮಾಡಿ ಚೆನ್ನಾಗಿ ಬರುತ್ತೆ ಅದರಲ್ಲಿ ವೀಡಿಯೋ. ನೀವು ಯಾವುದರಲ್ಲಿ ಮಾಡ್ತಿದ್ದೀರಿ ಎಷ್ಟರವರೆಗೆ? ಒನ್ ಲೈವ್ಗೆ ಎಕ್ಸ್ಟ್ರಾ 3 ಗಿಫ್ಟ್ ಆಲ್ ಅಂತಿದ್ದಾರೆ. 1 ಗಿವ್ ಎಕ್ಸ್ಟ್ರಾ 3 ಗಿಫ್ಟ್ ಆಲ್ ಅಂತಿದ್ದಾರೆ ಬಿಟ್ಟು ಅವರು. ಬಿಟ್ಟು ಅವರೇ ನನಗೂ ಕೂಡ ಕೊಡಿ 3 ಗಿಫ್ಟು ಆಯಿತಾ? ಓಕೆ, ಕಮೆಂಟ್ ಮಾಡಿ ಮರಳಿ ಮಾಡ್ತೀನಿ. ಓಕೆ, ಕಮೆಂಟ್ ಮಾಡಿ ಮರಳಿ ಮಾಡ್ತೀನಿ ಪಕ್ಕ ಅಂತಾರೆ ಬಿಟ್ಟು ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನಾನು ಕ್ರೈಮ್ ಮಿನಿಸ್ಟರಲ್ಲಿ ಮಾಡ್ತೀನಿ. ಹೌದಾ? ನನಗದು ಬರೋದಿಲ್ಲ. ಕಿನಿ ಮಾಸ್ಟರ್ ಇನ್ಸೂಟಲ್ಲೇ ಮಾಡೋದು ನಾನು. ಚೆನ್ನಾಗಿ ಬರುತ್ತೆ, ಈಸಿ ಉಂಟು ಇನ್ಸೂಟಲ್ಲಿ, ಈಸಿ ಆಗುತ್ತೆ ಮಾಡಲಿಕ್ಕೆ. ರುಚಿ ಬೆಸ್ಟ್. ಸೂಪರ್, ಒಳ್ಳೆಯದಾಗಲಿ ನಿಮಗೆ ಅಂತಿದ್ದಾರೆ. ನೀವು ಅದರಲ್ಲಿ ಕಿನಿ ಮಾಸ್ಟರಲ್ಲೇ ಮಾಡುತ್ತೀರಾ? ಓಕೆ, ಬಾಯ್ ಎಲ್ರಿಗೂ. ಓಕೆ, ಬಾಯ್ ಎಲ್ರಿಗೂ. ಬಾಯ್. ನೋ ಕಾಪಿರೈಟ್ ಮ್ಯೂಸಿಕ್ ಎಲ್ಲಿಂದ
ತೆಗಿತೀರಿ ಮೇಡಮ್. ನನಗೆ ಕಾಪಿ ರೈಟ್ ಮ್ಯೂಸಿಕ್ ಬಂದಿತ್ತು ಒಂದರಲ್ಲಿ, ಅದು ಕ್ರೋಮದಲ್ಲಿ ತೆಗೆಯೋದಂತೆ. ನನಗೆ ಅದು ಆಗಲಿಲ್ಲ, ಅದಕ್ಕೆ ಡಿಲೀಟ್ ಮಾಡಿಬಿಟ್ಟೆ. ವಿಡಿಯೋನೇ ಡಿಲೀಟ್ ಮಾಡಿದ್ದು, ಅದನ್ನೇ ಎಡಿಟ್ ಮಾಡಿ ಹಾಕಿಬಿಟ್ಟೆ. ಆಗಿಬಿಟ್ಟಿದ್ದೀನಿ. ಡಿಲೀಟ್ ಮಾಡಬಾರ್ದಂತೆ, ಇನ್ನು ಮಾಡೋದಿಲ್ಲ ನಾನು. ಮಿಸ್ ಆಗಿ ಒಂದೇ ಸರಿ ಬಂದಿದ್ದು ನನಗೆ, ಅದು ಮತ್ತೆ ಡಿಲೀಟ್ ಮಾಡಿದೆ. ಕಾಪಿರೈಟ್ ಸ್ಟ್ರೈಕ್ ಅಲ್ಲ, ಕಾಪಿರೈಟ್ ಬಂದಿತ್ತು. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್ ಆಲ್, ಬಾಯ್ ಬಾಯ್. ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್, ಟೇಕ್ ಕೇರ್. ರಂಜು ಥ್ಯಾಂಕ್ ಯು ಸೋ ಮಚ್, ಬಾಯ್ ಬಾಯ್. ಪ್ರಭು ಅವರೇ ಬಾಯ್ ಬಾಯ್. ಶುಚಿ ಅವರೇ ಬಾಯ್ ಬಾಯ್. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಥ್ಯಾಂಕ್ ಯು ಸಪೋರ್ಟ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಥ್ಯಾಂಕ್ ಯು ರುಚಿ ಅವರೇ, ಥ್ಯಾಂಕ್ ಯು ಸೋ ಮಚ್. ಎಲ್ಲಿಂದ ತೆಗಿತೀರಾ? ಅದು ಇದರಲ್ಲಿ ಹೋಗ್ಬೇಕಂತ, ಕ್ರೋಮದಲ್ಲಿ ಹೋಗಿ ತೆಗೆಯುವುದು. ಕ್ರೋಮದಲ್ಲಿ ಸ್ಟುಡಿಯೋ ವೈಟ್ ಸ್ಟುಡಿಯೋ ಅಂತ .com ಅದುಂಟಲ್ವ, ಅದರಲ್ಲಿ ಹೋಗಿ ತೆಗೆಯುವುದು. ಅಕ್ಕ ಬಾಯಿ ಅಂತ ಐಟ್ಲಾರವರು ಬಂದರು. ಅಕ್ಕ ಎಂಚೊಲ್ಲರಿಗೂ ಹುಷಾರುಳ್ಳೆ, ನೀರೆಂಚೊಲ್ಲರು ಲೈಕ್ ಕೊಡ್ಜಿ ಲೈಕ್ ಕೊರ್ಲೆ. ನೋ ಪ್ರಭು ಅವರು ನೋ ಅಂತಿದ್ದಾರೆ. ಹೌದಂತೆ, ನಂಗೆ ಗೊತ್ತಿಲ್ಲ. ನನಗೆ ಇವರು ಅದೇ ಮ್ಯೂಸಿಕನ್ನು ಇದು ಮಾಡಬೇಕು. ನಾನು ಡಿಲೀಟ್ ಮಾಡಿಬಿಟ್ಟಿದ್ದು. ಅಕ್ಕ ಬ್ಲೂಡನ್ ಲೈವ್ ಮಾಡ್ತಿಲ್ಲ, ಯಾಕೆ ಗೊತ್ತಿಲ್ಲ. ನಾನು ಹೋಗಿಲ್ಲ ಬ್ಲೂಡನ್ ಲೈವ್ಗೆ, ಇವತ್ತು ಹೋಗಿಲ್ಲ, ನಿನ್ನೆ ಹೋಗಿದ್ದೆ. ಮ್ಯೂಸಿಕ್ ತಗೋತೀರಿ ತೆಗಿಯೋದಾ? ಯಾಲ್ನ ಸೂಪರಲ್ಲೇ ಮ್ಯೂಸಿಕ್ ತಗೊಳ್ಳೋದು. ನಾನು ಇನ್ಸ್ಟಿಟ್ಯೂಟಲ್ಲಿ ಇದೆ ಅಲ್ವಾ, ಅದರಲ್ಲಿ ಅದೇ ಇನ್ಸ್ಟಿಟ್ಯೂಟಲ್ಲಿ ಮ್ಯೂಸಿಕ್ ಇದೆ ಅಲ್ವಾ, ಅದನ್ನೇ ತಗೊಳ್ಳೋದು ನಾನು. ವಿಡಿಯೋದ ಮಧ್ಯದ ಮ್ಯೂಸಿಕ್ ಆಗಲಿಕ್ಕೆ ಇನ್ಸ್ಟಿಟ್ಯೂಟದ್ದೇ ಮ್ಯೂಸಿಕ್ ನಂದು. ಗೊತ್ತಿಲ್ಲ ನನಗೆ. ಅವರು ಬೆಳಿಗ್ಗೆ ಮಾರ್ನಿಂಗ್ ಒಂದು ಸರಿ ಮಾತ್ರ ಮಾಡೋದು. ಬಂದೆ ನಾನು.